ವೀಕ್ಷಕರೇ ನಮಸ್ಕಾರ. ಸಾಧನೆಯ ಹಾದಿಯಲ್ಲಿ ಸಾಧನೆಯ ದಿಗಂತವನ್ನು ತಲುಪಿ ಎಲ್ಲರಿಗೂ ಸ್ಫೂರ್ತಿಯನ್ನು ನೀಡೋ ಸಾಧಕರ ಬದುಕಿನ ಕತೆ ಹೇಳೋ ಕಾರ್ಯಕ್ರಮ ಇದು ಮೈ ಆಟೋಗ್ರಾಫ್. ಎಲ್ಲ ವೀಕ್ಷಕರಿಗೆ ಮೈ ಆಟೋಗ್ರಾಫ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ತುಂಬ ವಿಶೇಷವಾದಂಥ ಒಬ್ಬ ವ್ಯಕ್ತಿಯ ಬದುಕಿನ ಕಥೆಯನ್ನು ಹೇಳೋಕೆ ಇವತ್ತಿನ ಎಪಿಸೋಡಲ್ಲಿ ನಾನು ನಿಮ್ಮ ನೆನಪಿನ ನಾವಿಕ RJ ಪ್ರಸನ್ನ. ಈ ಕೆಲವರ ಜೀವನ ಅನ್ನೋದು ಒಂಥರ ನದಿ ಹಾಗೆ. ಈ ನದಿನ ನೋಡಿ ಎಲ್ಲೋ ಒಂದು ಕಡೆ ಹುಟ್ಟುತ್ತೆ, ತುಂಬ ಚಿಕ್ಕದಾಗಿ ಆ ನದಿಯ ಮೂಲ ಇರುತ್ತೆ. ಅಲ್ಲಿಂದ ಆ ನದಿ ಬೆಳೀತಾ ಬೆಳೀತಾ ತನ್ನ ವಿಸ್ತಾರವನ್ನು ವ್ಯಾಪ್ತಿಯನ್ನು ಬೆಳೆಸ್ಕೊಳ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ಸಾಗರ ಅನ್ನೋ ತನ್ನ ಗಮ್ಯವನ್ನು ತಲುಪುವವರೆಗೆ ಆ ನದಿಯ ಹರಿವು ಹೇಗಿರುತ್ತೆ ಅಂತ ಹೇಳಿದರೆ ಬರೀ ತಾನು ಮಾತ್ರ ಹರಿಯೋದಲ್ಲ, ಹರಿಯೋ ನದಿ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಹಚ್ಚ ಹಸಿರಾಗಿಸಿ ಉಸಿರನ್ನು ಕೊಡುತ್ತೆ. ಜೀವ ಜಲವನ್ನು ನೀಡೋದ್ರ ಮೂಲಕ ಅದೆಷ್ಟೋ ಜೀವರಾಶಿಗಳ ಬದುಕನ್ನು ಬೆಳಗಿಸುತ್ತೆ. ಆ ನದಿ ಹೇಗೆ ಚಿಕ್ಕದಾಗಿ ಹುಟ್ಟಿ ಹರಿದು ವಿಸ್ತಾರವಾಗಿ ಅಪಾರ ಜೀವರಾಶಿಯನ್ನು ಬೆಳಗಿಸುತ್ತೆ, ಅದೇ ಥರ ಕೆಲವು ವ್ಯಕ್ತಿಗಳು ತಮ್ಮ ಬದುಕಿನ ಸಾಧನೆಯ ಮೂಲಕ, ಒಳ್ಳೆಯತನದ ಮೂಲಕ, ಅಪಾರವಾದ ಕನಸುಗಳ ಮೂಲಕ ಎಷ್ಟೋ ಜನರ ಬದುಕನ್ನು ಬೆಳಗಿಸ್ತಾರೆ. ಅಂತಹ ಒಬ್ಬ ಸಾಧಕ ಇವತ್ತು ನಮ್ಮ ಜೊತೆಗಿದ್ದಾರೆ. ತುಂಬ ಚಿಕ್ಕದಾಗಿರುವಂಥ ಒಂದು ಮನೆತನ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಕಷ್ಟದ ದಿನಗಳ ಬಾಲ್ಯವನ್ನು ಕಳೆದು ಅಪಾರವಾದ ಕನಸುಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಒಂದಲ್ಲ ಎರಡಲ್ಲ ಬರೋಬ್ಬರಿ 3,000 ಜನರಿಗೆ ಅನ್ನವನ್ನು ನೀಡ್ತಿರುವಂಥ ಅನ್ನದಾತ. ಅದು ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಅದೆಷ್ಟೋ ಸಾವಿರಾರು ಜನರ ಬದುಕನ್ನು ಬೆಳಗಿಸ್ತಾ ಇರುವಂಥ ಒಬ್ಬ ಯಶಸ್ವಿ ಉದ್ಯಮಿ. ಕೇವಲ ಅಷ್ಟು ಜನ ಮಾತ್ರ ಅಲ್ಲ, ನಮ್ಮ ಭಾರತದ ಆರ್ಥಿಕತೆಗೆ ತನ್ನದೇ ಕೊಡುಗೆಯನ್ನು ನೀಡ್ತಾ ಇರುವಂಥ ಒಬ್ಬ ಪ್ರಾಮಾಣಿಕ ಉದ್ಯಮಿ ಅಂತ ಹೇಳಿದರೆ ತಪ್ಪಾಗಲ್ಲ. ಅವ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾನು ಹೇಳೋದಕ್ಕಿಂತ ಅವ್ರ ಮಾತಲ್ಲೇ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ನನ್ನ ಜೊತೆಗೆ ಇವತ್ತಿನ ಮೈ ಆಟೋಗ್ರಾಫ್ ಎಪಿಸೋಡಲ್ಲಿದ್ದಾರೆ. ಶಂಕರ್ ಎಲೆಕ್ಟ್ರಿಕಲ್ಸ್ ಅನ್ನುವಂಥ ಕಂಪನಿಯನ್ನು ಹುಟ್ಟುಹಾಕಿ ಆ ಮೂಲಕ ನಮ್ಮ ಕರ್ನಾಟಕದ ಉದ್ಯಮಿಗಳ ಸಾಲಲ್ಲಿ ಮಿನುಗ್ತಾ ಇರೋ ನಕ್ಷತ್ರ ಸನ್ಮಾನ್ಯ ಶ್ರೀ ರಾಜೇಶ್ ಶೆಟ್ಟಿ ಅವರು. ಪ್ರೀತಿಯ ಸ್ವಾಗತ ಮೈ ಆಟೋಗ್ರಾಫ್ಗೆ. ನಮಸ್ಕಾರ ಪ್ರೀತಿಯ ವೀಕ್ಷಕರೇ. ರಾಜೇಶ್ ಶೆಟ್ಟಿ ಅಂತ ಹೇಳಿದಾಗ ಇವತ್ತು ಕರ್ನಾಟಕದ ಉದ್ಯಮ ಲೋಕದಲ್ಲಿ ಬಹಳ ದೊಡ್ಡ ಹೆಸರು, ಅಥವಾ ಈ ಕಾರ್ಪೊರೇಟ್ ವರ್ಲ್ಡಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ಬಹಳ ಇನ್ಸ್ಪೈರಿಂಗ್ ಜರ್ನಿ ನಿಮ್ಮದು. ನಿಮ್ಮ ಬಗ್ಗೆ ಸಾಕಷ್ಟು ರಿಸರ್ಚನ್ನು ನಾನು ಮಾಡಿದ್ದೆ ಆ್ಯಂಡ್ ಕೇಳಬೇಕಾದ್ರೆ ನನಗೆ ತುಂಬ ಖುಷಿಯಾಯಿತು. ಹಾಗಾಗಿ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನುವಂಥ ಒಂದು ಆಸೆ ನಮ್ಮ ತಂಡಕ್ಕೆ. ಈ ಒಂದು 30 ವರ್ಷದ ಹಿಂದೆ ನಾವು ಹೋಗುವ. ಈಗ ನೀವೇನಾಗಿದ್ದೀರಿ ಇದೆಲ್ಲದ್ರ ಬಗ್ಗೆ ನಾವು ಮತ್ತೆ ಬರುವ. ಆ 30 ವರ್ಷದ ಹಿಂದೆ ಈಗಿನ ರಾಜೇಶ್ ಶೆಟ್ಟಿ ನೀವು ಹೇಗಿದ್ದೀರಿ, ಅಥವಾ ನಿಮ್ಮ ದೊಡ್ಡ ಒಂದು ಪರಿವಾರ ಇದೆ. ಪರಿವಾರ ಅಂದರೆ ನಿಮ್ಮ ಫ್ಯಾಮಿಲಿ ಅಲ್ಲ, ನಿಮ್ಮ 3,000 ಜನ ಕೂಡ ನಿಮ್ಮ ಪರಿವಾರದ ಸದಸ್ಯರ ಹಾಗೆ. ಸೊ ಇದೆಲ್ಲ ಆಗೋದಕ್ಕೂ ಮುಂಚೆ ಈ ಬಾಲ್ಯ ಅನ್ನೋ ಒಂದು ಕಾಲದಿಂದ ನಮ್ಮ ಜೀವನದ ಎಲ್ಲ ಆರಂಭ ಆಗುತ್ತೆ. ಹೇಗಿತ್ತು ನಿಮ್ಮ ಆ ದಿನಗಳು? ಚಿಕ್ಕ ಪರಿಚಯ. ಮೂಲತಃ ದಕ್ಷಿಣ ಕನ್ನಡದ ಮೂಡಬಿದ್ರೆಯ ತೊಡಾರ ಗ್ರಾಮದ ಪಡುಬೆಟ್ಟು ಮನೆತನದ ತಂದೆಯಾದ ಶ್ರೀ ರಾಮನ ಶೆಟ್ಟಿ, ಹಾಗೆ ಮಿಜಾರಿನ ಕಾಲಿಮಾರು ಮನೆತನದ ಲೀಲಾವತಿ ತಾಯಿ ಮನೆ. ತಂದೆ ತಾಯಿ ಈ ಕೃಷಿ ವ್ಯವಸಾಯದ ಕುಟುಂಬ. ತಂದೆ ಬಾಲ್ಯದಿಂದನೇ ಅವರ ಜವಾಬ್ದಾರಿ ಹೇಗಿತ್ತಂದ್ರೆ, ತಂದೆಯ ಕುಟುಂಬದ ಕಡೆ ಅಣ್ಣ ತಮ್ಮಂದಿರು ಅಕ್ಕಂದಿರಿಗೆ ವಿದ್ಯಾಭ್ಯಾಸ ಕೊಡುವ ಒಂದು ಜವಾಬ್ದಾರಿ ತಂದೆಯ ಹೊರ ಇತ್ತು. ಹಾಗಾಗಿ ತಂದೆ ಮಂಗಳೂರಿನ ಮೋಹಿನಿ ವಿಲಾಸ್ ಅನ್ನೋ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ತಂದೆ ಮದುವೆ ನಂತರನು ಈ ಕುಟುಂಬದ ಜವಾಬ್ದಾರಿ ಹೊರ ತಂದೆ ಮೇಲೆ ಹೇಗಿತ್ತಂದ್ರೆ, ಬರೀ ಅವರ ಕುಟುಂಬದ ಮಾತ್ರ ಅಲ್ಲ, ತಾಯಿಯ ಕುಟುಂಬದ ಬಗ್ಗೆನೂ ಕಾಲೇಜ್ ಇಟ್ಕೊಂಡು ಅವರ ತಮ್ಮಂದಿರು ಅಂದ್ರೆ ನಮ್ಮ ಮಾವಂದಿರಿಗೆ ವಿದ್ಯಾಭ್ಯಾಸ ಇರ್ಬೋದು, ಬಾಕಿ ವ್ಯವಸ್ಥೆ ಕುಟುಂಬಕ್ಕೆ ಎರಡಕ್ಕೂ ಕುಟುಂಬಕ್ಕೆ ಆಧಾರ. ಅಂದ್ರೆ ಇವರು ಒಬ್ರು ದುಡಿಬೇಕಿತ್ತು, ತುಂಬಾ ಜನ ಡಿಪೆಂಡೆನ್ಸ್ ಇದ್ರು. ಖಂಡಿತ ಅಂತ ಒಂದು ಆದರ್ಶ ಪುರುಷರು ಅಂದ್ರೆ ನಮ್ಮ ಹೆಮ್ಮೆ. ಕಷ್ಟಪಟ್ಟು ದುಡಿಮೆ ಮಾಡಿರೋದು ನಮ್ಮ ತಂದೆಯವರು. ಮೋಹಿನಿ ವಿಲಾಸಿನ ಕೆಲವು ಸಮಯದ ನಂತರ ಮೋಹಿನಿ ವಿಲಾಸಿನ ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ಸೂಚನೆ ಬರುತ್ತೆ ತಂದೆಯವರಿಗೆ, ನಿಮ್ಮ ಇನ್ನ ಪ್ರಯಾಣ ಪಟ್ಟಣ ಬೆಂಗಳೂರಿಗೆ ವುಡ್ಲ್ಯಾಂಡ್ಸ್ ಹೋಟೆಲ್ ಅನ್ನೋ ಒಂದು ಕಂಪನಿಗೆ ತಾವು ಇಲ್ಲೂ ಮಾಡುವ ಒಂದು ಸರ್ವಿಸ್ ಕೊಡುಗೆ ಅಲ್ಲೂ ಕೊಡಬೇಕನ್ನೋ ಒಂದು ಅನಿವಾರ್ಯ. ಆದರೂ ತಂದೆ ಯಾವುದೇ ಎರಡು ಮಾತಿಲ್ಲದೆ ಬೆಂಗಳೂರು ಪಟ್ಟಣಕ್ಕೆ ಪ್ರಯಾಣ ಮಾಡ್ತಾರೆ. ಇದು 1972-73 ಇಸ್ವಿ. ಸೊ ಆವಾಗ ನೀವು ಎಷ್ಟು ವರ್ಷ ನಾನು ಅವತ್ತು ಹುಟ್ಟಿರ್ಲಿಲ್ಲ. ಓಕೆ. ಸೊ ಹಾಗಾಗಿ ಇದು 1972-73 ಇಸ್ವಿ ತಂದೆ ಒಬ್ಬರೇ ಮೋಹಿನಿ ವಿಲಾಸ್ನಿಂದ ಮಂಗಳೂರಿಂದ ಪಟ್ಟಣ ಬೆಂಗಳೂರಿಗೆ ಪ್ರಯಾಣ.
ಕೆಲವು ಸಮಯ ನಂತರ ಬೆಂಗಳೂರಿನಿಂದ ತಂದೆಯವರು, ನಮ್ಮ ಕುಟುಂಬ ಅಂದರೆ ನಮ್ಮ ತಾಯಿ, ನಮ್ಮ ಅಣ್ಣಂದಿರು, ಒಟ್ಟಿಗೆ 4 ಗಂಡು ಮಕ್ಕಳು. ಅದರಲ್ಲಿ ಕಿರಿಯವನು ನಾನು, ಮೊದಲನೆಯವನು ಅಣ್ಣ ಪ್ರದೀಪ್ ಶೆಟ್ಟಿ, ಎರಡನೇವರು ಸುನೀಲ್ ಶೆಟ್ಟಿ, ಮೂರನೇವರು ಸತೀಶ್ ಶೆಟ್ಟಿ ಅನ್ನೋದು. ಸೊ ತಾಯಿ ಅಣ್ಣಂದಿರನ್ನೆಲ್ಲ ಪಟ್ಟಣ ಬೆಂಗಳೂರಿಗೆ, ಹಳ್ಳಿಯಿಂದ ಪಟ್ಟಣಕ್ಕೆ ಬರೋದು ಅಷ್ಟು ಸುಲಭವಾದಲ್ಲ. ಹೌದು, ಆ ದಿನಗಳಲ್ಲಿ ತುಂಬಾ ಕಷ್ಟ ಇತ್ತು. ಖಂಡಿತ. ಹಾಗೂ ಸತತ ಪ್ರಯತ್ನ, ತಂದೆ ಶ್ರಮ, ದುಡಿಮೆಯಿಂದ ನಮ್ಮ ಕುಟುಂಬ ಸಂಪೂರ್ಣವಾಗಿ ಈ ಕೃಷಿ ಜೀವನದಿಂದ ಪಟ್ಟಣಕ್ಕೆ ಪ್ರಯಾಣ. ಈ ಮಾತು ಯಾಕೆ ಸಂದರ್ಭಕ್ಕೆ ಬಂತಂದ್ರೆ, ಜನ್ಮಭೂಮಿ ನಮ್ಮ ಮೂಡುಬಿದ್ರೆ ಮೂಲತಃ ಮಿಜಾರ್, ಆದರೆ ಇವತ್ತಿಗೂ ನಾನು ಕರ್ಮಭೂಮಿ ಬೆಂಗಳೂರು. ಹಾಗಾಗಿ ಬೆಂಗಳೂರು ಬರೋ ಉದ್ದೇಶ ತಂದೆಯ ಮೂಲ ಕಾರಣ. ಓಕೆ. ಸೊ ಬದುಕನ್ನ ಕಟ್ಕೊಳ್ಬೇಕು ಅಂತ ತಂದೆ, ಹೆಂಡತಿ, ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಅದು ಕೆಲವೇ 100 ಸ್ಯಾಲ್ರಿ ಇದ್ದಿರಬಹುದು. ಆ ಕಾಲದಲ್ಲಿ 1000 ಅಂದ್ರೆ ದೊಡ್ಡ ವಿಷಯ. ಅಂತ ಒಂದು ಕಷ್ಟದ ದಿನಗಳಲ್ಲಿ ನಿಮ್ಮನ್ನ ಬೆಳೆಸ್ತಾರೆ. ಬೆಂಗಳೂರಲ್ಲಿ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಆಯ್ತು? ಖಂಡಿತ. ಬೆಂಗಳೂರಲ್ಲಿ ಅಣ್ಣಂದಿರ ಎಲ್ಲ ಶಾಲೆ ಹೇಗಿತ್ತಂದ್ರೆ, ಈ ಕನ್ನಡದ ಮಾಧ್ಯಮ. ಈ 4 ಗಂಡು ಮಕ್ಕಳಲ್ಲಿ ನಾನು ಕೊನೆಯವನು. ನಿಮಗೆ ಗೊತ್ತಿರೋ ಪ್ರಕಾರ ಪ್ರತಿ ಕುಟುಂಬದಲ್ಲಿ ಸ್ವಲ್ಪ ಪ್ರೀತಿ ಜಾಸ್ತಿ. ಕೊನೆಯ ಮಕ್ಕಳು, ಹೆಣ್ಣಿರ್ಲಿ ಗಂಡಿರ್ಲಿ, ಅತಿ ಪ್ರೀತಿ ವಿಶ್ವಾಸ. ಅದು ಪ್ರೀತಿ ಸಂಪಾದನೆ ಭಗವಂತ ಅದೃಷ್ಟ ನನಗೆ ಕೊಟ್ಟ. ಹಾಗಾಗಿ ಬೆಂಗಳೂರಿನ ವಿದ್ಯಾಭ್ಯಾಸ ಸೇಕ್ರೆಡ್ ಆರ್ಟ್ಸ್ ಬಾಯ್ಸ್ ಹೈಸ್ಕೂಲ್ ಅನ್ನೋ ಒಂದು ವಿದ್ಯಾಭ್ಯಾಸದಲ್ಲಿ ನನ್ನ ಇಂಗ್ಲೀಷ್ ಅಲ್ಲಿ ಪ್ರಾರಂಭ ಶುರುವಾಯಿತು. ಶಾಲೆಯ ವಾತಾವರಣ ಹೇಗಿತ್ತಂದರೆ, ನಿಮಗೆ ಈ ಶಾಲೆದ ಸಂದರ್ಭ, ಈ NCC ಅನ್ನೋ ಒಂದು ನ್ಯಾಷನಲ್ ಕೆಡೆಟ್ ಕ್ರಾಪ್ಸ್ ಅಂದ್ಬಿಟ್ಟು ಒಂದು ಪ್ರತಿ ಶಾಲೆಯಲ್ಲಿ ಇರುತ್ತೆ. ಅದು ಸಾಮಾನ್ಯವಾಗಿ 5ನೇ 6ನೇ ತರಗತಿಯಿಂದ ಪ್ರಾರಂಭ ಆಯ್ತು ಅಂದರೆ ಹೈಸ್ಕೂಲ್ವರೆಗೂ ಇರುತ್ತೆ. ಸೊ ಈ NCC ಅನ್ನೋ ಒಂದು ಉದ್ದೇಶ, ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿರೋದು ಒಂದೇ ಒಂದು ಉದ್ದೇಶ. ವಾರಕ್ಕೊಮ್ಮೆ NCC ಡ್ರಿಲ್ 1 ಗಂಟೆ ನಂತರ ಅವರೊಂದು ಸಣ್ಣ ಕೂಪನ್ ಕೊಡ್ತಾರೆ. ಆ ಕೂಪನಲ್ಲಿ ವಿಶೇಷ ಏನಂದ್ರೆ, ನಮಗೆ ಮಸಾಲೆ ದೋಸೆ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡೆ, ಬನ್ನಿ ಅದೇನಾಗುತ್ತೆ ನೋಡೋಣ, NCC ಅದು 2ನೇ ವಿಚಾರ, ಅಟ್ಲೀಸ್ಟ್ ನಮಗೊಂದು ವಾರಕ್ಕೊಂದು ಮಸಾಲೆ ದೋಸೆ ಸಿಗುತ್ತಲ್ಲ ಅನ್ನೋ ಒಂದು ಆಸೆ, ಸವಿರುಚಿಗೋಸ್ಕರ ನಾವು NCC ಸೇರ್ಕೊಂಡ್ವಿ. ಉದ್ದೇಶ NCC ಇವತ್ತಿಗೆ ನೆನಪಿಸ್ತಾ ಇದ್ದೀನಿ. ನಿಜ ನೋಡಿ, ಲೈಫ್ ಹೇಗೆ ಚೇಂಜ್ ಆಯಿತು. ಒಂದು ವಾರಕ್ಕೆ ಒಂದು ಮಸಾಲೆ ದೋಸೆಗೋಸ್ಕರ ಅಷ್ಟು ಕಾತರದಿಂದ ಅದಕ್ಕೋಸ್ಕರ NCC ಸೇರುವಂಥ ದಿನಗಳಿಂದ ಇವತ್ತು ಹೋಟೆಲ್ಗೆ ಹೋಗಿ, ಎಷ್ಟೇ ದೊಡ್ಡ ಹೋಟೆಲ್ಗೆ ಹೋಗಿ ಬೇಕಾದ್ರೂ ಮಸಾಲೆ ದೋಸೆ ತಿನ್ಬೋದು, ಆದರೆ ತಿನ್ನೋದಕ್ಕೆ ಟೈಮ್ ಇಲ್ಲದೆ ಇರೋಷ್ಟು ಬ್ಯುಸಿ ಆಗೋ ಹಾಗೆ ಲೈಫ್ ಬದಲಾಯಿತು. ಬಹುಶಃ ಇದನ್ನೇ ನಾವು ಒಬ್ಬ ವ್ಯಕ್ತಿ ಹೇಗೆ ಶಕ್ತಿಯಾಗಿ ಬದಲಾಗ್ತಾರೆ ಅಂತ ಹೇಳೋದು. ಸೊ ಆ ದಿನಗಳಲ್ಲಿ ನಿಮ್ಮ ತಂದೆ ನಿಮ್ಗೆ ತುಂಬ ಸಂಸ್ಕಾರ ಕೊಟ್ಟರು, ತುಂಬ ಶಿಸ್ತನ್ನು ಕಲಿಸಿದ್ರು. NCC ಅನ್ನೋದು ಇನ್ನಷ್ಟು ಶಿಸ್ತನ್ನು ನೀವು ಕಲಿಯೋ ಹಾಗೆ ಮಾಡಿ. ಖಂಡಿತ. ಅದ್ರ ಜೊತೆನಲ್ಲೇ ನಿಮ್ಮ ಶಾಲಾ ದಿನಗಳು ಹೇಗಿತ್ತು? ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಆ ಟೈಮಲ್ಲಿ ಸೇರಿಸ್ತಾರೆ ಅಂದರೆ ಸ್ವಲ್ಪ ಅನುಕೂಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇರೋರು. ಬೇರೆ ಮಕ್ಕಳೆಲ್ಲ ಬರೋವಂಥ ಸಂದರ್ಭ, ಆ ಮಕ್ಕಳ ಡ್ರೆಸ್ಸಿಂಗ್ ಇರ್ಬೋದು ಅಥವಾ ಅವರು ಯೂಸ್ ಮಾಡೋ ಥಿಂಗ್ಸ್ ಇರ್ಬೋದು, ಅದೆಲ್ಲ ನೋಡಿದಾಗ ಎಲ್ಲೋ ನೀವು ಒಂದು ಸ್ವಲ್ಪ ಕಷ್ಟದ ಹಿನ್ನೆಲೆಯಿಂದ ಬಂದವರು. ಆ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿತ್ತು ನಿಮಗೆ? ಖಂಡಿತ. ಅಣ್ಣಂದಿರು, ಅಪ್ಪ ಅಮ್ಮ? ಶಾಲೆದ ವಿದ್ಯಾಭ್ಯಾಸದಲ್ಲಿ ತರಗತಿ 8, 9, 10ನೇ ತರಗತಿಯಲ್ಲಿ ಕ್ಲಾಸ್ ಲೀಡರ್ ಆಗಿದ್ದೆ. ಓಕೆ. ಹಾಗಾಗಿ ಜವಾಬ್ದಾರಿ ಕ್ಲಾಸ್ ಲೀಡರ್. ಅವತ್ತಿನ ಸಂದರ್ಭ ಹೇಗಿತ್ತಂದರೆ, ನಮಗೆ ಏನಾದರೂ ಸಾಧನೆ ಮಾಡೋ ಒಂದು ಹಂಬಲ ಇತ್ತು. ಎಲ್ಲದಕ್ಕಿಂತ ವಿಶೇಷ ವಿದ್ಯಾಭ್ಯಾಸದಲ್ಲಿ ಈ NCC ಅನ್ನೋ ಒಂದು ಕ್ಲಾಸಲ್ಲಿ ನಮಗೇನಾಯಿತು, ಎಲ್ಲ ವರ್ಷಕ್ಕೊಮ್ಮೆ ಈ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅಂದ್ಬಿಟ್ಟು ಅದನ್ನ ಕಾರ್ಯಕ್ರಮಕ್ಕೆ ಹೊರಭಾಗ, ಬೆಂಗಳೂರಿಂದ ಹೊರಭಾಗ ಪ್ರಥಮ ಬಾರಿ ಜುನಾಗಢ್ ಅನ್ನೋ ಒಂದು ಜಾಗ, ಗುಜರಾತಿನ ಸ್ಥಳ. ಸೊ ಅದು 8ನೇ ತರಗತಿಯಲ್ಲಿ ಕುಟುಂಬನ ಬಿಟ್ಟು, ಅಂದ್ರೆ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯ, ಅಣ್ಣಂದಿರ ವಾತ್ಸಲ್ಯನ ಬಿಟ್ಟು 10-15 ದಿನ ಅದು ತುಂಬಾ ಟರ್ನಿಂಗ್ ಪಾಯಿಂಟ್ ಅಂದ್ಬಿಟ್ಟು ಹೇಳ್ಬೋದು. ಏನಕ್ಕೆ ಒಂಟಿ ಜೀವನ ಹೇಗೆಲ್ಲ ಬದುಕಬಹುದು ಅನ್ನೋ ಒಂದು ಅನಿವಾರ್ಯ ನಮಗೆ ಅವತ್ತಿನ ದಿನ ಇವತ್ತಿಗೂ ನೆನೆಸ್ಕೊಳ್ತೀನಿ. ಏನಕ್ಕೆ NCC ಅನ್ನೋದು ಈ ಡಿಸಿಪ್ಲಿನ್, ಪಂಚುವಾಲಿಟಿ ತೋರಿಸ್ಕೊಡುತ್ತೆ. ಹಾಗಾಗಿ ಸ್ಕೂಲಿನ ವಿದ್ಯಾಭ್ಯಾಸದಲ್ಲಿ NCC ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಮ್ಮ ಗ್ರೋತಲ್ಲಿ ಅಂದ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕ್ಲಾಸ್ ಲೀಡರ್ ಜವಾಬ್ದಾರಿ ತಮಗೆ ಗೊತ್ತಿರೋ ಪ್ರಕಾರ, ಮೇಸ್ಟ್ರು ಇರೋ ಟೈಮಲ್ಲಿ ನಾವು ಅದನ್ನು ಪ್ರತಿ ಯಾವುದೇ ಒಂದು ಪಾಠದ ಬಗ್ಗೆ, ವಿಚಾರದ ಬಗ್ಗೆ ಮಾತಾಡುವಾಗ ನಾವು ಅದನ್ನು ಕಾನ್ಸಂಟ್ರೇಷನ್ ಆಕ್ಟಿವ್ ಆಗಿರಬೇಕು. ಏನಕ್ಕೆ ಸಾಮಾನ್ಯವಾಗಿ ಪ್ರತಿ ಶಾಲೆಯ ಮಾಸ್ಟರ್ಗಳು, ಟೀಚರ್, ಸ್ಟೂಡೆಂಟ್ ಹೇಗಿರ್ಬೇಕಂದ್ರೆ ಒಬಿಡಿಯೆಂಟ್ ಆಗಿರಬೇಕು ಹಾಗೂ ಡಿಸಿಪ್ಲಿನ್ ಆಗಿರಬೇಕು. ಅಂಥ ಕ್ವಾಲಿಟಿನ ಅವತ್ತಿನ ಪ್ರಾರಂಭದ ದಿನಗಳಲ್ಲಿ ಪ್ರಯತ್ನ ಪಟ್ಟೆ, ಅದೃಷ್ಟ ಇತ್ತು. ಹಾಗಾಗಿ ತರಗತಿ 8, 9, 10ನೇ ತರಗತಿಯಲ್ಲಿ ಲೀಡ್ರಿನ
ಸೊ ಲೀಡರ್ಶಿಪ್ ಸ್ಕಿಲ್ಸ್ ಅನ್ನೋದು ಆವಾಗಲೇ ನಿಮ್ಮ ಟೀಚರ್ ನಿಮ್ಮಲ್ಲಿ ಐಡೆಂಟಿಫೈ ಮಾಡಿದ್ರು. ಎಸ್, ಖಂಡಿತ. ಅದೆಲ್ಲೋ ಒಂದು ಕಡೆ ನೀವು ಬಿಸ್ನೆಸ್ ಅನ್ನ ಮಾಡಬೇಕಾದ್ರೂ ಕೂಡ ಅದೇ ಇದರಲ್ಲಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಖಂಡಿತ. ಇನ್ನು ನೀವು ಎಜುಕೇಶನ್ ಅಂದ್ರೆ ಡಿಪ್ಲೊಮೋವನ್ನ ಮಾಡಿದ್ರಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ. ಈ ಡಿಪ್ಲೊಮೊ ಮುಗಿದ ನಂತರ ನಾನು ಕೇಳ್ಪಟ್ಟಿದ್ದೆ ನೀವೆಲ್ಲೋ ಒಂದು ಕಂಪನಿ ಕೆಲಸಕ್ಕೆ ಅಂತ ಅಪ್ಲೈ ಮಾಡ್ತೀರಿ. ಸೊ ಆ ದಿನಗಳು ಹೇಗಿತ್ತು? ಡಿಪ್ಲೊಮೊ ಭಾರಿ ವಿಶೇಷ. ಡಿಪ್ಲೊಮೊ ನಮ್ಮ 10ನೇ ತರಗತಿ ನಂತರ ನಮ್ಮ ಕಮ್ಯುನಿಟಿ ಶೆಟ್ಟಿ ಬಣ್ಸಲ್ಲಿ ನಾವು ಜನರಲ್ ಕ್ಯಾಟಗರಿಗೆ ಬರ್ತೀವಿ. ಓಕೆ. ಹಾಗಾಗಿ ಕುಟುಂಬದ ಒತ್ತಡ, ತಂದೆ ದುಡಿಮೆಯಿಂದ SLC ನಂತರ ನಮಗೆ ಮಾಡೋ ಸಂದರ್ಭ ಹೇಗೆ ಅಂದ್ಬಿಟ್ಟು ನಮ್ಮಲ್ಲಿ ಕುತೂಹಲ ಇತ್ತು. ಹಾಗಾಗಿ ಡಿಪ್ಲೊಮೊ ಮಾಡೋ ಒಂದು ಹುಮ್ಮಸ್ಸು ನನ್ನಲ್ಲಿ. ವಾತಾವರಣ ಹೇಗೆ ಬಂತಂದರೆ ನಮ್ಮ ಇದ್ದಿದ್ದ ಮನೆಯ ವಾತಾವರಣ ಅಕ್ಕಪಕ್ಕ ಮನೆಯವರು ಈ ಪಬ್ಲಿಕ್ ಸೆಕ್ಟರ್ ಕಂಪ್ನಿ, ಈ BHEL, BEL, ITA ಅಂತ ಕಂಪನಿಗಳೆಲ್ಲ ಹೋಗುವಾಗ ನಾನು ಪ್ರತಿನಿತ್ಯ ನೋಡ್ತಾ ಇದ್ದೆ. ನಮ್ಮ ತಂದೆಯವರು ಮಾತ್ರ ಹೋಟೆಲ್ ಕೆಲಸ, ಆದರೆ ನಮ್ಮ ಅಕ್ಕಪಕ್ಕ ಅಂಕಲ್ ಅಂತವರು ಹಿರಿಯರೆಲ್ಲರೂ ಈ ಪಬ್ಲಿಕ್ ಸೆಕ್ಟರ್ ಕಂಪನಿಗೆ ಸೇರಿದ್ರಲ್ಲ, ಅದು ಅವತ್ತಿನ ಪ್ರಾರಂಭ ದಿನಗಳಲ್ಲಿ ಇದಕ್ಕೆ ಮೂಲ ಈ ಇಂಜಿನಿಯರಿಂಗ್ ಅಂದರೆ ಪ್ರಾರಂಭ ಈ ITI ಡಿಪ್ಲೊಮಾ ಅನ್ನೋದು ಬೇಸಿಕ್ ಎಜುಕೇಷನ್. ಸೊ ಡಿಪ್ಲೊಮಾ ಇಂಜಿನಿಯರಿಂಗ್ ಈ ಗೌರ್ಮೆಂಟ್ SJP ಪಾಲಿಟೆಕ್ನಿಕ್, MEA ಅನ್ನೋದು ಬೆಂಗಳೂರಲ್ಲಿ 2 ಗೌರ್ಮೆಂಟ್ ಪಾಲಿಟೆಕ್ನಿಕ್ ಇದೆ. SJPಲಿ ರಿಜೆಕ್ಷನ್ ಆಯಿತು. ಉದ್ದೇಶ ಮ್ಯಾಥ್ಸ್ ಸೈನ್ಸಲ್ಲಿ ನನ್ನಲ್ಲಿ ಇದ್ದಿದ್ದು 88%, ಅಲ್ಲಿ ಬರಬೇಕಾಗಿರೋದು 95%. ಆಮೇಲೆ ಕೊನೆಗೆ ರಾಜಾಜಿನಗರಲ್ಲಿ MEI ಪಾಲಿಟೆಕ್ನಿಕ್, ಅಲ್ಲಿ ಪ್ರಿನ್ಸಿಪಲ್ ಅವರು ಹೇಳಿದ ಒಂದೇ ಮಾತು, ನಿಮಗೆ ಯಾವ ಕೋರ್ಸ್ ಬೇಕನ್ಬಿಟ್ಟು. ನಾನು ಆಸೆ ಪಟ್ಟಿರೋದು ಯಾವುದಾದ್ರು ಒಂದು ಕಂಪ್ಯೂಟರ್ ಸೈನ್ಸ್ ಇಲ್ಲ ಎಲೆಕ್ಟ್ರಾನಿಕ್ಸ್ ಅಂದ್ಬಿಟ್ಟು. ಕೊನೆಗೆ ನನಗೆ ದೊರಕಿದ್ದ ಸಿವಿಲ್ ಇಂಜಿನಿಯರ್. ಓಕೆ. ಸೊ ಸಿವಿಲ್ ಇಂಜಿನಿಯರ್ 88%ಗೆ ಮಾತ್ರ ಲಭ್ಯ. ಹಾಗಾಗಿ ಸ್ಟಾರ್ಟಿಂಗ್ ಡಿಪ್ಲೊಮಾ ಸೇರುವಾಗ ಸಿವಿಲ್ ಇಂಜಿನಿಯರ್ ಒಂದು 4 ತಿಂಗಳು ಕಳೆದ ನಂತರ ಪ್ರಿನ್ಸಿಪಲ್, ಆಮೇಲೆ ಕೆಲವು ಮಾಸ್ಟರು, ಟೀಚರ್ ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಹೋದೆ, ಸರ್ ನನಗೆಲ್ಲೋ ಒಂದು ಸಿವಿಲಲ್ಲಿ ಆಸಕ್ತಿ ಇಲ್ಲ, ದಯಮಾಡಿ ಒಂದು ಎಲೆಕ್ಟ್ರಾನಿಕ್ಸ್ ಇಲ್ಲ ಯಾವ್ದಾದ್ರು ಒಂದು ಎಲೆಕ್ಟ್ರಿಕಲ್ ಕೊಟ್ಟರು ಸಾಕು. ಸೊ ಫಸ್ಟ್ ಇಯರ್ ಡಿಪ್ಲೊಮಾ ಒಂದು 6 ತಿಂಗಳು ಕಳೆದ ನಂತರ ಎಲ್ಲೋ ಒಂದು ಕಡೆ ಪ್ರಿನ್ಸಿಪಲ್, ಸರಿ ನಿಮಗೊಂದು ಕೆಲಸ ಮಾಡಿ, ವರ್ಗಾವಣೆ ಮಾಡ್ಬೇಕಾದ್ರೆ ಇದು ಲಾಸ್ಟ್ ಸಂದರ್ಭ, ಬೇಕಾದ್ರೆ ನೀವು ಸಿವಿಲಿಂದ ಎಲೆಕ್ಟ್ರಿಕಲ್ ಬರ್ಬೋದು ಅನ್ನೋ ಒಂದು ಕುತೂಹಲ ಅವತ್ತು ಕಾಡ್ತು. ಅದೇ ಡಿಪ್ಲೊಮಾ ಎಲೆಕ್ಟ್ರಿಕಲ್ ನನಗೆ ಕೊನೆಯವರೆಗೂ ಕೈ ಹಿಡಿದಿದೆ. ಏನಕ್ಕೆ ಡಿಪ್ಲೊಮಾ 3 ವರ್ಷ ಕಳೆದ ನಂತರ 1996 ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮುಗಿದ ನಂತರ ಪ್ರತಿ ಯಾರೇ ಒಬ್ಬ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಹಂಬಲ, ಏನಾದರೂ ಸಾಧನೆ ಮಾಡಬೇಕು. ಮನೆಯವ್ರದ್ದು ಅದೇ ಇರುತ್ತೆ, ನಮ್ಮ ಮನಸ್ಸಲ್ಲೂ ಕೂಡ ಅದೇ ಇರುತ್ತೆ. ಖಂಡಿತ ಅದು ಹುಡುಕಾಟ, ಇವತ್ತಿಗೂ ಹುಡುಕಾಟ. ಯಾರೇ ವಿದ್ಯಾಭ್ಯಾಸ ಮುಗಿದ ನಂತರ ಕೆಲಸದ ಪರದಾಟ. ಏನಕ್ಕೆ ಪ್ರತಿ ಪೋಷಕರು ಮಕ್ಕಳು ವಿದ್ಯಾಭ್ಯಾಸ ಕೊಟ್ಟ ನಂತರ ಏನಾದರೂ ಕೆಲಸಕ್ಕೆ ಎಲ್ಲಾದರೂ ಹೋಗಾತ ಸಾಧನೆ ಮಾಡಬಹುದಾ, ಮಾಡ್ತಾನೆ ಅನ್ನೋ ಒಂದು ಕುತೂಹಲ ಇರುತ್ತೆ. ಸೊ ಬೆಂಗಳೂರಲ್ಲಿ ಅವತ್ತಿನ ಕಾಲ 96-97 ಇಸ್ವಿ, ಅವತ್ತಿಗೆಲ್ಲೂ ನಿಮಗೆ ಪ್ಲೇಸ್ಮೆಂಟ್ ಸರ್ವಿಸಸ್ ಅಂದ್ಬಿಟ್ಟು ಎಲ್ಲೂ ಇರಲಿಲ್ಲ. ಜನತಾ ಬಜಾರ್ ಅನ್ನೋ ಒಂದು ಕೆಂಪೇಗೌಡ ರೋಡಲ್ಲಿ ಫಸ್ಟ್ ಫ್ಲೋರ್, ಅಣ್ಣನ ಸ್ನೇಹಿತರೆಲ್ಲ ಹೇಳೋದ್ರಲ್ಲಿ ಒಂದು ರೆಸ್ಯೂಮ್ ಮಾಡಿ ಅಲ್ಲಿ ಕೊಟ್ಟ ನಂತರ ನಿಮಗೆ ಈ ಪಬ್ಲಿಕ್ ಸೆಕ್ಟರ್ ಕಂಪನಿ ಕಡೆಯಿಂದ ನಿಮಗೆ ಯಾವುದಾದ್ರೂ ಅಪ್ರೆಂಟಿಸ್ಶಿಪ್ ಅನ್ನೋ ಒಂದು ರೂಲ್ ಸ್ಕೀಮ್ ಇದೆ, ಅದು ಬಂದೇ ಬರುತ್ತೆ. ಬೇಕಾದ್ರೆ 1 ವರ್ಷ, ಬೇಕಾದ್ರೆ ಎಲ್ಲಾದರೂ ಪಬ್ಲಿಕ್ ಸೆಕ್ಟರ್ ಸಿಗುತ್ತೆ. ಸೊ ITI, BHEL, BEL ಇಂಥ ಒಂದು ಅಪ್ರೆಂಟಿಸ್ಶಿಪ್ಗೆ ಇಂಟರ್ವ್ಯೂ ಕಾಲ್ ಫಾರ್ ಬರುತ್ತೆ. ಕಾಲ್ ಫಾರ್ ಬಂದ ನಂತರ ಅದರಲ್ಲಿ ಸೆಲೆಕ್ಟ್ ಆಗೋದು ITI ಎಲೆಕ್ಟ್ರಾನಿಕ್ ಸಿಟಿಯ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ 1 ವರ್ಷ, ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅನ್ನೋ ಒಂದು ಟ್ರೈನಿಂಗ್ ಅಂದ್ಬಿಟ್ಟು ನಾನು ಅದನ್ನು ಮುಂದಕ್ಕೆ ಹೋಗ್ತೀನಿ. ತಿಂಗಳ ಸಂಬಳ 750 ರೂಪಾಯಿ. ಅವತ್ತು 1996. ಅವಾಗೆಲ್ಲ ITBT ಈಗಿನ ಥರ ಇರಲಿಲ್ಲ. ITBT ಅವತ್ತು ಇಲ್ಲ, ಅವತ್ತಿಗೆ ಜಸ್ಟ್ ಬಿಗಿನಿಂಗ್ ಅಂದ್ಬಿಟ್ಟು ನಾನು ಹೇಳ್ಬೋದು ಅದನ್ನು. ಈ ರಿಫಾರ್ಮ್ಸ್, ಪಬ್ಲಿಕ್ ಸೆಕ್ಟರ್ ಹೈಯೆಸ್ಟ್ ಡಾಮಿನೆನ್ಸ್. ಸೊ ITI ಎಲೆಕ್ಟ್ರಾನಿಕ್ ಸಿಟಿ ವಿಚ್ ಇಸ್ ನಥಿಂಗ್ ಬಟ್ ಅದು ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿ ಅನ್ನೋದು ಪಬ್ಲಿಕ್ ಸೆಕ್ಟರ್. ಅಲ್ಲಿ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ಗೆ ನಾನು ಅಲ್ಲಿ ಸೇರ್ಕೊಳ್ತೀನಿ. ಅಲ್ಲಿ ಜನರೇಟರ್ ಇರ್ಬೋದು, ಚಿಲ್ಲರ್ ಇರ್ಬೋದು, STP, UPS ಅಂದರೆ ಈ ಟೆಕ್ನಿಕಲ್ ಪ್ರತಿಯೊಂದು ಕಾರ್ಖಾನೆಗೆ, ವಾಣಿಜ್ಯ ಕಟ್ಟಡಕ್ಕೆ ಈ ಎಲೆಕ್ಟ್ರಿಕಲ್ ಮೂಲಭೂತ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಇದು ಬೇಸಿಕ್. ಅದನ್ನ ಆಪರೇಟ್ ಮಾಡಿ ನೋಡ್ಕೊಳ್ಳೋರಿಗೆ ಯಾರಾದರೂ ಜವಾಬ್ದಾರಿ ಹುದ್ದೆಯಲ್ಲಿದ್ದವರು ಅದಕ್ಕೆ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅಂದ್ಬಿಟ್ಟು ಹೇಳ್ತಾರೆ. ಸೊ ಪ್ರಾರಂಭ ದಿನ ನನಗೆ ಅದ್ರ ಬಗ್ಗೆ ಏನು ಅರಿವಿರಲಿಲ್ಲ. ಅಲ್ಲಿ ಸೀನಿಯರ್ಸ್ ITI ಜೊತೆಗೆ ಡಿಪಾರ್ಟ್ಮೆಂಟಲ್ಲಿ ಸೇರುವಾಗ ಜನರೇಟರ್, ಕೆಲವು ಚಿಲ್ಲರ್ ಅನ್ನೋ ಒಂದು ಏರ್ ಕಂಡೀಷನ್, ಇದನ್ನೆಲ್ಲ ಪ್ರತಿ ಗಂಟೆ ಅದು
ನಡೆಯೋ ಒಂದು ರೋಟೀನ್ ಮೇಂಟೆನೆನ್ಸ್ನ ನಾನು ಅದನ್ನು ಭಾಗಿಯಾಗಿ ಅದನ್ನ ಅಬ್ಸರ್ವೇಷನ್ ಅಲ್ಲಿಂದ ಪ್ರಾರಂಭ ಆಯಿತು. ಒಂದಷ್ಟು ವಿಷಯಗಳನ್ನ ITI ಅಲ್ಲಿ ಕಲ್ತ್ರಿ ನೀವು. ಖಂಡಿತ. ಅಲ್ಲಿಂದ ಹೊರಗೆ ಬಂದ ನಂತರ ವೀಕ್ಷಕರೇ, ನಮ್ಮ ರಾಜೇಶ್ ಶೆಟ್ಟಿ ಅವರ ಬದುಕಿನ ಒಂದು ಹೊಸ ಇನ್ನಿಂಗ್ಸ್ ಅಂತಾನೆ ಹೇಳ್ಬಹುದು. ಆರಂಭ ಆದದ್ದು ITI ನಿಂದ ಹೊರಗಡೆ ಬರ್ತಾರೆ. ಬಂದ ನಂತರದ ಅವರ ಜೀವನದ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಒಂದು ಸಣ್ಣ ಬ್ರೇಕ್ ಆದಮೇಲೆ ತಿಳ್ಕೊಳ್ಳುವ. ಅಲ್ಲಿವರೆಗೆ ಮೈ ಆಟೋಗ್ರಾಫಲ್ಲಿ ಒಂದು ಪುಟ್ಟ ವಿರಾಮ. ಥ್ಯಾಂಕ್ ಯು. ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ರಾಜೇಶ್ ಶೆಟ್ಟಿ ಅವರು. ಅವರ ಬದುಕಿನ ಬಾಲ್ಯ ಅಥವಾ ಎಜುಕೇಷನ್ ಅದೆಲ್ಲದರ ಬಗ್ಗೆ ನಾವು ಕೇಳಿದ್ವಿ. ITIನಲ್ಲಿ ನೀವು ಅಪ್ರೆಂಟಿಸ್ಶಿಪ್ ಮುಗಿಸಿದ ನಂತರ ಒಂದು ಕಂಪನಿ ಕೆಲಸಕ್ಕೆ ಅಂತ ಅಪ್ಲೈ ಮಾಡ್ತೀರಾ. ನಿಮ್ಮ ಬಿಸ್ನೆಸ್ ಒಬ್ಬ ಉದ್ಯಮಿಯಾಗಿ ನಿಮ್ಮ ಜರ್ನಿ ಶುರು ಆಗೋದೇ ಅಲ್ಲಿಂದ. ಅದ್ರ ಬಗ್ಗೆ ಸ್ವಲ್ಪ. 1 ವರ್ಷ ಟ್ರೈನಿಂಗ್ ತೊಗೊಂಡಿರೋದು ಅಪ್ರೆಂಟಿಸ್ಶಿಪ್ನ ಅನುಭವದ ಎಕ್ಸ್ಪೀರಿಯನ್ಸ್ನೇ ನಾನು ಅದನ್ನ ಎಲ್ಲ ಕಡೆ ತೋರಿಸ್ಕೊಡ್ಬೇಕಾಗುತ್ತೆ. ಹಾಗಾಗಿ ಪ್ರೈವೇಟ್ ಕಂಪನಿ ಶಾಂತಿ ಎಲೆಕ್ಟ್ರೋ ಮೇಂಟೆನೆನ್ಸ್ ಅನ್ನೋ ಒಂದು ಕಂಪನಿಯಲ್ಲಿ ಸೇರ್ಕೊಳ್ತೀನಿ. ಅಲ್ಲಿ ಹುದ್ದೆ ಟೆಕ್ನಿಷಿಯನ್ ಅಂದ್ಬಿಟ್ಟು ಒಂದು ಕ್ಯಾಟಗರಿ ಬರುತ್ತೆ. ಪ್ರಾರಂಭ ದಿನಗಳಲ್ಲಿ ಸಂಬಳ 1400 ರೂಪಾಯಿ ತಿಂಗಳಿಗೆ. ಅದು ಈ ಸಾಫ್ಟ್ವೇರ್ ಕಂಪನಿ ಅವತ್ತಿನ ಟೈಮಲ್ಲಿ ಜಸ್ಟ್ ರಿಫಾರ್ಮ್ಸ್, ಅವತ್ತಿನ ಟೈಮಲ್ಲಿ ರಿಫಾರ್ಮ್ಸ್ ಶುರು ಆಯಿತು IT BT ಅನ್ನೋ ಇಂಡಸ್ಟ್ರಿ. ಹಾಗಾಗಿ ಪ್ರಾರಂಭ ದಿನ ಈ ಸಾಫ್ಟ್ವೇರ್ ಕಂಪನಿ ಮ್ಯಾಸ್ಕಾಟ್ ಅನ್ನೋ ಒಂದು ಕಂಪನಿಯಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಶುರು ಮಾಡ್ತೀನಿ. ಟೆಕ್ನಿಷಿಯನ್ ಕ್ಯಾಟಗರಿ ಹೇಗಿರುತ್ತೆ ಅಂದರೆ, ಒಂದು ಕಂಪನಿಯಲ್ಲಿ ಜನರೇಟರ್ನ ಮೇಂಟೆನೆನ್ಸ್ ಮಾಡೋದು, ಚಿಲ್ಲರ್ ಮೇಂಟೆನೆನ್ಸ್ ಮಾಡೋದು, UPS ಇತ್ಯಾದಿ ಇದನ್ನೆಲ್ಲ ಪ್ರತಿ ರೋಟೀನ್ ಮೇಂಟೆನೆನ್ಸ್. ನಮಗೆ ಅದು ಮೊದಲನೇ ಹೆಜ್ಜೆ. ಈ ಅಪ್ರೆಂಟಿಸ್ಶಿಪ್ ITI ಹೇಗೆ ನಮಗೆ ಅದನ್ನು ಒಂದು ಶಕ್ತಿ ತುಂಬಿಸಿದೆ, ಆ ಒಂದು ಧೈರ್ಯದಲ್ಲಿ ಜೀವನಕ್ಕೆ ಈ ಒಂದು ಟೆಕ್ನಿಷಿಯನ್ ಕ್ಯಾಟಗರಿ ಎಲ್ಲ ಒಂದು ಕಡೆ ನನಗೊಂದು ಮುಂಬರುವ ದಿನಗಳಲ್ಲಿ ಬದುಕುವ ಜೀವನ ಪ್ರಾರಂಭ. ಕೆಲವು ತಿಂಗಳ ನಂತರ ಆ ಕಂಪನಿ ಮ್ಯಾಸ್ಕಾಟ್ ಅನ್ನೋರು ಎಕ್ಸಿಕ್ಯೂಟಿವ್ HR ಕಡೆಯಿಂದ ಒಂದು ಕರೆ ಬರುತ್ತೆ. ನೀವೀಗ ಕಾಂಟ್ರಾಕ್ಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಕಂಪನಿ ಇನ್ನೂ ಒಂದು ಎತ್ತರ ಮಟ್ಟಿಗೆ ಬೆಳೆಯುತ್ತಾ ಇದೆ. ಹಾಗಾಗಿ ಇನ್ ಎ ಬಿಗ್ ಆರ್ಗನೈಸೇಷನ್ ಪ್ರಕಾರ ಕಂಪನಿ ಗ್ರೋತಲ್ಲಿ ನಿಮ್ಮ ಪಾಲು ನಾವು ಕಂಪನಿನ ಡೈರೆಕ್ಟಾಗಿ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋ ಒಂದು ನಿರ್ಧಾರ ಮಾಡ್ತೀವಿ. ಸೊ ನೀವು ಇದನ್ನು ನಿಮ್ಮ ಡಿಸಿಷನ್ ಹೇಗೆ ಅಂದ್ಬಿಟ್ಟು. ಸೊ ನಮಗೆ MNC ಕಂಪನಿ ಕೆಲಸ ಸಿಗೋದಂದ್ರೆ ಭಾರಿ ಖುಷಿ, ಕೈ ಸಂಪಾದನೆ, ಸ್ಯಾಲರಿ ಬರುತ್ತೆ. ಖಂಡಿತ. ಸೊ ಹಾಗಾಗಿ ಕಾಂಟ್ರಾಕ್ಟ್ ಇಂದ ಸಾಫ್ಟ್ವೇರ್ ಕಂಪನಿಗೆ ಎಲ್ಲೋ ಒಂದು ಕಡೆ ನಾನು ಕಂಪನಿಯ ಡೈರೆಕ್ಟ್ ಆನ್ ರೋಲಲ್ಲಿ ಮಾಡ್ತೀನಿ ಅನ್ನೋದು ತುಂಬ ಖುಷಿಯಿಂದ ಅದನ್ನು ನಾನು HR ಕಂಪನಿಯವರಿಗೆ ಎಲ್ಲ ಥರದ ನನ್ನ ಮನಸ್ಸಿಂದ ಒಪ್ಪಿ ಮುಂದಕ್ಕೆ ಹೋಗ್ತೀನಿ. ಕೆಲವು 2-3 ದಿನ ನಂತರ ಅದು ಹೇಳ್ತಾರಲ್ಲ, ಭಗವಂತ ಕೆಲವು ಟೈಮಲ್ಲಿ ವೆನ್ ವಿ ವಾಂಟ್ ವಾಟ್ ವಿ ಗೆಟ್, it is a God's direction. When we don't get what we want, it is a God's protection ಅಂತಾರೆ. ಕರೆಕ್ಟ್. ಹಾಗಾಗಿ 3 ದಿನ ನಂತರ ಅಲ್ಲಿರೋ ಫೆಸಿಲಿಟಿ ಹೆಡ್ ಆತ ಬಂದು ನನಗೆ ಹೇಳ್ತಾನೆ, ರಾಜೇಶ್ ದಯವಿಟ್ಟು ನೀವು ಕಂಪನಿ ಸೇರಂಗಿಲ್ಲ, ನೀವು ಹೇಗೆ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅದೇ ಪ್ರಕಾರ ನೀವು ಕಾಂಟ್ರಾಕ್ಟ್ ಮುಂದಕ್ಕೆ ಹೋಗಬೇಕು, ಅದೇ ಥರ ಸರ್ವಿಸ್ ಕೊಡಬೇಕು ಅಂದ್ಬಿಟ್ಟು. ನನಗದು ಅವ್ರು ಹೇಳೋ ಮಾತಲ್ಲಿ ನನಗೆ ಅರ್ಥ ಆಗಿಲ್ಲ. ನಾನು ಆತನ ಹತ್ರ ಕೈ ಮುಗಿದು ಕೇಳಿದೆ, ಸ್ವಾಮಿ ಕಂಪನಿ ಡೈರೆಕ್ಟ್ ಎಂಪ್ಲಾಯ್ ಕೊಟ್ಟ ನಂತರ ನೀವು ನನ್ನ ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡೋ ಅನ್ನೋ ಒಂದು ಉದ್ದೇಶ ನನಗೆ ಅರ್ಥ ಆಗಿಲ್ಲ, ನಿಮ್ಮ ಮಾತಿನ ಶೈಲಿ ಅಂದ್ಬಿಟ್ಟು. ಆತ ನನಗೆ ಹೇಳ್ತಾರೆ, ರಾಜೇಶ್ ನೀನು ಕಾಂಟ್ರಾಕ್ಟ್ ಹೇಗೆ ನಡೆಸ್ತಾ ಇದೆಯಾ ಅಂದರೆ ಬೇರೆಯವ್ರ ಮುಖಾಂತರ ನೀನು ಕೆಲಸ ಮಾಡ್ತಾ ಇದೆಯಾ, ಅದೇ ಥರ ನೀನು ಎಲ್ಲ ಒಂದು ಕಡೆ ಕಾಂಟ್ರಾಕ್ಟ್ನ ಕಂಪನಿನ ಕಟ್ಟಬೇಕು ಅನ್ನೋ ಒಂದು ಅವರು ಗುರುತಿಸಿದ್ದಾರೆ. ಬಟ್ ಅದನ್ನು ತುಂಬ ಗಟ್ಟಿ ಮನಸ್ಸಿಂದ ನಾನು ಅದನ್ನು ಒಪ್ಪಕ್ಕೆ ನನಗೆ ಸಾಧ್ಯನೇ ಇರಲಿಲ್ಲ. ಏನಕ್ಕೆ ಕಂಪನಿ ಅಷ್ಟು ಒಳ್ಳೆ ರೀತಿಯಲ್ಲಿ ಸಂಬಳ ಕೊಡುವಾಗ ಬಿಟ್ಟು ಹೊರಗಡೆ ಬರೋದು ನನಗೆ ಸ್ವಲ್ಪನೂ ಅದರ ಬಗ್ಗೆ ಆಸಕ್ತಿ ಇರಲಿಲ್ಲ. ಅದಕ್ಕೆ ಅವ್ರು 2 ದಿನ ಗಡುವು ಕೊಟ್ಟರು ನನಗೆ. ಯಾವುದಾದ್ರೂ ಒಂದು ಕಂಪನಿಯ ಲೆಟರ್ ಹೆಡ್ ತೊಗೊಂಡು ಬಾ, ಅದ ನಂತರ ನಾನು ನಿನಗೆ 4 ಜನ ಇಟ್ಟು ಮೇಂಟೆನೆನ್ಸ್ ಮಾಡೋ ಒಂದು ಉದ್ಯೋಗ ನಿನಗೆ ಮಾಡಿಸ್ಕೊಡ್ತೀನಿ. ಅಂದರೆ ಒಂದು ಅರ್ಥದಲ್ಲಿ ಕಾಂಟ್ರಾಕ್ಟ್ ನಿಮಗೆ ಕೊಡ್ತೀನಿ. ಈ ಸಾಫ್ಟ್ವೇರ್ IT BT ಕಂಪನಿಲಿ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಈ ಟೆಕ್ನಿಕಲ್ ಸಪೋರ್ಟ್ ಸರ್ವಿಸಸ್ ಇರ್ಬೋದು, ಇಲ್ಲ ಈ ಸೆಕ್ಯೂರಿಟಿ, ಈ ಸಾಫ್ಟ್ ಸರ್ವಿಸಸ್ ಸ್ಕಿಲ್, ಇದನ್ನೆಲ್ಲ ಥರ್ಡ್ ಪಾರ್ಟಿಗೆ ಔಟ್ಸೋರ್ಸಿಂಗ್ ಮಾಡ್ತಾರೆ. ಸೊ ಆ ಔಟ್ಸೋರ್ಸಿಂಗ್ ಕಾಂಟ್ರಾಕ್ಟಿಂಗ್ ಬಿಸ್ನೆಸ್ ಅಂದ್ಬಿಟ್ಟು ದಟ್ ಇಸ್ ದಿ ಮೆಸೇಜ್ ಇನ್ ದ ಇಂಡಸ್ಟ್ರಿ. ಸೊ ಅವತ್ತಿನ ಸಂದರ್ಭಕ್ಕೆ ನನ್ನ ಕಂಪನಿ ಏನು ಪ್ರಾರಂಭ ಮಾಡಬೇಕು, ಏನಕ್ಕೆ ಕಂಪನಿ ಅಂದರೆ ನಮ್ಮಲ್ಲಿ ಎಲ್ಲಾದರೂ ವ್ಯವಸ್ಥಿತವಾಗಿ ಶುರು ಮಾಡಬೇಕಾದ್ರೆ ನಿಮ್ಮ ಹತ್ರ ಕಂಪನಿ ಹೆಸರು ಇರಬೇಕು, ಟೈಟ್ಲ್, ಹೌದು, ಅದ್ರ ಜೊತೆಗೆ ಗುರಿ ಇರಬೇಕು, ಅದ್ರ ಜೊತೆಗೆ ಲಕ್ಷಣ, ಯಾವ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋ ಒಂದು ಹಂಬಲ ನಿಮ್ಮಲ್ಲಿ ಇತ್ತಂದರೆ ನೀವು ಅದನ್ನು ಕಂಪನಿ ಪ್ರಾರಂಭ ಮಾಡ್ಬೋದು.
ಬಟ್ ನನ್ನ ಪ್ರಾರಂಭ ದಿನಗಳಲ್ಲಿ ಈ ಕಂಪನಿ ಸೃಷ್ಟಿ ಮಾಡೋದು ನನ್ನಲ್ಲಿ ಯಾವುದೇ ಥರದ ಗುರಿ ಲಕ್ಷಣ ಇಲ್ಲದೆ, ಅಂದ್ರೆ ಯಾವುದೇ ಕನಸು ಡ್ರೀಮ್ ಏನೂ ಇರಲಿಲ್ಲ ಈ ತರ ಮಾಡಬೇಕು ಅಂತ. ಖಂಡಿತ ಪ್ರಸನ್ನ. ಹಾಗಾಗಿ ನಮ್ಮ ಸ್ನೇಹಿತರ ಜೊತೆ ಇದ್ದವ್ರ ಹತ್ರ ಎಲ್ಲ ಒಂದು ಇಬ್ಬರ ಹತ್ರ ಕೇಳಿದೆ, ಸ್ವಾಮಿ ಯಾವುದಾದ್ರೂ ಒಂದು ಕಂಪನಿ ಲೆಟರ್ ಇದ್ರೆ ದಯವಿಟ್ಟು ಕೊಡಿ, ಏನಕ್ಕೆ ಒಂದು ಕಂಪನಿಯಲ್ಲಿ ಇದ್ದಿದ್ದ ಉದ್ಯೋಗನ ಅವರು ಕಾಂಟ್ರಾಕ್ಟಲ್ಲಿ ಮಾಡಬೇಕು, ಅದು ನಿನ್ನ ಜವಾಬ್ದಾರಿ ಅಂದ್ಬಿಟ್ಟು ನನಗೆ ಸಂದೇಶ ರವಾನೆ ಮಾಡುವಾಗ ಯಾರೋ ಒಬ್ರು ನನಗೆ ಸ್ನೇಹಿತರ ತಂದೆ ಒಂದು 2 ಲೆಟರ್ ಹೆಡ್ ಬರುತ್ತೆ. ಆ ಲೆಟರ್ ಹೆಡ್ನ ಹೆಸರೇ ಶಂಕರ್ ಮೋಟರ್ಸ್ ಎಲೆಕ್ಟ್ರಿಕಲ್ ಅಂದ್ಬಿಟ್ಟು ಬರುತ್ತೆ. ಓಕೆ, ಅಂದ್ರೆ ಈಗ ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಇಷ್ಟು ದೊಡ್ಡ ಕಂಪನಿ ಶುರುವಾದದ್ದು ಯಾರೋ ಒಬ್ರು ಕೊಟ್ಟ ಒಂದು ಲೆಟರ್ ಹೆಡ್ ಅಲ್ಲಿ ಇರುವಂತ ಒಂದು ಹೆಸರಿಂದ. ಖಂಡಿತ ಇದು ದೈವ ಇಚ್ಛೆ ಅಷ್ಟು ಹೇಳಬಲ್ಲೆ. ಏನಕ್ಕೆ ಅವತ್ತಿನ ಸಂದರ್ಭ ಆ ಲೆಟರ್ ಹೆಡ್ ನನಗೆ ಗುರಿ ಇಲ್ಲದೆ ಕಂಪನಿ ಪ್ರಾರಂಭ. ಹಾಗಾಗಿ ಈ 2 ಕೊಟ್ಟಿರೋ ಲೆಟರ್ ಹೆಡ್ನ ತೊಗೊಂಡೋಗಿ ಆ ಕಂಪನಿಯ ಸೀನಿಯರ್ ಫೆಸಿಲಿಟಿ ಹೆಡ್, ಆತನ ಹೆಸರು CN ಅಬ್ರಾಮ್, ನೆನ್ಸ್ಕೊಳ್ಬೇಕು ಇವತ್ತಿನ ಸಂದರ್ಭಕ್ಕೆ. ಸ್ವಾಮಿ ತೋಳಿ ಲೆಟರ್ ಹೆಡ್ ಕೊಡ್ತಾ ಇದ್ದೀನಿ, ಅದು ನೀವೇನು ಮಾಡ್ತೀರಾ ನನಗೆ ಗೊತ್ತಿಲ್ಲ, ದಯವಿಟ್ಟು ಅದು ನಿಮ್ಮ ಜವಾಬ್ದಾರಿ ಅಂದ್ಬಿಟ್ಟು 1 ಗಂಟೆ ಕಾಲಾವಕಾಶ ಕೊಟ್ಟ ನಂತರ ಅವರು ಒಂದು ಕಾಪಿ ಕೊಡ್ತಾರೆ ನನ್ನ ಕೈಗೆ. ರಾಜೇಶ್, ನಾಳೆಯಿಂದ ನೀನು 4 ಜನನ ಇಟ್ಟೆ, ಈಗ ನೀನೇ ಈ ಕಂಪನಿಗೆ ಮಾಲೀಕ ಅಂದ್ಬಿಟ್ಟು ಹೆಸರು ಮಾಡ್ಕೊಳ್ತಾರೆ. ಸೂಪರ್. ನೋಡಿ, ನಾವು ಹೇಳ್ತೀವಿ ಈ ಕರೋನಾ ಲಾಕ್ಡೌನಲ್ಲಿ ಆದಮೇಲೆ ಎಷ್ಟೋ ಜನ ಕೆಲಸ ಕಳ್ಕೊಂಡು ಡಿಪ್ರೆಷನ್ಗೆ ಹೋದ್ರು, ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡ್ರು. ಇದೆಲ್ಲ ನೋಡಬೇಕಾದ್ರೆ ಆ ಟೈಮಲ್ಲಿ ಎಲ್ಲ ಒಂದು ಕಡೆ ಈ ಥರ ತುಂಬ ನಾವು ಈ ಥರ ಯೋಚನೆ ಮಾಡಿದರೆ ನಿಮ್ಮ ಥರ ಒಂದು ಆನ್ ರೋಲ್ ಸಿಗುತ್ತೆ, ನಂಗೆ ಒಳ್ಳೆ ಸ್ಯಾಲ್ರಿ ಬರುತ್ತೆ, ಮನೇಲೆಲ್ಲ ಹೇಳಿರ್ತೀವಿ, ಆ ಟೈಮಲ್ಲಿ ಸಡನ್ನಾಗಿ ಈ ಥರ ಒಂದು ಡಿಸಪಾಯಿಂಟ್ಮೆಂಟ್ ಆದಾಗ ಈಗಿನ ಜನ್ರೇಷನ್ ಆದರೆ ಎಲ್ಲೋ ಒಂದು ಕಡೆ ನಾನೇನು ಮಾಡೋದು, ಎಲ್ಲ ಮುಗಿದೋಯ್ತು ಅಂತ ಯೋಚನೆ ಮಾಡ್ತಾರೆ. ಬಟ್ ನೀವು ಅದನ್ನೇ ಚಾಲೆಂಜ್ ಆಗಿ ತಗೊಂಡ್ರಿ, ಯಾರೋ ಕೊಟ್ಟ ಲೆಟರ್ ತೊಗೊಂಡು ಬಂದ್ರಿ, ಶಂಕರ್ ಎಲೆಕ್ಟ್ರಿಕಲ್ಸ್ ಅನ್ನೋದು ಈ ಥರ ಹುಟ್ಟು ಕಾಣ್ತು ಅಂತ ಹೇಳಿದರೆ ನಿಜಕ್ಕೂ ಅದ್ಭುತ. ಸೊ 4 ಜನರಿಂದ ಶುರುವಾಯಿತು, ಅಲ್ಲಿಂದ ಪ್ರಾರಂಭ. 1998 ಅಕ್ಟೋಬರ್ ತಿಂಗಳು ಕಂಪನಿಯ ಸ್ಥಾಪನೆ. ಅಂದರೆ ಯಾವುದೇ ಒಂದು ಕಂಪನಿ ಪ್ರಾರಂಭಕ್ಕಿಂತ ಮುಂಚೆ ಈ ಸ್ಟ್ಯಾಚ್ಯುಟರಿ ಬಾಡೀಸ್ ಅಂತೀವಿ, ಅಂದರೆ ಗೌರ್ಮೆಂಟ್ನ ರೂಲಿನ ಪ್ರಕಾರ, ಸಿನ್ಸ್ ಇದು ಇಂಡಿವಿಜುವಲ್ ಪ್ರೊಪ್ರೈಟರ್ಶಿಪ್, ಸೊ ಅದಕ್ಕೆ ಬೇಕಾಗಿರೋ ಈ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್, ಅದ್ರ ಜೊತೆಗೆ ESA PF ಇತ್ಯಾದಿ ಇದನ್ನೆಲ್ಲ ಪ್ರೊವೈಡ್ ಮಾಡೋ ಫೆಸಿಲಿಟಿ ನಮ್ಮ ಜವಾಬ್ದಾರಿ. ಅದು ಪ್ರಾರಂಭ ದಿನಗಳಲ್ಲಿ ಈ PFಗೆ ಅಂದ್ಬಿಟ್ಟು ನಾನು ಲೈಸೆನ್ಸ್ನ ಅಪ್ಲೈ ಮಾಡ್ತೀನಿ. ಆದರೆ ನನ್ನ ದುರಾದೃಷ್ಟ, ಈ ಸೆಕ್ಯೂರಿಟಿ ಏಜೆನ್ಸಿಯವರು ಎಲ್ಲೋ ಒಂದು ಕಡೆ ಈ PFನ ಅಮೌಂಟ್ನ ಸರ್ಕಾರ ಕಟ್ಟಬೇಕಾಗಿರೋದನ್ನ ಅದನ್ನು ಮಿಸ್ಯೂಸ್ ಮಾಡಿಕೊಡ್ತಾರೆ. ಹಾಗಾಗಿ ಈ EPF ಕಮಿಷನರ್ ಒಂದು ನೋಟಿಸ್ ಕೊಡ್ತಾರೆ, ಯಾವುದೇ ಕಾಂಟ್ರಾಕ್ಟಿಂಗ್ ಇಂಡಸ್ಟ್ರಿಗೆ PF ಲೈಸೆನ್ಸ್ನ ಕೊಡಬಾರದು ಅಂದ್ಬಿಟ್ಟು. ಓಕೆ, ಈಗ ನನ್ನ ಬಿಸ್ನೆಸ್ಗೆ ಎಲ್ಲೇ ಸಂದರ್ಭಕ್ಕೆ ಹೋಗಿ ನನ್ನ ಪರಿಚಯ ಮಾಡಿ ನನಗೆ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ಗೆ ದಯಮಾಡಿ ನಮಗೊಂದು ಕಾಂಟ್ರಾಕ್ಟ್ ಕೊಡಿ ಅಂದ್ಬಿಟ್ಟು ಕೇಳಬೇಕಾದ್ರೆ ನಮ್ಮ ಕ್ರೆಡಿಬಿಲಿಟಿ ಅವ್ರು ಕೇಳ್ತಾರೆ. ಕರೆಕ್ಟ್. ನಿಮ್ಮ ಕಂಪನಿ ಹೆಸರು ಶಂಕರ್ ಎಲೆಕ್ಟ್ರಿಕಲ್, ಸರಿ ರಾಜೇಶ್, ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ನಿಮ್ಮಲ್ಲಿ ಕಂಪ್ಲೈಂಟ್ ಸ್ಟ್ಯಾಚ್ಯುಟರಿ ಡಾಕ್ಯುಮೆಂಟ್ ಎಲ್ಲ ಇದೆಯಾ, ನಿಮ್ಮ ರೆಫರೆನ್ಸಸ್ ಹೇಗೆ ಅಂದ್ಬಿಟ್ಟು. ಸೊ ಅವತ್ತಿನ ದಿನ ನನಗೆ ಈ ಸ್ಟ್ಯಾಚ್ಯುಟರಿ ಡಾಕ್ಯುಮೆಂಟ್ ಇದ್ರೇನೆ ಕಂಪನಿ ಮುಂದಕ್ಕೆ ತೊಗೊಂಡೋಗೋ ಒಂದು ಲಕ್ಷಣ. ಹಾಗಾಗಿ PFನ ಕಮಿಷನರ್ ಕೊಟ್ಟಿರೋ ನೋಟಿಸ್ ನಮಗದೊಂಥರ ಶಾಕಿಂಗ್ ಹೇಳ್ಬೋದು. 1 ವರ್ಷ ಒಂದೇ ಕಂಪನಿ 4 ಜನ, ಮ್ಯಾಸ್ಕೋಟ್ ಅನ್ನೋ ಒಂದು ಕಂಪನಿಯನ್ನೇ ಪ್ರಾರಂಭ. 1 ವರ್ಷ ಕಳೆದ ನಂತರ ಅವತ್ತಿನ ಸಂದರ್ಭ ರಾಜ್ಯ ಸರ್ಕಾರ JDS ನಮ್ಮ ಮೂಡುಬಿದ್ರೆಯ ಶಾಸಕರಾದ್ರ ಅಮರ್ನಾಥ್ ಶೆಟ್ಟರು, ಸೊ ಅವರು ಲೇಬರ್ ಮಿನಿಸ್ಟರ್ ಆಗಿದ್ರು. ಹಾಗಾಗಿ ನಮ್ಮ ಮಾವಂದಿರು ಅಣ್ಣಂದಿರ ಸಹಕಾರದಿಂದ ಒಂದು 2-3 ಸತಿ ಕರೆ ಮಾಡಿ ನಮ್ಮನ್ನ ವಿಧಾನಸೌಧಕ್ಕೆ ಕರೆಸಿ ಪ್ರಶ್ನೆ ಕೇಳಿದ್ರು, ಯಾವ ಥರ ನಿಮಗೆ ಕಷ್ಟ ಅಂದ್ಬಿಟ್ಟು. ನಾವು ಕೈ ಮುಗಿದು ಕೇಳಿದ್ವಿ, ಸ್ವಾಮಿ ಈ ಒಂದು ಕಂಪನಿ ಪ್ರಾರಂಭ ಮಾಡಿದ್ದೀನಿ, ಎಲ್ಲ ಒಂದು ಕಡೆ ನನಗೆ ಈ PF ಲೈಸೆನ್ಸ್ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಈ ಜಾಬ್ ಕ್ರಿಯೇಷನ್, ಜಾಬ್ ಆಪರ್ಚುನಿಟಿ ಅವಕಾಶ ಮಾಡಿಕೊಡೋಕ್ಕೆ ನನಗೆ ಶಕ್ತಿ ತುಂಬಿಸುತ್ತೆ, ದಯಮಾಡಿ ಹೇಗಾದರೂ ಸಹಕಾರ ಮಾಡಿ ಅಂದ್ಬಿಟ್ಟು. ಹಾಗಾಗಿ ಅಮರ್ನಾಥ್ ಶೆಟ್ಟರು ಅವತ್ತಿನ ಕಾಲ ಒಂದು ಕಮಿಷನರ್ಗೆ ಫೋನ್ ಮಾಡಿ, ನೋಡಿ ಇದು ನಮ್ಮ ಊರಿನವನ, ಅದು ಸೆಕ್ಯೂರಿಟಿ ಮಾಡಿರೋ ಎಲ್ಲ ಒಂದು ವ್ಯವಸ್ಥೆ ತಪ್ಪಿಗೆ ನೀವು ಎಲ್ಲಾ ಕಾಂಟ್ರಾಕ್ಟನ್ನ ಒಂದೇ ಬಾಸ್ಕೆಟ್ ಅಲ್ಲಿ ಹಾಕೋದು ಉತ್ತಮ ಅಲ್ಲ ಅಂದ್ಬಿಟ್ಟು ಆ ಒಂದು ಮೆಸೇಜ್ ರವಾನೆ ಸಂದೇಶ PF ಕಮಿಷನರ್ ಕೊಟ್ಟ ನಂತರ ನನ್ನ ಅದೃಷ್ಟಕ್ಕೆ PF ಲೈಸೆನ್ಸು ಸಿಕ್ತು, ESA ಲೈಸೆನ್ಸು ಬಂತು. ಅಲ್ಲಿಂದ ಪ್ರಾರಂಭ ಆಯಿತು ಕಂಪನಿ ಎಲ್ಲೋ ಒಂದು ಕಡೆ ಪ್ರೊಫೈಲ್ನ ಅಚ್ಚುಕಟ್ಟಾಗಿ. ಇದರಿಂದ ನಿಮ್ಗೆ ಮಾತ್ರ ಅಲ್ಲ,
ನಿಮ್ ಜೊತೆ ಕೆಲಸ ಮಾಡೋರ್ಗೂ ಕೂಡ ಬೆನಿಫಿಟ್ ಸಿಗ್ತದೆ. ಖಂಡಿತ ನಿಮ್ಮಿಂದಾಗಿ ಇದೇ ತರ ಕಾಂಟ್ರಾಕ್ಟ್ ಅಲ್ಲಿ ಇದ್ದಂತಹ ಎಷ್ಟೋ ಜನರಿಗೆ ಕೂಡ ಅವರ ಕಂಪನಿನ ಡೆವಲಪ್ ಮಾಡೋದಕ್ಕೆ ಕೂಡ ಸಾಧ್ಯ ಆಯ್ತು. ಯಾರೋ ಒಬ್ರು ಎಲ್ಲೋ ಒಂದ್ ಕಡೆ ತಗೊಳ್ಳುವಂತ ಒಂದು ಇನಿಷಿಯೇಟಿವ್ ಅನ್ನೋದು ಎಷ್ಟು ಜನರ ಬದುಕಿನ ಮೇಲೆ ಅದರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋವಂಥದ್ದು. ಇನ್ನು ಈ ಶಂಕರ್ ಎಲೆಕ್ಟ್ರಿಕಲ್ಸ್ ನ ಸಕ್ಸಸ್ ಅನ್ನ ನೋಡಿದಾಗ 4 ಜನರಿಂದ ಈಗ 3,000ಕ್ಕೆ ಬಂದಿದೆ. ನಾನು ಯಾವುದೋ ಒಂದು ನಿಮ್ಮ ಬಗ್ಗೆ ಒಂದು ಆರ್ಟಿಕಲ್ ಅನ್ನು ಓದಬೇಕಾದ್ರೆ ನೋಡಿದೆ, ಮುಂದಿನ ದಿನಗಳಲ್ಲಿ 5,000 to 10,000 ಜನರಿಗೆ ಕೆಲಸ ಕೊಡಬೇಕು ಅನ್ನೋಂಥ ಒಂದು ಮಹತ್ವಾಕಾಂಕ್ಷೆ ಕೂಡ ಇದೆ. ಬಹುಶಃ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆದರೆ ನಾನು ಹೇಳ್ತೀನಿ, ನನ್ನ ಕಂಪನಿಯ ಬ್ರಾಂಚ್ಗಳು ಬೇರೆ ಬೇರೆ ಕಡೆ ಮಾಡಬೇಕು, ಇಲ್ಲ ಆ್ಯನ್ಯುವಲ್ ಟರ್ನ್ ಓವರ್ ಇಷ್ಟು ಮಾಡಬೇಕು, ತುಂಬ ಕಡಿಮೆ ಜನ, ನಾನು ಇಷ್ಟು ಜನರಿಗೆ ಕೆಲಸ ಕೊಡಬೇಕು ಅನ್ನೋಂಥ ಯೋಚನೆ. ಈ ಥರದ ಯೋಚನೆ ನಿಮಗೆ ಬರೋದಕ್ಕೆ ಎಲ್ಲಿ ಪ್ರೇರಣೆ ಅಥವಾ ಅದಕ್ಕೆ ಒಂದು ರೀಸನ್ ಅಂತ ಹೇಳೋದಾದರೆ? ಖಂಡಿತ ಈ ITA ಕಳೆದ ನಂತರ ಈ ಹುಡುಕಾಟ ಕೆಲಸದಲ್ಲಿ ಸತತ 6 ತಿಂಗಳು ಎಲ್ಲೂ ನನಗೆ ಪ್ರೈವೇಟ್ ಕಂಪನಿ ಸಿಗೋವರೆಗೂ ಈ ಡಿಪ್ಲೊಮೊ ಎಲೆಕ್ಟ್ರಿಕಲ್ಗೂ ITA ಎಲೆಕ್ಟ್ರಿಕಲ್ ಟ್ರೇಡಿಗೆ ಅಷ್ಟು ಮಹತ್ವ ಸಿಗಲ್ಲ ಮಾರ್ಕೆಟಲ್ಲಿ. ಏನಕ್ಕೆ ಈ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ MB ಅನ್ನೋ ಸ್ಟೂಡೆಂಟಿಗೆ ಈ IT-BT ಕಂಪನಿ ಫಸ್ಟ್ ಪ್ರಿಫರೆನ್ಸ್ ಅಂತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಆಲೋಚನೆ, ಈ ITA ಡಿಪ್ಲೊಮಾ ಮಾಡಿರೋ ವಿದ್ಯಾರ್ಥಿಗಳಿಗೆ ಭವಿಷ್ಯ ಹೇಗೆ ಮುಂದಿನ ಬರೋ ದಿನಗಳಲ್ಲಿ ಅನ್ನೋ ಒಂದು ಚಿಂತನೆ. ಹಾಗೆ ಈ 4 ಜನ ನಂತರ ನಾನು ಬೇರೆ ಈ ಔಟ್ಸೋರ್ಸಿಂಗ್, ಈ ಸೆಕ್ಯೂರಿಟಿ, ಸಾಫ್ಟ್ ಸರ್ವಿಸಸ್ ಸ್ಕಿಲ್ನ ಬಗ್ಗೆ ಅಲ್ಲಿ ವಿಚಾರಿಸಕ್ಕೆ ಹೋದೆ. ಅಲ್ಲಿ ಬರೋ ಹುಡುಗರು ಯಾವ ಕ್ಯಾಟಗರಿ ಹುಡುಗರು ಅಂದ್ಬಿಟ್ಟು, ದುರಾದೃಷ್ಟ ನೀವು ನಂಬ್ತಿರಲ್ಲ, ಈ ಸೆಕ್ಯೂರಿಟಿ ಏಜೆನ್ಸಿಯಲ್ಲೂ ಕೆಲವರು ಡಿಗ್ರಿ ಮಾಡಿ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ, ಅನಿವಾರ್ಯತೆ ಬದುಕೋ ಪರಿಸ್ಥಿತಿ. ಹಾಗೆ ಈ ಡೆಲಿವರಿ ಬಾಯ್ಸ್, ಯಾವ್ದಾದ್ರು ಸೇಲ್ಸ್ ಮಾರ್ಕೆಟಿಂಗ್ಗೆ ಅದಕ್ಕೆ ಡಿಗ್ರಿ ಅಂದ್ಬಿಟ್ಟಲ್ಲ, ಅದು ಯಾವ್ದಾದ್ರು ಆಗುತ್ತೆ, ಡಿಪ್ಲೊಮಾ ಆದ್ರೂ ಆಗುತ್ತೆ. ಖಂಡಿತ ಬದುಕೋ ಒಂದು ರೀತಿಗೆ ಏನ್ ಬೇಕಾದ್ರೂ ಪಾಪ ಈ ಎಜುಕೇಶನ್ ಸಿಸ್ಟಮ್ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಪೋಷಕರು ಕಷ್ಟಪಟ್ಟು ಎಲ್ಲ ಒಂದು ಸಾಧನೆ ಮಾಡೋ ಒಂದು ಹಂಬಲದಿಂದ ಮಕ್ಕಳು ಒಂದು ಡಿಪ್ಲೊಮಾ ಇಲ್ಲ ಡಿಗ್ರಿ ಇಲ್ಲ ITA ಇಂಥ ಮುಗಿದ ನಂತರ, ಬಟ್ ದುರಾದೃಷ್ಟ ಅವ್ರು ಕಳೆದ ನಂತರ ಮಾಡೋ ಕೆಲಸನೇ ಬೇರೆದಾಗಿರುತ್ತೆ. ಹಾಗಾಗಿ ಈ ITA ಡಿಪ್ಲೊಮಾಗೆ ಎಲ್ಲಾದ್ರೂ ನಾನು ಒಂದು ಎತ್ತಿಡಿಬೇಕು ಅಂತ, ಮಕ್ಕಳಿಗೆ ಒಂದು ಜಾಬ್ ಕ್ರಿಯೇಟರ್ ಆಗಬೇಕು ಅನ್ನೋ ಒಂದು ಹಂಬಲ ಅವತ್ತಿನ ದಿನ ಸಂಕಲ್ಪ ಮಾಡಿರೋದು. ಅದು ಭಗವಂತನ ಕೃಪೆಯಿಂದ ಇವತ್ತಿಗೆ ಆ ಸಾಧನೆ. ಬಹುಶಃ ನಾನು ನೋಡಿದ ಹಾಗೆ ಅಥವಾ ನಾನು ಒಂದಷ್ಟು ರಿಸರ್ಚ್ ಮಾಡಿದ ಹಾಗೆ ಅಥವಾ ನಿಮ್ಮ ಕಂಪನಿಯಲ್ಲಿ ನನಗೆ ತುಂಬ ಆತ್ಮೀಯರು ಇರೋರ ಹತ್ರ ನಾನು ಮಾತಾಡಿದಾಗ ತಿಳಿದು ಬಂದ ವಿಷಯ ಏನು ಅಂತ ಹೇಳಿದ್ರೆ, ಈ ಕಳೆದ ಲಾಸ್ಟ್ 1 ಡಿಕೇಡಲ್ಲಿ ಆಲ್ಮೋಸ್ಟ್ ಒಂದು 5,000ಕ್ಕಿಂತ ಹೆಚ್ಚು ಜನ ಟೆಕ್ನಿಷಿಯನ್ಸ್ ಟ್ರೈನಿಂಗನ್ನು ಪಡ್ಕೊಂಡಿದ್ದಾರೆ. ಅಂದರೆ ಹೊರಗಡೆಯಿಂದ ಕೆಲಸಕ್ಕೆ ಅಂತ ಬೆಂಗಳೂರು ಬಂದವರಿಗೆ ಎಲ್ಲೋ ಒಂದು ಕಡೆ ಶಂಕರ್ ಎಲೆಕ್ಟ್ರಿಕಲ್ಸ್ ಅಂತ ಹೇಳಿದಾಗ ನಮಗೆ ಶಂಕರ್ ಎಲೆಕ್ಟ್ರಿಕಲ್ಸ್ ಇದೆ, ಎಲ್ಲಿ ಸಿಗದೆ ಇದ್ರು ಅಲ್ಲಿ ಸಿಗುತ್ತೆ ಅಥವಾ ಅಲ್ಲಿ ಕಲಿಬೋದು ಅನ್ನೋವಂಥ ಒಂದು ಆ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದಿರಿ ಅಂತ ಹೇಳಿದರೆ ಅದು ನಿಮ್ಮಿಂದ ಶುರುವಾದದ್ದು. ವೀಕ್ಷಕರೇ, ಇವತ್ತು ಬೆಂಗಳೂರು ಅಂತ ಹೇಳಿದಾಗ ನನಗೆ ಒಂದು ಜಾಬ್ ಅಂತ ಬಂದ ಕೂಡಲೇ ಕರ್ನಾಟಕದ ಎಲ್ಲ ಹಳ್ಳಿಗಳಲ್ಲಿರುವಂಥ ಸ್ಟೂಡೆಂಟ್ಸ್ ನೆಕ್ಸ್ಟ್ ನಾನು ಬೆಂಗಳೂರಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅನ್ನೋ ಕನಸುಗಳಿರಲ್ಲ. ಈ ನೀವು ಹೇಳಿದ ಹಾಗೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ IT ಕಂಪನಿಗಳು ಬರುತ್ತವೆ, ಕ್ಯಾಂಪಸ್ ಸೆಲೆಕ್ಷನ್ ಅದು ಇದು ಅಂತೆಲ್ಲ ಮಾಡಿ ಕರ್ಕೊಂಡು ಹೋಗ್ತಾರೆ. ಆದರೆ ITA ಡಿಪ್ಲೊಮಾದವರಿಗೆ ಬಂದು ನಂತರ ನೀವು ಹೇಳಿದ ಹಾಗೆ ಆನ್ಲೈನ್ ಡೆಲಿವರಿ ಅಂಥದ್ರಲ್ಲೇ ಹೆಚ್ಚಿನ ಜನ ಇರುತ್ತೆ. ಬಟ್ ಶಂಕರ್ ಎಲೆಕ್ಟ್ರಿಕಲ್ಸ್ ಮೂಲಕ ಇವತ್ತು ಉದ್ಯೋಗ ಸೃಷ್ಟಿಯಾಗಿದೆ, ಬದುಕಲ್ಲಿ ನಾನೇನಾದ್ರೂ ಮಾಡ್ಬೋದು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಅನ್ನ ನಿಮ್ಮ ಕಂಪನಿ ಕೊಟ್ಟಿದೆ. ಅದು ತುಂಬಾ ದೊಡ್ಡ ವಿಷಯ, ಅದನ್ನು ನಾವು ಮೆಚ್ಚಲೇಬೇಕು. ಹಾಗೆ ನಿಮ್ಮಂಥವರ ಸಂಖ್ಯೆ 1000 ಆಗಬೇಕು ಅಂತ ನಾವು ಹಾರೈಸಲೇಬೇಕಾಗತ್ತೆ. ಇನ್ನು ಶಂಕರ್ ಎಲೆಕ್ಟ್ರಿಕಲ್ಸ್ನ ನಿಮ್ಮ ಈ ಜರ್ನಿಲಿ ನಿಮ್ಮ ಕಂಪನಿ ಇವತ್ತು ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನಿಂದ ಹೊರಗಡೆ ಕೂಡ ವಿಶಾಲವಾಗಿ ವ್ಯಾಪಿಸ್ತಾ ಇದೆ. ಸೊ ಅದೆಲ್ಲದ್ರ ಬಗ್ಗೆ ನಾನು ಕೇಳೋದಕ್ಕಿಂತ ಹೆಚ್ಚು ನನಗೆ ತುಂಬ ಮುಖ್ಯವಾಗಿದ್ದೇನು ಅಂತ ಹೇಳಿದರೆ, ಒಂದು ಸಣ್ಣ ಸಾಧಾರಣ ಮಟ್ಟಿನ ಒಂದು ವ್ಯವಸ್ಥೆಯ ಫ್ಯಾಮಿಲಿಯಿಂದ ಬಂದು ನೀವು ಇವತ್ತು ಇಷ್ಟು ದೊಡ್ಡ ಕಂಪನಿ ಮಾಡಿದ್ದೀರಾ. ಎಲ್ಲೋ ಒಂದು ಕಡೆ ನಾನು ಮಾತ್ರ ಬೆಳೀತಾ ಇದ್ದೀನಿ ಅನ್ನೋದಲ್ಲ, ನನ್ನ ಜೊತೆಗಿರೋರನ್ನು ಬೆಳೆಸಬೇಕು ಅನ್ನೋಂಥ ಒಳ್ಳೆ ಮನಸ್ಸಿದೆಯಲ್ಲ, ಅದು ತುಂಬ ಮುಖ್ಯವಾಗುತ್ತೆ. ಅಂಥವ್ರು ಸಿಗೋದು ತುಂಬ ಅಪರೂಪ. ಅಂತಹ ಅಪರೂಪದ ವ್ಯಕ್ತಿಗಳಲ್ಲಿ ನೀವು ಕೂಡ ಒಬ್ಬರಾಗಿ ಇವತ್ತು ಈ ಶೋನಲ್ಲಿ ಇಲ್ಲಿದ್ದೀರಾ. ಈ COVID-19 ಬಂದಂಥ ಸಂದರ್ಭ, ನೀವು ಸಾಕಷ್ಟು ಸೋಷಿಯಲ್ ವರ್ಕನ್ನು ಮಾಡಿದಿರಿ. ಇದಕ್ಕೆ ಎಲ್ಲೂ ಕೂಡ ಪ್ರಚಾರದ ಅಪೇಕ್ಷೆ ಇಲ್ಲದೆ ಎಷ್ಟೋ ಜನರಿಗೆ ಹೆಲ್ಪ್ ಮಾಡಿದಿರಿ. ನಾನು ಕೇಳ್ಪಟ್ಟಿದ್ದೆ 100 ಜನ ವಿದ್ಯಾರ್ಥಿಗಳು ಇವತ್ತು ಎಜುಕೇಷನ್ ಮಾಡ್ತಿದ್ದಾರೆ ನಿಮ್ಮ ಒಂದು ಸಪೋರ್ಟಿಂದ. ಇದಕ್ಕೂ ಕೂಡ ನೀವೆಲ್ಲೂ ಹೇಳಲ್ಲ. ಸೊ ಇದೆಲ್ಲ ಯಾಕೆ ಮಾಡಬೇಕು ಅಂತ ಅನಿಸ್ತು? ಮಾಡದೇ ಇದ್ರೂ ಕೂಡ ನಿಮಗೆ ನಿಮ್ಮ ಬಿಸ್ನೆಸ್ ನಡೆಯುತ್ತೆ. ಈ ರೀತಿಯಾದಂಥ ಒಂದು ಪ್ರೇರಣೆ ಇದನ್ನು ಹೇಳೋದಾದ್ರೆ ಇದು ಏನು ನಿಮ್ಮನ್ನ ಇನ್ಸ್ಪೈರ್ ಮಾಡ್ತು ಈ ಥರ ಮಾಡಬೇಕು ಅನ್ನೋದಕ್ಕೆ? ಈ ಟ್ರೈನಿಂಗ್ ಅಂದ್ಬಿಟ್ಟು ತಾವು ಹೇಳುವಾಗ ಬರೀ 5,000 ಅಲ್ಲ, ಈ 24 ವರ್ಷದ ಕೊಡುಗೆ ಈ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ನಮ್ಮ ಸಂಸ್ಥೆ ಕಂಪನಿ ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಇದುವರೆಗೂ 50,000 ಜನ ಬಂದು ಹೋಗಿದ್ದಾರೆ. ಈ
ಪ್ರಾರಂಭ ದಿನಗಳಲ್ಲಿ ಈ ITI ಡಿಪ್ಲೊಮಾ ಮುಗಿದ ನಂತರ ನಮ್ಮ ಕಂಪನಿ ಮೊದಲನೇ ಹೆಜ್ಜೆ ಅವರಿಗೆ ಎಲ್ಲೋ ಒಂದು ಕಡೆ ಆತ್ಮಧೈರ್ಯ, ಮುಂಬರುವ ದಿನಗಳಲ್ಲಿ ಅವರು ಯಾವ ರೀತಿ ಬದುಕು ಕಟ್ಬೋದು ಅನ್ನೋ ಒಂದು ಗಟ್ಟಿ ಮಾಡೋ ಒಂದು ಕಂಪನಿ ಶಕ್ತಿ ತುಂಬಿಸೋದಂದರೆ ನಮ್ಮ ಕಂಪನಿ. ಹಾಗಾಗಿ ಇವತ್ತಿನ ಹೆಮ್ಮೆಯಿಂದ ನಾನು ಹೇಳ್ಬೋದು, ನಮ್ಮಲ್ಲಿ ಬಂದಿರೋ ಎಲ್ಲ ಈ ಮಕ್ಕಳು ITI ಡಿಪ್ಲೊಮಾ ಮುಗಿದ ನಂತರ ನಾವು ನಮ್ಮ HR ಕಂಪನಿಯಲ್ಲಿ ನಮ್ಮಲ್ಲಿ ಒಂದು ಪ್ರಾಸೆಸ್ ಇದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ನಿಮ್ಮ ITI ಇನ್ಸ್ಟಿಟ್ಯೂಟ್ ಇದೆ ಅಲ್ಲೆಲ್ಲ ಕರೆ ಮಾಡಿ ಈ ಕ್ಯಾಂಪಸ್ ಸೆಲೆಕ್ಷನ್ ಅಂದ್ಬಿಟ್ಟು ನಾವು ಮಾಡ್ತೀವಿ ಪ್ರತಿ ವರ್ಷ. ಅದು ಕ್ಯಾಂಪಸ್ ಸೆಲೆಕ್ಷನ್ ಏನಾಗುತ್ತೆ, ನಾವು ಬರೇ ಅರ್ಬನ್ ಅಂದರೆ ಬರೀ ಮೆಟ್ರೋ ಸಿಟೀಸ್ ಮಾತ್ರ ಮೂಲತಃ ಅಲ್ಲ, ನಾವೇನು ಮಾಡ್ತೀವಿ ಅದನ್ನ ರೂರಲ್ಗೂ ಹೋಗ್ತೀವಿ. ರೂರಲ್ಗೆ ಹೋದ ನಂತರ ಅಲ್ಲಿ ಟ್ಯಾಲೆಂಟ್ ಇದ್ದಾರೆ, ಇವತ್ತಿಗೂ ಟ್ಯಾಲೆಂಟ್ ನಮಗದು ಐಡೆಂಟಿಫಿಕೇಶನ್ ಆಗ್ಬೇಕು ಅದನ್ನ. ಹಾಗಾಗಿ ನಮ್ಮ ಪ್ರಚಾರ ಆದಷ್ಟು ಊರಿನ ಜಿಲ್ಲೆ ITI ಹೌದು ಅಲ್ಲಿ ಈ ಬಡ ಕುಟುಂಬ ಎಲ್ಲ ಒಂದು ಕೃಷಿ ವ್ಯವಸ್ಥೆ ಅವರು ಆಕಾಂಕ್ಷೆ ಇಟ್ಕೊಂಡಿರ್ತಾರೆ ಮಕ್ಳು, ಬಟ್ ಮಕ್ಳು ಅದನ್ನೇ ರೀತಿ ಕೃಷಿ ಮಾಡಬೇಕನ್ನೋ ಒಂದು ಅವರು ಹಂಬಲ ಇರಲ್ಲ. ಅವರು ಎಲ್ಲ ಒಂದು ಕಡೆ ಈಗ ನನ್ನ ಒಂದು ಅನುಭವದಿಂದ ಎಲ್ಲೋ ಅವ್ರಿಗೊಂದು ಪ್ರೇರಣೆ ಸಿಗ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾವು ರೂರಲ್ ಏರಿಯಾದಲ್ಲಿ ಹೋಗಿ ಅದನ್ನ ಹುಡುಕಾಟ ನಮ್ಮ HR ಕಂಪನಿಯವ್ರು ಮಾಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಬಂದು ಹೋದ ನಂತರ ಇವತ್ತು ಮಕ್ಕಳು ಕೆಲವು ಸಾಫ್ಟ್ವೇರ್ ಕಂಪನಿಯಲ್ಲಿ ಸೇರ್ಕೊಂಡಿದ್ದಾರೆ, ಕೆಲವು ಮಿಡ್ಲ್ ಈಸ್ಟ್ ಅಂದರೆ ಈ ಸಾಮಾನ್ಯವಾಗಿ ನಮ್ಮ ಒಂದು ಈ ಎಲೆಕ್ಟ್ರಿಕಲ್ ಟ್ರೇಡ್ ಪ್ರಾರಂಭ ದಿನಗಳಲ್ಲಿ ಇವತ್ತಿನ ದಿನ ನಾವು ಒಂದು 15-18 ಸಾವಿರ ತಿಂಗಳು ಕೊಟ್ಟರೆ ಒಂದು ವರ್ಷ ಕಳೆದ ನಂತರ ಆತನಿಗೆ 40,000 to 60,000 ಸಂಬಳ ಬರೀ ಇಂಡಿಯಾಲಲ್ಲ, ಅವ್ರು ಹೊರಗಡೆ ಪ್ರಯತ್ನ ಪಡ್ತಾರೆ. ಏನಕ್ಕೆ ಎಲ್ಲ ಒಂದೆರಡು ಕಾಸು ಸಂಪಾದನೆ ಮಾಡಬೇಕಾಗಿರೋ ಒಂದು ಹಂಬಲ. ಎರಡನೇ ವಿಚಾರ ತಾವು ಹೇಳಿದಾಗೆ ಈ ಕೋವಿಡ್ನ ಸಂದರ್ಭ ಅದು ಜಗತ್ತಿಗೆ ಗೊತ್ತು. ಕೋವಿಡ್ನ ಸಂದರ್ಭ ಯಾವುದೇ ಒಂದು ಮೂಲಭೂತ ಇಲ್ಲದೆ ನಮ್ಮ ಈ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಹೇಗಾಗಿತ್ತಂದ್ರೆ ಈ ಸಾಫ್ಟ್ವೇರ್ ಕಂಪನಿ ಔಟ್ಸೋರ್ಸಿಂಗ್ ನಮ್ಮ ಮಕ್ಕಳೆಲ್ಲ 24 ಗಂಟೆ ಅಂದರೆ 3 ಶಿಫ್ಟಲ್ಲಿ ಕೆಲಸ ಮಾಡಬೇಕು. ಇದು ಏಕಾಏಕಿ ಲಾಕ್ಡೌನ್ ಬಂದ ನಂತರ ನಮಗೆ ಚಿಂತನೆ, ನಾವು ಮನೇಲಿ ಕೂತ್ಕೊಳ್ಳೋ ನಮಗೆ ಶಕ್ತಿ ಇಲ್ಲ, ಏನಕ್ಕೆ ನಾವು ಇದ್ದಿದ್ದ ಮಕ್ಕಳ ಜೊತೆಗೆ. ಹಾಗಾಗಿ ಅವತ್ತಿನ ಸಂದರ್ಭ ನಾವು ಒಂದು ಕಂಪನಿಯಲ್ಲಿ ಟಾಸ್ಕ್ ಫೋರ್ಸ್ ಅಂದ್ಬಿಟ್ಟು ನಾವು ಒಂದು ವ್ಯವಸ್ಥೆ ಮಾಡ್ತೀವಿ. ಆ ಟಾಸ್ಕ್ ಫೋರ್ಸ್ ವ್ಯವಸ್ಥೆ ಹೇಗಿದೆ ಅಂದರೆ ನಮ್ಮಲ್ಲಿ ಅಡ್ಮಿನಿಸ್ಟ್ರೇಷನ್, ಈ ಆಪರೇಷನ್ ಆಸ್ಪೆಕ್ಟ್, ಮಕ್ಕಳು ನಮ್ಮಲ್ಲಿ ಎಲ್ಲರೂ ಒಟ್ಟು ಸೇರಿ ಒಟ್ಟಿಗೊಂದು 20-30 ಜನ ಒಟ್ಟು ಸೇರ್ತೀವಿ. ಅವತ್ತಿನ ಸಂದರ್ಭ ಬೆಂಗಳೂರಿನ ಕಮಿಷನರ್ ಆದ ಶ್ರೀಯುತ ಭಾಸ್ಕರ್ ರಾವ್ ನನ್ನ ಆಪ್ತರು, ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಾನು ಕೇಳ್ತೀನಿ, ಸ್ವಾಮಿ ಓಡಾಟಕ್ಕೆ ಎಲ್ಲಾದರೂ ಒಂದು ಕಡೆ ಪಾಸ್ ಬೇಕಾಗುತ್ತೆ, ಏನಕ್ಕೆ ಲಾಕ್ಡೌನ್, 2 ವೀಲರ್ 4 ವೀಲರ್ ಮೂವ್ಮೆಂಟೇ ಇಲ್ಲ. ಬಟ್ ನಾವು ಎಲ್ಲೋ ಒಂದು ಕಡೆ ಕಾಳಜಿ ನಮ್ಮ ಮಕ್ಕಳ ಮೇಲೆ, ಇಲ್ಲಿ ವ್ಯವಸ್ಥೆ ಸೈಟಲ್ಲಿ ಇರುವಾಗ ಅವರಿಗೆ ಸೌಲಭ್ಯ ಕೂಡ ನಮ್ಮ ಜವಾಬ್ದಾರಿ. ಈ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸಿಲ್ಲ ಅಂದ್ರೆ ಆಮೇಲೆ ನಾವು ಮಾಡಿ ಇಷ್ಟು ವರ್ಷ ಬೆಳೆಸಿ ಈ ಕಂಪನಿ ಅದು ಯಾವುದಕ್ಕೂ ವ್ಯರ್ಥ. ಹಾಗಾಗಿ ಜೀವದ ಬೆದರಿಕೆ ಇಲ್ಲದೆ ನಮ್ಮ ಒಟ್ಟಿಗೆಲ್ಲ ಸೇರಿರೋ ನಮ್ಮ ಕಂಪನಿಯ ಅಡ್ಮಿನಿಸ್ಟ್ರೇಷನ್ ಟಾಪ್ ಎಲ್ಲ ಮ್ಯಾನೇಜ್ಮೆಂಟ್ ಕಡೆಗೆ ಪ್ರತಿನಿತ್ಯ ಅವರಿಗೆ ಪ್ರಾವಿಷನಲ್ ಐಟಮ್ ಇರ್ಬೋದು, ಊಟದ ವ್ಯವಸ್ಥೆ ಅಂದರೆ ಈ ಕ್ಯಾಂಟೀನ್ ಫೆಸಿಲಿಟಿ ಫುಡ್ ಪ್ಯಾಕ್ ಮಾಡಿಕೊಡೋದು, ಆಮೇಲೆ ಕೆಲವು ಕಂಪನಿಯಲ್ಲಿ ರೇಷನ್ ಅದು ಬೇಕಾಗಿರೋ ನಿತ್ಯ ಪ್ರಾವಿಷನಲ್ ಐಟಮ್ನ ನಾವು ಅದನ್ನ ಸಂಗ್ರಹಣೆ ಮಾಡ್ತಾ ಇದ್ವಿ. ಇದು ಸತತವಾಗಿ ಒಂದು 60-70 ದಿನ ಕಂಟಿನ್ಯೂ ಪ್ರಾಸೆಸ್. ಹಾಗಾಗಿ ನಮ್ಮ ಪ್ರತಿ ಸೈಟಲ್ಲಿ ಒಟ್ಟಿಗೆ ಒಮ್ಮೆ ಬೆಂಗಳೂರಲ್ಲಿ ತಗೊಂಡ್ರೆ ಕನಿಷ್ಠ 700-800 ಸದಸ್ಯರು. ಸೊ ಆ ಕುಟುಂಬನೇ ನನಗೆ ಪ್ರತಿನಿತ್ಯ ಕಾಳಜಿ. ರಾತ್ರಿ ಹಗಲು ಏನೇ ಇರಲಿ ಮನೇಲಿ ಇದ್ರೂ ನನಗೆ ಸಮಾಧಾನ ಇಲ್ಲ. ಬಟ್ ಅದೃಷ್ಟ ಹೇಗಿತ್ತಂದ್ರೆ ನಾವು ಪ್ರತಿದಿನ ಆಫೀಸ್ಗೆ ಹೋಗ್ತಾ ಇದ್ವಿ. ಈ ಲಾಕ್ಡೌನ್ ಸಂದರ್ಭಕ್ಕೆ ನಾವು ಎಲ್ಲೂ ಮನೆಯಲ್ಲ, ಖಂಡಿತ ಇಲ್ಲ. ಹಾಗಾಗಿ ಕೋವಿಡ್ನ ಸಂದರ್ಭ ಇವತ್ತಿಗೂ ಅದು ಎಲ್ಲೋ ಒಂದು ಕಡೆ ಪಟ್ಟಿರೋ ಶ್ರಮಕ್ಕೆ ಭಗವಂತನ ಕೃಪೆಯಿಂದ ಒಳ್ಳೆ ರೀತಿಯಲ್ಲಿ ಆಗಿದೆ. ಅದಕ್ಕಿಂತ ವಿಶೇಷವಾಗಿ ಈ ಪೊಲೀಸ್ ಕಮಿಷನರ್ ಟ್ರಾಫಿಕ್ ಕಡೆಯಿಂದ ಒಂದು ಕರೆ ಬರುತ್ತೆ. ಈ ಲಾಕ್ಡೌನ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಈ ಬ್ಯಾರಿಕೇಡ್ ಮಾಡ್ತಾರೆ. ಈ ಸಂಜೆ ಹೊತ್ತು ಕತ್ಲಾದ ನಂತರ ಇದ್ದಕ್ಕಿದ್ದಾಗ ಬ್ಯಾರಿಕೇಡ್ ಒಂದು ಗುಂಪು ಸೇರಿ ಆ ಬ್ಯಾರಿಕೇಡ್ನ ಓಪನ್ ಮಾಡಿ ಓಡೋ ಒಂದು ಪರಿಸ್ಥಿತಿ. ಅವತ್ತಿಗೆ ನಾವೊಂದು ಇನ್ವರ್ಟರ್ ಕೊಡೋದಿರ್ಬೋದು, CCTV ಕ್ಯಾಮ್ರಾ ಹಾಕೋದಿರ್ಬೋದು, ಇದನ್ನೆಲ್ಲ ಒಂದೊಂದೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಕೆಲವೊಂದು ಎಸ್ ಈ ಥರದ್ದೆಲ್ಲ ಒಂದೊಂದೇ ವ್ಯವಸ್ಥೆನ ಮಾಡ್ಕೊಂಡು ಹೋಗಿದ್ದೀವಿ. ಓಕೆ. ಸೊ ಈ ರೀತಿಯಾಗಿ ಒಂದು ಕಂಪನಿಯನ್ನು ಮುನ್ನಡೆಸೋದ್ರ ಜೊತೆಗೆ ಒಂದು ಅಪಾರವಾದ ಸಾಮಾಜಿಕ ಕಳಕಳಿ, ಸೋಷಿಯಲ್ ಕನ್ಸರ್ನ್ ಕೂಡ ನೀವು ತೋರಿಸ್ಕೊಂಡು ಬಂದ್ರಿ. ಇನ್ನೊಂದು ನನಗೆ ತುಂಬ ಇಷ್ಟ ಆದದ್ದು ಅಥವಾ ಖಂಡಿತವಾಗ್ಲೂ ವೀಕ್ಷಕರಿಗೆ ಕೂಡ ಮನಸ್ಸು ಮುಟ್ಟುವಂಥ ವಿಷಯ ಅಂತ ಹೇಳಿದರೆ, ಈಗ ಎಷ್ಟೋ ಜನ ಎಜುಕೇಷನ್ ಮಾಡೋದು ತುಂಬ ಕಷ್ಟ ಇರೋವಂಥವ್ರಿಗೆ ನೀವು ಸಪೋರ್ಟನ್ನು ಮಾಡ್ತಿದ್ದೀರಿ. ಈ ಅವರು ಮುಂದೆ ಬರಬೇಕು, ಕಲಿಬೇಕು, ಬೆಳಿಬೇಕು ಅನ್ನೋವಂಥ ಒಂದು ವಿಷಯದಲ್ಲಿ ಇದೆಲ್ಲೋ ಬಹುಶಃ ನೀವು ಬಾಲ್ಯದಲ್ಲಿ
ಜೊತೆಯಲ್ಲಿ ಕಳೆದಂಥ ಕ್ಷಣಗಳು ಅಥವಾ ಸುತ್ತಮುತ್ತ ನಿಮ್ಮ ಕಂಪನಿಗೆ ಬರುವಂಥ ಕೆಲಸಕ್ಕೆ ಅಂತ ಬರುವಂಥ ಮಕ್ಕಳನ್ನ ಕಂಡಾಗ ಬಹುಶಃ ಇದೆಲ್ಲೋ ಒಂದು ನಿಮಗೆ ಪ್ರೇರಣೆ ಆಯಿತು ಅನ್ಸುತ್ತೆ ಈ ಸಪೋರ್ಟನ್ನು ಮಾಡುವಂಥ ಒಂದು ವಿಷಯದಲ್ಲಿ. ಖಂಡಿತ ಈ ಪ್ರತಿನಿತ್ಯ ಇವತ್ತಿಗೂ ನಮ್ಮ ಕಂಪನಿಯಲ್ಲಿ ನೀವು ಬಂದು ವಿಚಾರಿಸಿದ್ರೆ ಕನಿಷ್ಠ ಒಂದು 50ರಿಂದ 100 ಜನ ಮಕ್ಕಳು ಬರ್ತಾರೆ. ಓಕೆ. ಕೆಲಸದ ಹಂಬಲ ನಾವು ಎಲ್ಲೂ ಈ ಮಾಧ್ಯಮದ ಮುಖಾಂತರ ಇಲ್ಲ ಈ ಪ್ರಿಂಟ್ ಮೀಡಿಯಾ ಮುಖಾಂತರ ಎಲ್ಲೂ ನಾವು ಅಡ್ವರ್ಟೈಸ್ಮೆಂಟ್ ಮಾಡಕ್ ಹೋಗಲ್ಲ. ಇವತ್ತು ಮನೆ ಮಾತು ಹೇಗಾಗಿದೆ ಅಂದ್ರೆ ITA ಡಿಪ್ಲೊಮೊ ಕರ್ನಾಟಕ ಇರ್ಬೋದು, ಇಡೀ ಭಾರತ ದೇಶದಲ್ಲಿ ಏನಾದರೂ ಎಂಪ್ಲಾಯ್ಮೆಂಟ್ ಬೆಂಗಳೂರಿನ ವ್ಯವಸ್ಥೆ ಎಲ್ಲಾದರೂ ನಮಗೆ ಕಂಪನಿ ಹುಡುಕಾಟ ಬದುಕೋ ಒಂದು ಹುಡುಕಾಟ ಈ ಒಂದು ಗ್ರೇಡಿಗೆ ITA ಡಿಪ್ಲೊಮಾ ಅಂದರೆ ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು ಹೆಮ್ಮೆ ವಿಷಯ. ಹಾಗಾಗಿ ಒಂದು ಕಾಲ ನಾನು ಅದನ್ನು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿದ್ದೀನಿ. ಹೌದು. ಸೈಟಲ್ಲಿ ಏನೆಲ್ಲ ತೊಂದರೆಗಳು ಬರುತ್ತೆ, ಹೌದು, ಯಾವುದೆಲ್ಲ ಕಷ್ಟಕ್ಕೆ ನಾವು ನೆರವಾಗಬೇಕು ಅನ್ನೋ ಒಂದು ಹಂಬಲ ನಮ್ಮಲ್ಲಿ ಇವತ್ತಿಗೂ ಇದೆ. ಆ ಕಾಲೇಜ್ ಇಟ್ಕೊಂಡು ಪ್ರತಿ ಹುಡುಗರು ಇವತ್ತು ಕೆಲಸಕ್ಕೆ ಹೇಳ್ಕೊಂಡು ಬರುವಾಗ ಎಲ್ಲೋ ಒಂದು ಕಡೆ ನಾವು ಅದನ್ನ ಈಸಿಯಾಗಿ ಕನೆಕ್ಟ್ ಆಗ್ತೀವಿ. ಕರೆಕ್ಟ್. ಯಾಕಂದ್ರೆ ಆ ಕಷ್ಟಗಳನ್ನ ನೀವೇ ಫೇಸ್ ಮಾಡಿರೋದ್ರಿಂದ ಬಹುಶಃ ಬರೋಂಥವ್ರಿಗೆ ಏನ್ ಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ. ಖಂಡಿತ. ಇನ್ನು ಸಾಕಷ್ಟು ವಿಷಯಗಳನ್ನ ನಾವು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿದ್ವಿ, ಬಹುಶಃ ಮಾತಾಡಲೇಬೇಕಾದಂಥ ವಿಷಯಗಳು. ಇನ್ನು ಸ್ವಲ್ಪ ಪರ್ಸನಲ್ ಲೈಫಿಗೆ ಬಂದು ಮತ್ತು ನೀವು ಮಾಡುವಂಥ ಬೇರೆ ವಿಷಯಗಳ ಬಗ್ಗೆ ನಾನು ಬರ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್. ನಿಮಗೆ ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಕೂಡ ಆಸಕ್ತಿ ಇದೆ. ಅದು ನಮ್ಮ ಪರಂಪರೆ. ಭಾರತ ಅನ್ನೋ ದೇಶ ನಿಂತಿರುವಂಥ ಒಂದು ಭವ್ಯ ತಳಹದಿ ಅಂತ ಹೇಳಿದ್ರೆ ಅದು ಆಧ್ಯಾತ್ಮದ ಪರಂಪರೆ ತಳಹದಿ ಮೇಲೆ ನಮ್ಮ ದೇಶ ಬೆಳೆದು ಬಂದಿದೆ. ನನಗೆ ಈ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠ ಅಂತ ಹೇಳಿದಾಗ ಪ್ರತಿ ವರ್ಷ ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಹೋದಾಗ ಅಲ್ಲಿನ ಪೀಠಾಧಿಪತಿಗಳು ರಾಘವೇಂದ್ರ ಸ್ವಾಮಿಗಳ ಪ್ರತಿರೂಪ ಅಂತ ನಾವು ಆರಾಧಿಸುವಂಥ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ನಿಮ್ಮ ಬಗ್ಗೆ ಅಪಾರವಾದಂಥ ಒಂದು ಪ್ರೀತಿಯನ್ನು ಹೊಂದಿದ್ದಾರೆ. ನಾನು ಅವ್ರ ಹತ್ರ ಮಾತಾಡಬೇಕಾದ್ರೆ ಅಥವಾ ನಿಮ್ಮನ್ನ ಕೆಲವೊಂದು ಫೋಟೋಗಳನ್ನು ನೋಡಬೇಕಾದ್ರೆ ಅವ್ರು ನಿಮ್ಗೆ ಎಷ್ಟು ಪ್ರೀತಿಯನ್ನು ಕೊಡ್ತಾರೆ ಅಥವಾ ನಿಮ್ಗೆ ಅವ್ರ ಮೇಲೆ ಎಷ್ಟು ಭಕ್ತಿ ಇದೆ ಅದನ್ನು ನಾನು ಸಾಮಾನ್ಯವಾಗಿ ನೋಡ್ತಾ ಇರ್ತೀನಿ. ನನಗೊಂದು ಕುತೂಹಲ, ಈ ಇಷ್ಟು ಬಿಸ್ನೆಸ್ಸಲ್ಲಿ ಬ್ಯುಸಿ ಇರ್ತೀರಿ, ಇದ್ರ ಮಧ್ಯದಲ್ಲೇ ಆ ದೈವ ಭಕ್ತಿ, ರಾಯರ ಮಠಕ್ಕೆ ನೀವು ಸಾಕಷ್ಟು ನಿಮ್ಮ ಸೇವೆಯನ್ನು ಕೂಡ ಕೊಟ್ಟಿದ್ದೀರಿ. ಎಲ್ಲಿ ಈ ರಾಯರ ಬಗೆಗಿನ ಆ ಭಕ್ತಿ ಎಲ್ಲಿಂದ ಶುರುವಾಯಿತು? ಅದಕ್ಕೇನಾದರೂ ಒಂದು ಸಂದರ್ಭ ಆ ಥರ ಏನಾದರೂ ಇದೆಯಾ? ಮನಕುಲದ ಬೆಳಕಾಗಿ ಜಗತ್ತಿನ ಕುಲಕೋಟಿಯ ಉದ್ಧಾರಕ್ಕಾಗಿ ಕಲಿಯುಗದ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರು. ಸತತ ಒಂದು 30-40 ವರ್ಷದಿಂದ ಇದು ಪದ್ಧತಿ. ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡೋ ಸಂದರ್ಭದಲ್ಲಿ ಗುರುವಾರ ದಿನ ವಿಶೇಷವಾಗಿ ಈ ಭಗವಂತನ ರೂಮಲ್ಲಿ ಇರೋ ಫೋಟೋನೆಲ್ಲ ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋದು ಪದ್ಧತಿ ಇತ್ತು. ಅದರಲ್ಲೂ ವಿಶೇಷವಾಗಿ ನಮ್ದೊಂದು ರಾಘವೇಂದ್ರ ಹಳೆ ಫೋಟೋ ಇದೆ. ಅದು ಯಾವ ಮಟ್ಟಿಗೆ ಅಂದ್ರೆ ನಮ್ಮಲ್ಲಿ ಯಾವುದೇ ಒಂದು ಕಷ್ಟಕ್ಕೆ ಬೇಡಿಕೆ ಇಟ್ಟರೆ ಅದು ಪರಿಹಾರ ನಾವು ಕಂಡುಕೊಂಡಿದ್ದೀವಿ. ಇದು ಬಹುಶಃ 2018ನೇ ಇಸ್ವಿ. ಪ್ರತಿ ವರ್ಷ ಎಲ್ಲರೂ ರಾಯರ ಭಕ್ತರ ಹಾಗೆ ನಾವು ಬೃಂದಾವನ ರಾಯರ ದರ್ಶನಕ್ಕಾಗಿ ಹೋಗಿದ್ವಿ. ದರ್ಶನ ನಂತರ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರ ಒಂದು ಆಶೀರ್ವಾದಕ್ಕೋಸ್ಕರ ನಾವು ಅವ್ರನ್ನ ಕೊಠಡಿ ಹತ್ರ ಹೋಗಿ ಮಂತ್ರಾಕ್ಷತೆ ತೊಗೊಳ್ಳೋದು ಜವಾಬ್ದಾರಿ. ಹಾಗಾಗಿ ಮಂತ್ರಾಕ್ಷತೆ ತೊಗೊಳ್ಳುವಾಗ ನೀವು ಎಲ್ಲಿ ಅವರು ಯಾವ ಊರು ಅಂದ್ಬಿಟ್ಟು ಕೇಳ್ತಾರೆ, ಪರಿಚಯ ಮಾಡಿಸ್ಕೊಳ್ತಾರೆ. ನಾವು ಸ್ವಾಮಿ ಬೆಂಗಳೂರಿಂದ ಬಂದವರು, ಮೂಲತಃ ದಕ್ಷಿಣ ಕನ್ನಡ. ವಿಶೇಷ ಏನಂದ್ರೆ ಈಗಿರೋ ಪೀಠಾಧಿಪತಿಗಳು ನಮ್ಮ ತುಳು ಭಾಷೆಯನ್ನು ಮಾತಾಡ್ತಾರೆ. ಮಾತಾಡಿ ನನಗೆ ಹೇಳ್ತಾರೆ, ರಾಯರು ನಿಮಗೆ ಏನೋ ಒಂದು ಕೆಲಸ ಮಾಡಬೇಕಲ್ಲ ರಾಜೇಶ್ವರಿ ಅಂದ್ಬಿಟ್ಟು. ನಾನು ಕೈ ಮುಗಿದ್ಬಿಟ್ಟು ಭಕ್ತಿಯಿಂದ ಕೇಳ್ತೀನಿ, ಸ್ವಾಮಿ ಮನುಷ್ಯ ಹುಟ್ಟ ನಂತರ ಪುಣ್ಯಕ್ಷೇತ್ರಕ್ಕೆ ಏನಾದರೂ ಕೊಡುಗೆ ಕೊಡಬೇಕಾದ್ರೆ ಅದು ಪುಣ್ಯದ ಕೆಲಸ. ನಾನು ಹಂಬಲೆಯಿಂದ ಕೇಳ್ತೀನಿ, ಸ್ವಾಮಿ ಏನಾಗಬೇಕು ಹೇಳಿ ಅಂದ್ಬಿಟ್ಟು. ಅವರಲ್ಲಿ ಒಂದು ಕನಸು ಕಟ್ಟಿರ್ತಾರೆ, ಮಂತ್ರಾಲಯ ನೋಟ ಹೇಗಿರ್ಬೇಕಾದ್ರೆ ರಾಜೇಶ್ 365 ದಿನಕ್ಕೆ 365 ಕಲರ್ ಅದನ್ನ ನೀವು ಸಂಜೆ ಹೊತ್ತು ನನಗೆ ನೀವು ಮಾಡಿಸ್ಕೊಡೋ ಜವಾಬ್ದಾರಿ ನಿಮ್ಮದು ಅಂದ್ಬಿಟ್ಟು. ನನಗೆಲ್ಲ ಒಂದು ಕಡೆ ನಮ್ಮ ಎಲೆಕ್ಟ್ರಿಕಲ್ ಫೀಲ್ಡ್ಗೆ ಬಂದಿರೋದು ಫೀಲ್ಡ್ ನೋಡಿದ್ರೆ ರಾಯರೇ ನಮ್ಮನ್ನ ಕರೆಸಿ ಈ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಿರಂದ್ರೆ ಇದು ಎಲ್ಲ ಒಂದು ಕಡೆ ಸಂಕಲ್ಪ ಆಗಿರ್ಬೇಕು. ಅಂದ್ರೆ ಎಷ್ಟೋ ಕಂಪನಿಗಳಿಗೆ ಬೆಳಕು ಸರಿಯಾಗಿರೋದಕ್ಕೆ ಖಂಡಿತ. ಸೊ ಹಾಗಾಗಿ ನಾನು ಅದನ್ನ ಹಂಬಲದಿಂದ ಕೊಡಿ ಸ್ವಾಮಿ, ಅದನ್ನ ಪ್ರಯತ್ನ ಪಡ್ತೀನಿ. ಅದು ಎಷ್ಟು ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಒಂದು ಮಾತು ಹೇಳಿದ್ರು ಪೀಠಾಧಿಪತಿಗಳು, ರಾಜೇಶ್ ರಾಯರ ನಿಮ್ಮ ಕೈಯಲ್ಲೇ ಮಾಡಿಸ್ತಾರೆ, ಅಷ್ಟು ವಿಶ್ವಾಸ ಇಟ್ಕೊಳ್ಳಿ ಅಂದ್ಬಿಟ್ಟು. ಈ 2018 ಮೇ ತಿಂಗಳಲ್ಲಿ ಫೈಲ್ ಕೊಟ್ಟಿರೋದ.
ಆ ಒಂದು ಫೈಲಿನ ಸರ್ವೆ ಮಾಡುವಾಗ RGB ಅನ್ನೋ ಒಂದು LED, ಅಂದರೆ ಇದು ಇಂಪೋರ್ಟೆಡ್ ಲೈಟ್ ಫಿಟ್ಟಿಂಗ್. ಮೊದಲೇ ಸ್ವಾಮಿಗಳು ಹೇಳಿದ್ದಾರೆ 365 ದಿನಕ್ಕೆ 365 ಕಲರ್ ಬೇಕನ್ಬಿಟ್ಟು. ಹಾಗಾಗಿ ಈಗ ನಾರ್ಮಲ್ ಆಗಿ ನಾವು ಲೈಟ್ ಫಿಟ್ಟಿಂಗ್ LED ಹಾಕೋಕ್ಕಾಗಲ್ಲ. ಕಂಪನಿಯವರಿಗೆ ಮಾತುಕತೆ ಮಾತಾಡುವಾಗ ಅವ್ರಿಗೆ ನಾವು ಒಂದು ಸಂದೇಶ ಕೊಡ್ತೀವಿ, ಸ್ವಾಮಿ ಪೀಠಾಧಿಪತಿಗಳು ಹೇಳಿದ್ದಾರೆ ಈ ಒಂದು ಆರಾಧನೆ ಸಮಯದಲ್ಲಿ ಈ ಕೆಲಸ ಮುಗಿಯೋ ಜವಾಬ್ದಾರಿ ನಮ್ಮಲ್ಲಿ ಕೊಟ್ಟಿದ್ದಾರೆ, ಇದು ಎಷ್ಟು ಶೀಘ್ರವಾಗಿ ಕೊಡ್ಬೋದು ಅಂದ್ಬಿಟ್ಟು ಅವ್ರ ಹತ್ರ ಮಾತುಕತೆ ಮಾತಾಡುವಾಗ 2-3 ತಿಂಗಳು, ಮೇ ತಿಂಗಳ ನಂತರ ನಮ್ಮ ಈ ಎಲೆಕ್ಟ್ರಿಕಲ್ ಪ್ರಾಜೆಕ್ಟಲ್ಲಿ ನಾವು ಒಂದು ಲೆಕ್ಕಾಚಾರ ಮಾಡ್ತೀವಿ, 1-2 ತಿಂಗಳು ಅಂದರೆ 3 ತಿಂಗಳು, ಕನಿಷ್ಠ ಅಂದರೆ ಆಗಸ್ಟಲ್ಲಿ ಖಂಡಿತವಾಗಿ ಮುಗಿಯುತ್ತೆ ಅನ್ನೋ ಒಂದು ರೀತಿ. ದುರಾದೃಷ್ಟ ಜೂನ್ ಜುಲೈ ಆದರೂ ಆ ಲೈಟ್ ಫಿಟ್ಟಿಂಗ್ ನಮಗೆ ದೊರಕಿಲ್ಲ. ಇನ್ನೊಂದು ಕಡೆಯಿಂದ ಆಗಸ್ಟಲ್ಲಿ ಆರಾಧನೆ. ನನಗೆ ಒಂದು ಸ್ವಲ್ಪ ಚಿಂತನೆ, ಮಂತ್ರಾಲಯಕ್ಕೆ ಹೋಗಿ ಸ್ವಾಮಿಗಳ ಹತ್ರ ಕಷ್ಟನ ಬೇಡ್ಕೊಳ್ತೀನಿ, ಸ್ವಾಮಿ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಲೈಟ್ ಫಿಟ್ಟಿಂಗ್ ಇಂಡಿಯಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಅದಕ್ಕೆ ಪೀಠಾಧಿಪತಿಗಳು ಒಂದು ಮಾತು ಹೇಳ್ತಾರೆ, ರಾಜೇಶ್ ಮಾಂಚಲಮ್ಮನ ಸಂಕಲ್ಪ ಮಾಡಿ ಬೃಂದಾವನ ರಾಯರ ಹತ್ರ ಒಂದು 10 ನಿಮಿಷ ಬೇಡಿಕೆ ಇಡಿ, ನಿಮಗೆ 2 ದಿನದಲ್ಲಿ ನಿಮಗೆ ಯಾವ ಥರ ಇದಕ್ಕೆ ಬಗೆಹರುತ್ತೆ ಅಂದ್ಬಿಟ್ಟು ನೀವು ಕಾದು ನೋಡಿ ಅಂದ್ಬಿಟ್ಟು ನಮಗೊಂದು ಸಂದೇಶನ ರವಾನೆ ಮಾಡ್ತಾರೆ. ಬಹುಶಃ ರಾಯರೇ ಅವರ ಒಳಗೆ ಬಂದು ಹೇಳಿದ್ರ ಅಂತ. ಖಂಡಿತ ಇವತ್ತಿನ ಕಲಿಯುಗದಲ್ಲಿ ನಾವು ರಾಯರನ್ನ ನೋಡ್ಬೇಕಾದ್ರೆ ಪೀಠಾಧಿಪತಿಗಳಾದ ಸರಿ ರಾಯರ ಹಾಗೆ ನಮ್ಮ ಒಂದು ಆದರ್ಶ. ಪ್ರಸನ್ನ ಅವರೇ ನಂಬ್ತಿರೋ ಇಲ್ಲ ಗೊತ್ತಿಲ್ಲ, 2 ದಿನ ನಂತರ ನನಗೊಂದು ಕರೆ ಬರುತ್ತೆ, ಆಕಸ್ಮಿಕ ಕರೆ. ಡೆಲ್ಲಿಯಿಂದ ಯಾರೊಬ್ಬ ಲೈಟ್ ಫಿಟ್ಟಿಂಗ್ ಡಿಸ್ಟ್ರಿಬ್ಯೂಟ್ರ್, ಆತ ಈ ಮ್ಯಾನೇಜ್ಮೆಂಟ್, ಈ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಮಾಡೋ ಒಂದು ರಿಕ್ವೈರ್ಮೆಂಟ್, ಅದನ್ನು ಲೈಟ್ ಫಿಟ್ಟಿಂಗ್, ಆತ 120 ಲೈಟ್ ಫಿಟ್ಟಿಂಗ್ ಬೇಕಾಗಿರೋದನ್ನ 120 ಲೈಟ್ ಫಿಟ್ಟಿಂಗ್ ಜರ್ಮನಿಯಿಂದ ಬಂದಿರೋದು ಒಂದು ಕಂಪನಿ ಓಸ್ಟ್ರಮ್ ಅಂದ್ಬಿಟ್ಟು ಲೈಟ್ ಫಿಟ್ಟಿಂಗ್ ಡೆಲ್ಲಿ ಕಸ್ಟಮ್ಸಲ್ಲಿ ಅವೈಲೇಬಲ್ ಇದೆ. ಹಾಗಾಗಿ ನಾನು ಇಲ್ಲಿ ಬೆಂಗಳೂರಲ್ಲಿರೋ ಡಿಸ್ಟ್ರಿಬ್ಯೂಟರ್, ಎಲ್ಲ ಡಿಸ್ಟ್ರಿಬ್ಯೂಟರ್ ಅಂದರೆ ಈ ಬಜಾಜ್ ಇರ್ಬೋದು, ಫಿಲಿಪ್ಸ್, ವಿಪ್ರೋ, ಯಾವ ಕಂಪನಿ ಆದರೂ ಪರವಾಗಿಲ್ಲ, ನನಗೀಗ ಆರಾಧನೆಗೆ ಕೆಲಸ ಮುಗಿಬೇಕು ಅನ್ನೋ ಒಂದು ಹಂಬಲ. ಡೆಲ್ಲಿಯಿಂದ ಕರೆ ಬರುತ್ತೆ, ನೀವು ಯಾವುದೋ ಒಂದು ಲೈಟ್ ಫಿಟ್ಟಿಂಗ್ RGB ನೀವು ವ್ಯಕ್ತಪಡಿಸಿದ್ದೀರಾ, ಅದು ನಮ್ಮಲ್ಲಿದೆ, ಅದನ್ನು ಒಂದು ಮ್ಯಾನೇಜ್ಮೆಂಟ್ ಅವತ್ತಿನ ಹತ್ರ ಕೇಳಿ ನಾನು ನಿಮಗೆ ಕೇಳ್ತೀನಿ, ಅದು ನಿಮಗೆ ಬೇಕಾ ಬೇಡ ಅಂದ್ಬಿಟ್ಟು ಅವ್ರು ಏನಾದರೂ ಬೇಡ ಅಂದರೆ ರಾಜೇಶ್ ದಯವಿಟ್ಟು ಇದನ್ನು ಕ್ಲಿಯರೆನ್ಸ್ ಕಸ್ಟಮ್ಸಿಂದ ತೊಗೊಂಡೋಗೋ ಜವಾಬ್ದಾರಿ ನಿಮ್ಮದು ಅಂದ್ಬಿಟ್ಟು. ಅವತ್ತು ಫೋನ್ ಬಂದ ನಂತರ ನಾನು ಅನ್ಕೊಂಡೆ, ಇದು ಖಂಡಿತವಾಗಿ ಇದು ಬೃಂದಾವನ ರಾಯರ ಪವಾಡ. ಅದು ಅನ್ಎಕ್ಸ್ಪೆಕ್ಟೆಡ್, ಯಾರೋ 3ನೇ ಒಂದು ಫೋನ್ ಮಾಡಿ ನನಗೆ ಈ ಮಾಹಿತಿ ಕೊಡಬೇಕಾದ್ರೆ ಇದು ಪವಾಡ, ಇಲ್ಲಾಂದ್ರೆ ಮತ್ತೆ ಇನ್ನೇನು ಹೇಳ್ತೀರಾ ಪ್ರಸನ್ನ ಅವರೇ. ಹಾಗಾಗಿ ಆರಾಧನೆ ಒಳಗಡೆ ಎಲ್ಲ ಆಯ್ತು. ಲೈಟ್ ಫಿಟ್ಟಿಂಗ್ ನಮಗೆ ಆರಾಧನೆಗೆ 96 ಗಂಟೆ ಇತ್ತು, ಅಂದ್ರೆ ಕೇವಲ 4 ದಿನ. ಡೆಲ್ಲಿಯಿಂದ ಏರ್ ಲಿಫ್ಟ್ ಮಾಡಿ ಬೆಂಗಳೂರಿಗೆ ತರಿಸ್ತೀವಿ, ಬೆಂಗಳೂರಿಂದ ಆನ್ ದ ರೋಡ್ ಮಂತ್ರಾಲಯಕ್ಕೆ ಹೋಗುತ್ತೆ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್, ಕೇಬ್ಲಿಂಗ್, ರೇಸ್ವೇ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ವಿಶೇಷ ಏನಂದ್ರೆ ರಾತ್ರಿ ಹೊತ್ತು ಅಂದ್ರೆ ಒಂದು ಸಮಯ 12:30, 1, 2, 3 ಗಂಟೆಗೆ ಪೀಠಾಧಿಪತಿಗಳು ಅದನ್ನ ನಿಂತೆ ಸೂಪರ್ವೈಸ್ ಮಾಡ್ತಾರೆ. ಸ್ವಾಮಿಗಳು ಮಾಡಿದ್ದಾರೆ ಅಂದ್ರೆ ಇದು ಖಂಡಿತವಾಗಿ ಇದು ರಾಯರು ಮಾಡಿಸಿರೋದು, ಅಲ್ಲಿಂದ ಪ್ರಾರಂಭ ಆಗಿರೋದು. ನನ್ನ ಅದೃಷ್ಟಶಾಲಿ. ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹೊಸ ಮನೆ ಅಂದರೆ ಗೃಹ ಪ್ರವೇಶಕ್ಕೆ ನಾನು ದಂಪತಿ ಶ್ರೀಗಳಾದ ಸುಬೀಂದ್ರ ತೀರ್ಥರ ಆಶೀರ್ವಾದ ಒಟ್ಟಿಗೆ ಎಲ್ಲೋ ಒಂದು ಕಡೆ ನಮ್ಮ ಒಂದು ಆಕಾಂಕ್ಷೆ, ಗೃಹ ಪ್ರವೇಶಕ್ಕೆ ತಮ್ಮ ಅನುಗ್ರಹ ಆಶೀರ್ವಾದ ತಮ್ಮ ಮೂಲ ಪಾದಗಳಿಂದ ಮನೆ ಗೃಹ ಪ್ರವೇಶಕ್ಕೆ ಬರಬೇಕನ್ನೋ ಒಂದು ಬೇಡಿಕೆ ಇತ್ತು. ವೀಕ್ಷಕರೇ, ಈ ಕೋವಿಡಿನ 3ನೇ ಅಲೆ ಸಂದರ್ಭ ಈ ಜಾನ್ವರಿ ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಒಂದು ಸ್ವಲ್ಪ ಮನಸ್ತಾಪ, ಸ್ವಾಮಿಗಳು ಬರ್ತಾರ ಇಲ್ಲ ಒಂದು ಕುತೂಹಲ, ಸತತ ಪ್ರಯತ್ನ, ನಮ್ಮ ಒಂದು ಭಕ್ತಿ ಬೇಡಿಕೆಯಲ್ಲಿ ರಾಯರ ನಮ್ಮ ಬೇಡಿಕೆಯನ್ನು ಈಡೇರ್ತಾರೋ ಅನ್ನೋ ಒಂದು ಅಭಿಲಾಷ. ಗೃಹ ಪ್ರವೇಶಕ್ಕೆ ನಮಗೆ ಸಂಜೆ 1 ದಿನ ಮುಂಚೆ ಕರೆ ಬರುತ್ತೆ ಸ್ವಾಮಿಗಳ ಕಡೆಯಿಂದ. ಕೋವಿಡಿನ ಸಂದರ್ಭ ಆದರೂ ರಾಜೇಶ್ ನಿಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ನಾವು ಬರ್ತೀವಿ, ನಿಮ್ಮ ಒಂದು ಭಕ್ತಿ ರಾಯರ ಮೇಲೆ ಇಟ್ಟಿರೋ ಒಂದು ಶ್ರದ್ಧೆಯಿಂದ ನಿಮ್ಮ ಗೃಹ ಪ್ರವೇಶಕ್ಕೆ ಭಗವಂತ ರಾಯರ ಅನುಗ್ರಹ ಸಿಗಲಿ ಅನ್ನೋ ಒಂದು ಕರೆ ಬಂದ ನಂತರ ಮರುದಿನ ಗೃಹ ಪ್ರವೇಶಕ್ಕೆ ಬರೋ ಸಮಯದಲ್ಲಿ ವಿಶೇಷವಾಗಿ ಮೂಲರಾಮ ಜೊತೆಗೆ ಪ್ರತಿ ವರ್ಷ ಆರಾಧನಾ ಸಮಯದಲ್ಲಿ ರಾಯರಿಗೆ ತಿಮ್ಮಪ್ಪನ ವಸ್ತ್ರ, ಈ 2 ವಿಶೇಷವಾಗಿ ನಮ್ಮ ಮನೆಗೆ ಬಂದಿರೋದು. ಅದು ಎಷ್ಟೇ ಸಂಪಾದನೆ, ಏನೇ ಪ್ರಯತ್ನ, ಯಾವುದೇ ಒಂದು ರೀತಿಯಲ್ಲಿ ಅದು ಸಾಧನೆಗಿಂತನೂ ನನಗೆ ರಾಯರ ಮೂಲ ರಾಮ ಹಾಗೂ ತಿರುಪತಿ ತಿಮ್ಮಪ್ಪನ ವಸ್ತ್ರ ಮನೆಗೆ ಬರೋದಂದರೆ
ಈ ಭಕ್ತನಲ್ಲಿ ರಾಯರು ಅದು ಏನು ಕಂಡಿದ್ದಾರೆ ಅಂದ್ಬಿಟ್ಟು ನನಗಂತೂ ಗೊತ್ತಿಲ್ಲ. ಒಂದಂತೂ ಸತ್ಯ ವೀಕ್ಷಕರೇ, ಎಲ್ಲಿವರೆಗೂ ನಿಮ್ಮ ಭಕ್ತಿ, ಜ್ಞಾನ, ಶ್ರದ್ಧೆ, ಭಕ್ತಿಯಿಂದ ನೀವು ಪ್ರಾರ್ಥಿಸ್ತೀರಾ, ಇಂದಿಗೂ ಕಲಿಯುಗದಲ್ಲಿ ರಾಯರು ಇದ್ದಾರೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನೇ ಅನ್ನೋ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ತುಂಬಾ ಖುಷಿ ಆಗುತ್ತೆ ಇನ್ನೊಂದು ವಿಷಯ ಹೇಳಿದಾಗ, ನಾನು ಹೇಳೋದಲ್ಲ, ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರೇ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ವಿಡಿಯೋವನ್ನು ಕಳಿಸಿದ್ದಾರೆ ನೋಡಿ. ಖಂಡಿತ ವೀಕ್ಷಕರೇ, ಬಹಳ ವಿಶೇಷವಾದ ಈ ಮೈ ಆಟೋಗ್ರಾಫ್ ಕಾರ್ಯಕ್ರಮ ನಾನು ಮಾಡೋದಕ್ಕೆ ಶುರು ಮಾಡಿದ ನಂತರ ಇವತ್ತಿನ ಎಪಿಸೋಡ್ ಅನ್ನೋದು ಬಹಳ ಆಪ್ತವಾದದ್ದು, ಖಂಡಿತವಾಗ್ಲೂ ಹೃದಯಕ್ಕೆ ಮುಟ್ಟುವಂಥದ್ದು, ಭಕ್ತಿಯ ಪರವಶತೆಯನ್ನು ಕಂಡುಕೊಳ್ಳುವಂಥ ಒಂದು ಕ್ಷಣ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾಕಂತ ಹೇಳಿದರೆ ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳು ನೆಲೆಯನ್ನು ಕಂಡ ಮಂತ್ರಾಲಯದ ಪುಣ್ಯ ನೆಲಕ್ಕೆ ನಾವು ಬಂದಿದ್ದೀವಿ. ಈಗಾಗಲೇ ನೀವು ನೋಡಿದ ಹಾಗೆ ಶಂಕರ್ ಎಲೆಕ್ಟ್ರಿಕಲ್ಸ್ ಅನ್ನೋವಂಥ ಒಂದು ಕಂಪನಿಯನ್ನು ಸ್ಥಾಪಿಸೋದ್ರ ಮೂಲಕ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಂತಹ ನಮ್ಮ ರಾಜೇಶ್ ಶೆಟ್ಟಿಯವರ ಬದುಕಿನ ಕಥೆಯನ್ನು ಹೇಳ್ತಾ ಈಗಾಗಲೇ ಅವರು ಹೇಳಿದರು, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು, ಹಾಗೆಯೇ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಯತಿ ಪರಂಪರೆಯನ್ನು ಬೆಳಗ್ತಾ ಸತ್ಯ ಧರ್ಮದ ಮೂಲಕ ಬದುಕಲ್ಲಿ ಮುಕ್ತಿಯನ್ನು ಕಾಣುವ ಬಗೆಯನ್ನು ನಮಗೆ ತಿಳಿ ಹೇಳ್ತಾ ರಾಯರು ಬೃಂದಾವನದ ಒಳಗಡೆ ಇದ್ದಾರೆ. ಆದರೆ ಆ ರಾಯರ ಪ್ರತಿರೂಪವಾಗಿ ನಮ್ಮೆಲ್ಲರ ಕಣ್ಮನಗಳ ಎದುರಲ್ಲಿ ರಾಯರ ರೂಪವಾಗಿ ನಮ್ಮನ್ನೆಲ್ಲ ಆಶೀರ್ವದಿಸ್ತಾ ಇರುವಂಥ ಶ್ರೀಮನ್ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಂತಹ ಈ ಮಂತ್ರಾಲಯ ಮಠದ ಯತಿ ಪರಂಪರೆಯ ಈಗಿನ ಪೀಠಾಧಿಪತಿಗಳು, ನಮ್ಮೆಲ್ಲರ ಪಾಲಿನ ಲಕ್ಷಾಂತರ ಸದ್ಭಕ್ತರ ಹೃದಯ ಸಿಂಹಾಸನದಲ್ಲಿ ರಾಯರ ರೂಪವಾಗಿರ್ತಕ್ಕಂಥ ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮ ಜೊತೆಗಿದ್ದಾರೆ. ಎಲ್ಲ ವೀಕ್ಷಕರ ಪರವಾಗಿ ಗುರುಗಳೇ ಭಕ್ತಿಪೂರ್ವಕ ಪ್ರಣಾಮಗಳು ತಮಗೆ. ಹಾಗೆ ಶಂಕರ್ ಎಲೆಕ್ಟ್ರಿಕಲ್ಸ್ನ ರಾಜೇಶ್ ಶೆಟ್ಟಿಯವರು, ನಿಮಗೆ ಅವ್ರ ಮೇಲೆ ಬಹಳ ಅಭಿಮಾನ ಇದೆ, ಪ್ರೀತಿ ಇದೆ. ಅವರು ಕೂಡ ನಿಮ್ಮ ಬಗ್ಗೆ ಹೇಳ್ತಾರೆ, ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಆಶೀರ್ವಾದದಿಂದ ನನ್ನ ಬದುಕಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡೆ, ನಿಮ್ಮನ್ನು ರಾಯರ ರೂಪದಲ್ಲಿ ಅವರು ಕೂಡ ಕಾಣ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಿಮ್ಮ ಆಶೀರ್ವಾದದ ನುಡಿಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಮಾಧ್ಯಮದ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂತಹ ಎಲ್ಲ ಸಹೃದಯಗಳಿಗೆ ಮೊಟ್ಟ ಮೊದಲಿಗೆ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಈ ಮೂಲಕವಾಗಿ ತಿಳಿಸುತ್ತಾ, ರಾಜೇಶ್ ಶೆಟ್ಟಿಯವರು ಮಂತ್ರಾಲಯಕ್ಕೆ ಭಕ್ತರಾಗಿ ಆಗಮಿಸಿದಾಗ ಅವರ ಹೆಚ್ಚಿನ ಪರಿಚಯ ನಮ್ಮ ಪರಿಚಯ ಅವರಿಗೆ ಇಲ್ಲದೇ ಇದ್ದರೂ ಕೂಡ ಏನೋ ಒಂದು ಸೆಳೆತ ಅನ್ನುವಂಥದ್ದು ಅವರ ಮುಖದಲ್ಲಿ ನಮಗೆ ಕಾಣ್ತಾ ಇತ್ತು. ಆ ಸಂದರ್ಭದಲ್ಲಿ ಮಂತ್ರಾಲಯದ ಮುಖದ್ವಾರದ ಕಟ್ಟಡಗಳಿಗೆ ಒಂದು ಒಳ್ಳೆಯ ವಿದ್ಯುತ್ ದೀಪಗಳನ್ನು ಅಳವಡಿಸಬೇಕು ಅಂತ ನಾವು ನೆನೆಸಿದಾಗ ಗುರುರಾಜರೇ ರಾಜೇಶ್ ಶೆಟ್ಟಿಯವರನ್ನು ಇಲ್ಲಿಗೆ ಕಳಿಸಿದ್ದಾರೆ ಅಂತ ನಾವು ನೆನೆಸಿ ಅವ್ರ ಮುಂದೆ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದಾಗ ರಾಜೇಶ್ ಶೆಟ್ಟಿಯವರು ಹಿಂದೆ ಮುಂದೆ ವಿಚಾರ ಮಾಡದೆ ಉತ್ತಮವಾದಂತಹ ಈ ವಿದ್ಯುತ್ ದೀಪಗಳ ಅಲಂಕಾರವನ್ನು ಇಲ್ಲಿ ಮಾಡಿದರು. ಅದು ಒಂದು ರಾಯರ ಒಂದು ಪವಾಡ ಅಂತ ನಾವು ನೆನೆಸ್ಬೋದು. ಅದು ಅಷ್ಟು ಸಂಖ್ಯೆಯ ವಿದ್ಯುತ್ ದೀಪಗಳು, ವರ್ಣರಂಜಿತ ವಿದ್ಯುತ್ ದೀಪಗಳು ಅವೈಲಬಿಲಿಟಿ ಇಲ್ಲದೇ ಇದ್ದರೂ ಕೂಡ ಮೊದಲಿಗೆ ಯಾವುದೋ ಒಂದು ಪ್ರತಿಷ್ಠಿತ ಕಂಪನಿಯ ಲೈಟ್ಗಳನ್ನು ಅಳವಡಿಸಬೇಕು ಅಂತ ನೆನೆಸಿದಾಗ ಕಂಪನಿಯ ಲೈಟ್ಗಳು ಸಿಗದೇ ಇದ್ದಾಗ ಮತ್ತೊಂದು ಕಂಪನಿಯ ಲೈಟ್ಗಳು ನಮಗೆ ಬೇಕಾದ ಸಂಖ್ಯೆಯಲ್ಲಿ ಬೇರೊಬ್ಬರು ಎಗನೆಸ್ಟ್ ಆರ್ಡ್ರ್ನಲ್ಲಿ ಅದು ಬಂದಾಗ ಅದನ್ನು ಕೂಡಲೇ ರಾಯರೇ ಕೊಟ್ಟಂಥದ್ದು ಅಂತ ಹೇಳಿ ಅವರೆಲ್ಲ ಇಂಟರ್ನೆಟ್ನಲ್ಲಿ ವಿಚಾರಿಸುವ ಮೂಲಕವಾಗಿ ಇಷ್ಟು ಲೈಟ್ಗಳು ನಮಗೆ ಇದೆ, ಬೇರೆ ಕಂಪನಿದು ನಿಮಗೆ ಬೇಕಾ ಅಂತ ಅವರು ಹೇಳಿದಾಗ ಅದು ರಾಯರ ಸೂಚನೆ ಅಂತ ಹೇಳಿ ಕೂಡಲೇ ಅದನ್ನೆಲ್ಲ ತಂದು ಇಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಮತ್ತು ಪ್ರತಿ ಸತಿಯೂ ಕೂಡ ಅದನ್ನು ಮೇಂಟೆನೆನ್ಸ್ ಆಗ್ಬೋದು, ಅಥವಾ ಡೈಲಿ ಮೇಂಟೆನೆನ್ಸ್ ಆಗ್ಬೋದು, ಆ್ಯನ್ಯುವಲ್ ಮೇಂಟೆನೆನ್ಸ್ ಆಗ್ಬೋದು, ಅದು ರೀಪ್ಲೇಸ್ಮೆಂಟ್ ಆಗ್ಬೋದು, ಎಲ್ಲವನ್ನೂ ಕೂಡ ರಾಯರ ಸೇವಾ ರೂಪವಾಗಿ ಮಾಡಿದ್ದಾರೆ. ನಿಜವಾಗಲೂ ಕೂಡ ರಾಯರ ಮಠವನ್ನು ವರ್ಣರಂಜಿತವಾಗಿ ಬೆಳಗಿರ್ತಕ್ಕಂತಹ ರಾಜೇಶ್ ಶೆಟ್ಟಿಯವರು ತಮ್ಮ ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಬ್ರೈಟ್ನೆಸ್ಸನ್ನು ಕಾಣಲಿ, ಅವರ ಜೀವನವೂ ಕೂಡ ಉಜ್ವಲವಾಗಲಿ. ಅದೇ ರೀತಿಯಾಗಿ ಅವರ ಕುಟುಂಬ, ಅವರ ಮಕ್ಕಳು, ಅವರ ತಾಯಿ ಎಲ್ಲರಿಗೂ ಕೂಡ ದೇವರ ಅನುಗ್ರಹ ಇರಲಿ ಎಂಬುದಾಗಿ ಹೇಳ್ತಾ, ಈಗ ಕಾರಿಡಾರನ್ನು ನಾವು ಏನು ಮಂತ್ರಾಲಯದಲ್ಲಿ ಬಹುಕೋಟಿ ಮೌಲ್ಯದ ಕಾರಿಡಾರನ್ನು ಮಾಡಿದ್ದೇವೆ, ಅದಕ್ಕೂ ಕೂಡ ಗುರುರಾಜರು ರಾಜೇಶ್ ಶೆಟ್ಟಿಯವರ ಮೂಲಕವಾಗಿಯೇ ಉತ್ತಮವಾದಂತಹ
ಸೊಲ್ಯೂಷನ್, ಅದೇ ರೀತಿಯಾಗಿ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಪಡೆದಿದ್ದಾರೆ. ಅವರ ಸೇವೆಯ ಬಗ್ಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಪಟ್ಟಿ ಆಗತ್ತೆ. ಮುಂಬೈ ಮಹಾನಗರದಲ್ಲಿ ನಮ್ಮ ಕಾರ್ಗರ್ ಮಠದ ವಿಚಾರದಲ್ಲಿ ಆಗ್ಬೋದು, ಅದೇ ರೀತಿಯಾಗಿ ಮಠದ ಹಿಂಬದಿಯಲ್ಲಿ ನಿರ್ಮಾಣಗೊಂಡಂತಹ ಗುರುರಾಜಾಂಗಣದ ಲೈಟಿಂಗ್ ವ್ಯವಸ್ಥೆಯಲ್ಲಿ ಆಗ್ಬೋದು, ಕಾರಿಡಾರ್ ವ್ಯವಸ್ಥೆಯಲ್ಲಿ ಆಗ್ಬೋದು, ಅದೇ ರೀತಿಯಾಗಿ ಮಠದ ಒಳಭಾಗದಲ್ಲಿ ಆಗ್ಬೋದು. ಹೀಗೆ ಹಲವು ಕಡೆಗೆ ಅವರು ತಮ್ಮ ಸೇವೆಯನ್ನು ನಿರ್ವ್ಯಾಜವಾಗಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ರಾಯರ ಸೇವಾರೂಪವಾಗಿ ಅವರು ಮಾಡ್ತಾ ಇದ್ದಾರೆ. ಅವರನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸಿ ಆಶೀರ್ವದಿಸ್ತೇವೆ. ನಿರಂತರವಾಗಿ ರಾಯರ ಅನುಗ್ರಹ ಅವರಿಗೆ, ಅವರ ಕುಟುಂಬಕ್ಕೆ ಇರಲಿ, ಅವರ ಸೇವೆ ರಾಯರ ಪಾದಗಳಿಗೆ ಸದಾ ಇರಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ, ಮತ್ತೊಮ್ಮೆ ರಾಜೇಶ್ ನಮ್ಮ ಮಠದ ಒಂದು ಅವಿಭಾಜ್ಯ ಅಂಗ, ಮಠದ ಒಂದು ಬಳಗ ಅಂತ ನಾವು ಭಾವಿಸ್ತಾ ರಾಜೇಶನ್ನು ಮನಸ್ಸಿನಿಂದ ಹೃದಯದಿಂದ ಆಶೀರ್ವದಿಸ್ತೇವೆ. ಅವರಿಗೆಲ್ಲ ಒಳ್ಳೆಯದಾಗಲಿ. ನೋಡಿ, ನೀವು ತುಂಬ ಅದೃಷ್ಟವಂತರು. ಪರಮಪೂಜ್ಯ ಸ್ವಾಮಿಗಳೇ ನಿಮ್ಮ ಬಗ್ಗೆ ಬಹುಶಃ ರಾಯರೇ ಆಶೀರ್ವಾದ ಕೊಟ್ಟ ಹಾಗಾಗಿದೆ. ಇಲ್ಲಿಂದನೇ ಪರಮ ಪೂಜ್ಯರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಮಂತ್ರಾಲಯ ಪುಣ್ಯದ ಕ್ಷೇತ್ರ ಬರೇ ನಾನು ಕಂಡಿರೋ ಈ ಪವಾಡ ಪ್ರತಿ ಭಕ್ತರು, ಕೋಟ್ಯಾಂತ ಭಕ್ತರಿಗೆ ಅಲ್ಲಿ ನಡೀತಾ ಇರುವ ಒಂದೊಂದು ಪವಾಡಗಳು ತಾವೆಲ್ಲ ನೋಡಿದ್ದೀರ, ಕೇಳಿದ್ದೀರ. ಹಾಗಾಗಿ ವೀಕ್ಷಕರಲ್ಲಿ ಒಂದು ಸಂದೇಶ, ಯಾರಾದರೂ ಮಂತ್ರಾಲಯ ರಾಯರ ದರ್ಶನಕ್ಕಾಗಿ ಕಾತಿದ್ದೀರಂದರೆ ದಯಮಾಡಿ ಹೇಳ್ತೀನಿ, ಒಮ್ಮೆ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಿ ನಿಮ್ಮ ಕಷ್ಟ ನೆರವಿಗೆ ಪಾತ್ರರಾಗಿ ಅಂದ್ಬಿಟ್ಟು ಕೈ ಮುಗಿದು ಜೋಡಿಸಿ ಕೇಳಿಕೊಡ್ತೀನಿ. ಹಾಗೆಯೇ ನಾನು ನೋಡ್ತಾ ಇದ್ದೀನಿ, ನಮ್ಮ ಕಟೀಲಿನ ಆದಿದೇವಿ ತಾಯಿ ದುರ್ಗಾ ಪರಮೇಶ್ವರಿಯ ಬ್ರಹ್ಮಕಲಶ ವಿಜೃಂಭಣೆ ಅಂತ ನಡೀತು. ಅದರಲ್ಲಿ ಕೂಡ ನೀವು ಪಾಲನ್ನು ಪಡ್ಕೊಂಡಿದ್ರಿ. ಖಂಡಿತ. ಕಟೀಲು ಬಹುಶಃ ನಿಮ್ಗೆ ಬಹಳ ಹತ್ತಿರ, ನಿಮ್ಮ ಹುಟ್ಟೂರಿಗೆ ಬಹಳ ಸಮೀಪದಲ್ಲಿರುವಂಥದ್ದು. ಕಟೀಲಿನ ಪೂಜ್ಯರಾದಂಥ ಹರಿಯಾಸರಣ್ಣರು ಕೂಡ ತಮ್ಮ ಬಗ್ಗೆ ಮಾತಾಡಿದ್ದಾರೆ, ನೋಡ್ಕೊಂಡು ಬರುವ. ಶ್ರೀಯುತ ರಾಜೇಶ್ ಶೆಟ್ಟಿಯವರು, ಅವರ ಯಶಸ್ಸಿನ ಗುಟ್ಟೇ ಬೇರೆ. ತನ್ನಲ್ಲಿರತಕ್ಕಂತಹ ವಿದ್ಯೆ ಅಥವಾ ಸಾಮರ್ಥ್ಯಕ್ಕಿಂತ ಹೆಚ್ಚಿನದ್ದಾದಂತಹ ವಿನಯ ಸಂಪನ್ನತೆ, ಅದೇ ಅವರನ್ನು ಅಷ್ಟು ಎತ್ತರಕ್ಕೆ ಕೊಂಡೋಗಿದೆ ಅಂತ ಹೇಳ್ಬೋದು. ತಂದೆ ತಾಯಂದಿರ ಮೇಲೆ, ಅಣ್ಣಂದಿರ ಮೇಲೆ ಇರತಕ್ಕಂತಹ ವಿಶೇಷವಾದ ಪ್ರೀತಿ, ಗೌರವ, ಅದರೊಂದಿಗೆ ಎಲ್ಲ ಹಿರಿಯರ ಮೇಲೆ ಇರತಕ್ಕಂತಹ ವಿಶೇಷವಾದಂತಹ ಆದರ, ಅವರಲ್ಲಿ ವಿನಯದ ಮಾತುಕತೆ ಅವರನ್ನು ಇಷ್ಟು ಎತ್ತರಕ್ಕೆ ಏರಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಶಾಸ್ತ್ರದಲ್ಲೊಂದು ಮಾತಿದೆ, ಧರ್ಮಾಯ ಯಶಸ್ಸೇ ಅರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚಧಾ ವಿಭಜನ್ಮಿತ್ತಂ ಇಹಾಮುತ್ರ ಚ ಮೋದದೆ ಅಂತ ಭಾಗವತದ ಒಂದು ಮಾತು. ಧರ್ಮಕ್ಕಾಗಿ, ಯಶಸ್ಸಿಗಾಗಿ, ಮುಂದಿನ ಬಾಳ್ವೆಗಾಗಿ, ಅದೇ ರೀತಿಯಾಗಿ ತನ್ನ ಇಷ್ಟಾರ್ಥಗಳನ್ನು ಈಡೇರಿಸುವುದಕ್ಕಾಗಿ, ತನ್ನವರನ್ನು ನಂಬಿಕೊಂಡವರಿಗಾಗಿ, ಹೀಗೆ ಸಂಪತ್ತನ್ನು 5 ಭಾಗವನ್ನು ಮಾಡಿ ವಿನಿಯೋಗ ಮಾಡಿದರೆ ಈ ಲೋಕದಲ್ಲಿಯೂ ಅವರಿಗೆ ಯಶಸ್ಸು, ಮುಂದೆ ಸ್ವರ್ಗಾದಿ ಲೋಕದಲ್ಲೂ ಯಶಸ್ಸು ಕಿರ್ತದೆ ಎನ್ನುವಂತಹ ಮಾತಿಗೆ ನಾವು ಉದಾಹರಣೆಯಾಗಿ ಕೊಡಲಿಕ್ಕಿದ್ರೆ ಅದು ರಾಜೇಶ್ ಶೆಟ್ಟರು ಅಂತ ಹೇಳ್ಬೋದು. ಯಾಕೆ ಹೇಳಿದರೆ ರಾಜೇಶ್ ಶೆಟ್ಟರು ಅವರ ಜೀವನವನ್ನು ಹತ್ತಿರದಿಂದ ಕಂಡವು ನಾವು. ಕಟೀಲು ದೇವಸ್ಥಾನದ ದುರ್ಗಾ ಪರಮೇಶ್ವರಿ ದೇವಿಯ ಅನನ್ಯ ಭಕ್ತರಾಗಿದ್ದುಕೊಂಡು ಎಲ್ಲ ವಿಚಾರದಲ್ಲೂ ಕಟೀಲು ದೇವರನ್ನು ನಂಬಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇರುವವರು. ಈ ರಾಜೇಶ್ ಶೆಟ್ಟರು ಯಾವಾಗಲೂ ಕಟೀಲು ಬರುವಾಗಲೂ ಸಹ ವಿಶೇಷವಾಗಿ ದೇವರನ್ನು ಭಜನೆಯನ್ನು ಮಾಡ್ತಾ ಇರುವುದನ್ನು ನಾವು ಕಾಣ್ತೇವೆ. ಕಟೀಲು ದೇವರಿಗೆ ನಾವು ಯಾವ ಸೇವೆಯನ್ನು ನಿಮ್ಮಿಂದ ಆಗಬೇಕು ಅಂತ ಹೇಳ್ತೇವೆ ಅಂತ ಕಾಯ್ತಾ ಇರುವವರು. ಅಂತಹ ಒಂದು ವ್ಯಕ್ತಿ ಕಟೀಲು ದೇವಸ್ಥಾನದ ಸೌಂದರ್ಯ ವೃದ್ಧಿಗಾಗಿ ಏನೇನು ಬೇಕು ಅದನ್ನೆಲ್ಲ ಸಹಾಯ ಮಾಡೋರು. ಹಲವಾರು ವರ್ಷಗಳಿಂದ ಅವರ ಶಂಕರ ಎಲೆಕ್ಟ್ರಿಕಲ್ಸ್ ವತಿಯಿಂದ 2 ಸಿಬ್ಬಂದಿಗಳನ್ನು ಇಲ್ಲಿ ಇರಿಸಿಕೊಂಡು ಇಲ್ಲಿಯ ವಿದ್ಯುತ್ ವ್ಯವಸ್ಥೆಗಳನ್ನು ಮತ್ತು ಸಾರ್ವಜನಿಕ ಸಂಪರ್ಕವನ್ನು ಅತ್ಯಂತ ಚೆನ್ನಾಗಿ ಕಾಣುವಂತಹ ವ್ಯವಸ್ಥೆಗಾಗಿ ತೊಡಗಿಸಿಕೊಂಡವರು. ಅದರೊಂದಿಗೆ ವಿಶೇಷವಾಗಿ ಇಡೀ ಕಟೀಲಿನ ದೇವಸ್ಥಾನದ ಅಂದ ಚಂದದ ವಿದ್ಯುತ್ ದೀಪಗಳಿರ್ಬೋದು, ಅದರೊಂದಿಗೆ ಬೇಕಾದಂತಹ ಇತರ ದೀಪಗಳಿರ್ಬೋದು, ಇದನ್ನು ಉಚಿತವಾಗಿ ತನ್ನ ಸ್ವಂತ ಆಸಕ್ತಿಯಿಂದ ಮಾಡಿಸಿಕೊಟ್ಟು ಕಟೀಲನ್ನು ಸುಂದರವಾಗಿಸುವಲ್ಲಿ ತಮ್ಮನ್ನು ಪೂರ್ಣವಾಗಿ ತೊಡಗಿಸಿಕೊಂಡವರು. ಅದರೊಂದಿಗೆ ದೇವಸ್ಥಾನದ ಹೆಬ್ಬಾಗಿಲಿನ ಒಂದು ರಜತ ಹೊದಿಕೆ ಇರ್ಬೋದು, ದೇವರ ಚಿನ್ನದ ಹಸ್ತ ಇರ್ಬೋದು, ಅಥವಾ ಶಿಖರಗಳಿರ್ಬೋದು, ತಾಮ್ರದ ಹೊದಿಕೆ ಇರ್ಬೋದು, ಹೀಗೆ ಹೇಳ್ತಾ ಹೋದರೆ ಅವರದ್ದು ಒಂದಲ್ಲ ಎರಡಲ್ಲ ತುಂಬ ಕೊಡುಗೆಗಳನ್ನು ಕಟೀಲು ದೇವಸ್ಥಾನಕ್ಕಾಗಿ ಕೊಟ್ಟವರು. ದೇವರ ಮೇಲೆ ಈ ಕೊಡುಗೆ ಕೊಡಲಿಕ್ಕೆ ಅಹಂಕಾರವು ಒಂದು ಕಾರಣ ಆಗಿರ್ತದೆ. ಆದರೆ ರಾಜೇಶ್ ಶೆಟ್ಟರ್ಲಂತಹ ಯಾವ ಒಂದು
ಸಂಶಯವನ್ನು ಯಾರೂ ವ್ಯಕ್ತಪಡಿಸಲಿಕ್ಕಿಲ್ಲ. ಯಾಕೇಳಿದರೆ ಒಳಗೆ ಬರುವಾಗಲೇ ಯಾರಿಗೂ ತಿಳಿಸದೆ ಅತ್ಯಂತ ವಿನಯ ಸಂಪನ್ನರಾಗಿ ಬಂದು ನಮ್ಮಲ್ಲಿ ನಾವು ಏನು ಹೇಳ್ತೀವಿ ಅಂತ ಕಾಯ್ತಾ ಅದೆಲ್ಲವನ್ನು ವ್ಯವಸ್ಥೆ ಮಾಡ್ತಾ ನಮ್ಮನ್ನು ಗುರುಗಳಾಗಿ ಕಾಣತಕ್ಕಂತಹ ಶಂಕರ್ ಎಲೆಕ್ಟ್ರಿಕಲ್ಸ್ನ ಸ್ಥಾಪಕರಾದಂತಹ ಅದರ ಮಾಲಕರಾದಂತಹ ರಾಜೇಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ಸಿನಿಂದ ನಡೆಯತಕ್ಕಂತಹ ಶಂಕರ್ ಎಲೆಕ್ಟ್ರಿಕಲ್ಸ್ ಇದರ 25ನೇ ವರ್ಷದ ಈ ಅಭಿಯಾನ ಅತ್ಯಂತ ಯಶಸ್ಸಾಗಿ ನಡೆಯಲಿ. ಶಂಕರ್ ಎಲೆಕ್ಟ್ರಿಕಲ್ಸ್ನ ಮೂಲಕವಾಗಿ ಇನ್ನೂ 3,000 ಜನರಿಗೆ ಉದ್ಯೋಗವನ್ನು ಈಗಾಗಲೇ ನೀಡಿದ್ದಾರೆ. ಇನ್ನೂ ಹೆಚ್ಚಿನ ಉದ್ಯೋಗವನ್ನು ಕೊಡತಕ್ಕಂತಹ ಸಾಮರ್ಥ್ಯ ಅವರಿಗೆ ಬೆಳೆಯಲಿ. ಅಷ್ಟು ದೊಡ್ಡ ಮಟ್ಟಕ್ಕೆ ಶಂಕರ್ ಎಲೆಕ್ಟ್ರಿಕಲ್ಸ್ ಮುಟ್ಲಿ. ಆ ಮೂಲಕವಾಗಿ ಅವರಿಗೆ ಮಾತ್ರ ಅಲ್ಲ, ಉದ್ಯೋಗವನ್ನು ಪಡ್ಕೊಂಡಂತಹ ಎಲ್ಲ ಸಿಬ್ಬಂದಿಗಳಿಗೆ ಮಾತ್ರ ಅಲ್ಲ, ಎಲ್ಲ ಅವರ ಮಾಡತಕ್ಕಂತಹ ಧರ್ಮ ಕಾರ್ಯಗಳು ಅದು ಚೆನ್ನಾಗಿ ನಡೆಯುವಲ್ಲಿ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ, ರಾಜೇಶ್ ಶೆಟ್ಟರು ಇನ್ನಷ್ಟು ಮೇಲೆ ಹೋಗಲಿ ಅಂತ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕಟೀಲಿನ ದುರ್ಗಾ ಪರಮೇಶ್ವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮನೆ ದೇವರು ಅಮ್ಮನವರು ಕಟೀಲ ಶ್ರೀ ದುರ್ಗಾ ಪರಮೇಶ್ವರಿ ಪ್ರತಿನಿತ್ಯ ಕೆಲಸದ ಯಾವುದೇ ಒಂದು ಸಂದರ್ಭಕ್ಕೆ ಕಟೀಲ ದುರ್ಗಾ ಪರಮೇಶ್ವರಿಯನ್ನು ಸ್ಮರಿಸುತ್ತಾ ಇವತ್ತಿನ ಈ ಕಂಪನಿ ಈ ಮಟ್ಟಿಗೆ ಬೆಳೆದಿದೆ, ಅದಕ್ಕೆ ಮೂಲ ಕಾರಣ ಅಮ್ಮನವರ ಅನುಗ್ರಹ ಆಶೀರ್ವಾದ. ಹಾಗಾಗಿ ಈ ಬ್ರಹ್ಮಕಲಶಕ್ಕೆ ಬೆಂಗಳೂರು ಸಮಿತಿಯಿಂದ ಪ್ರಧಾನ ಕಾರ್ಯದರ್ಶಿನಾಗಿ ಈ ಹರಿಹಸರನರ ಜವಾಬ್ದಾರಿ ನಮಗೆ ಕೊಟ್ಟಿದ್ದರು. ಹಾಗಾಗಿ ಕಿಂಚಿತ್ತು ಸೇವೆ ಕಿಂಚಿತ್ತು ಪ್ರಯತ್ನ ಅಮ್ಮನವ್ರು ಮಾಡೋ ಒಂದು ಹಂಬಲ ಇತ್ತು, ಎಲ್ಲವೂ ನನ್ನ ಸೌಭಾಗ್ಯ. ಹಾಗಾಗಿ ಜೀವನಕ್ಕೆ ಯಾವುದೇ ಒಂದು ಕಷ್ಟಕ್ಕೆ ಪರಿಹಾರ ಅಂದರೆ ನಾನು ನಂಬಿ ಬಂದಿರೋದು ಅಮ್ಮನವರು ಕಟೀಲ ಶ್ರೀ ದುರ್ಗಾ ಪರಮೇಶ್ವರಿ. ಇನ್ನು ಫ್ಯಾಮಿಲಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತೀರಿ, ಯಾವಾಗಲೂ ಫೋನ್ ಕಾಲ್ಸ್ ಬರ್ತಾ ಇರುತ್ತೆ, ಇಲ್ಲ ಮೀಟಿಂಗ್ಸ್ ಅಂತ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಮನೆಯಲ್ಲಿ ಇರೋದಕ್ಕಿಂತ ಜಾಸ್ತಿ ಸಮಯ ಹೊರಗಡೆನೇ ಕಳಿಬೇಕಾಗತ್ತೆ. ಸೊ ನಿಮ್ಮ ಮನೆಯವರ ಸಪೋರ್ಟ್ ಅವ್ರ ಬಗ್ಗೆ ಏನು ಹೇಳ್ತೀವಿ? ಖಂಡಿತ ಕುಟುಂಬ ನಂತರ ಯಾವುದೇ ಒಂದು ವೈಯಕ್ತಿಕವಾಗಿ ಜೀವನದಲ್ಲಿ ಕುಟುಂಬ ಸಕ್ಸಸ್ನ ಹಿಂದೆ ಆ ಶಕ್ತಿ ತುಂಬಿಸೋ ಜವಾಬ್ದಾರಿ ಕುಟುಂಬದ ಅಷ್ಟೇ ಪಾತ್ರವಾಗಿರುತ್ತೆ. ಎಲ್ಲೋ ಒಂದು ಕಡೆ ಈಗ ತಾಯಿ ಇರ್ಬೋದು, ಹಾಗೆ ಧರ್ಮಪತ್ನಿ ಆಗಿರ್ಬೋದು, ಹೆಣ್ಣು ಅಂದರೆ ಇಂಗ್ಲೀಷಲ್ಲಿ ಅದಕ್ಕೆ ವುಮೆನ್ ಅಂತೀವಿ. ಹಾಗಾಗಿ ಅದು ಒಂದು ಇಂಗ್ಲೀಷ್ ಒಂದು ತುಂಬ ಬ್ಯೂಟಿಫುಲ್ ಕೋಟ್ ಇದೆ. ವೆನ್ ಐ ವಾಸ್ ಬಾರ್ನ್ ದೇರ್ ವಾಸ್ ಎ ವುಮೆನ್ ಟು ಹೋಲ್ಡ್ ಮೈ ಹ್ಯಾಂಡ್, ದಟ್ ವಾಸ್ ಮೈ ಮದರ್. ವೆನ್ ಐ ವೆಂಟ್ ಟು ಸ್ಕೂಲ್ there was a woman who taught me to grow up in life. As I became an adult, I want to have a companion, a partner in life. There came a woman, that is my wife. That is a part of the life. As we keep moving, at the end, I have to leave this world. There came a woman to observe me, that is called motherland. ಅನ್ನೋ ಒಂದು ಈ ಇಂಗ್ಲೀಷ್ನ ಪದ ಅರ್ಥ, ಎವ್ರಿ ಮ್ಯಾನ್ ಇಟ್ ಇಸ್ ಅಸ್ ಡ್ಯೂಟಿ ಟು ಗಿವ್ ಎ ರೆಸ್ಪೆಕ್ಟ್ಫುಲ್ ಟು ದಿ ವುಮೆನ್ಸ್. ಕರೆಕ್ಟ್. ಸೊ ಹಾಗಾಗಿ ಪಾತ್ರ ಹೇಗಿರುತ್ತೆ ಅಂದರೆ ಕುಟುಂಬದಲ್ಲಿ ತಾಯಿಯ ಪ್ರೀತಿ ವಾತ್ಸಲ್ಯ ಹಾಗೂ ಮನೆಯವರ ಸಹಕಾರ, ಎಲ್ಲವರೆಗೂ ನಿಮ್ಮ ವಿಶ್ವಾಸ ನಂಬಿಕೆ ಈ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ, ಅಲ್ಲಿವರೆಗೂ ನಿಮ್ಮ ಜೀವನ ಸಂಗಾತಿ ಕೊನೆಯ ಉಸಿರುವರೆಗೂ ಅದು ಇರಲೇಬೇಕಾಗೋ. ಪ್ರಾರಂಭ ದಿನ ಈ ಮದುವೆ ಸಂದರ್ಭ, ಈ ಎಂಗೇಜ್ಮೆಂಟ್ ಅನ್ನೋ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಧರ್ಮಪತ್ನಿಗೆ ಅಂದರೆ ಅಪರ್ಣ, ಆಕೆಗೊಂದು ಸಂದೇಶ ರವಾನೆ ಮಾಡಿದ್ದೆ. ಇದು ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಅದು ಫಸ್ಟ್ ಫ್ಯಾಮಿಲಿ, ಮದುವೆ ಆಗಿದ್ದೇನೆ. ಹಾಗಾಗಿ ನನ್ನ ಜೀವನದಲ್ಲಿ ಅಪರ್ಣ ಬರೋದು ಹಾಗೆ ಯು ಆರ್ ಆಲ್ಸೋ ಈಕ್ವಲ್ ಇಂಪಾರ್ಟೆಂಟ್. ಹಾಗಾಗಿ ಪ್ರತಿನಿತ್ಯ ಮನೆಯಲ್ಲಿ ಒಂದು ದಿನ ಅಂದರೆ ಈ ಭಾನುವಾರ ಸಮಯ, ಹಾಗಾಗಿ ಡೆಡಿಕೇಶನ್ ನಮ್ಮ ಫ್ಯಾಮಿಲಿ ಜೊತೆಗೆ ಕೊಡಬೇಕನ್ನೋ ಒಂದು ಕುತೂಹಲ. ಹಾಗೆ ಮನೆಯ ವಾತಾವರಣ, ಮಕ್ಕಳ ವಿದ್ಯಾಭ್ಯಾಸ ಅಂದರೆ 2 ಗಂಡು ಮಕ್ಕಳು, ದಕ್ಷರಾಜ್ 2006ನೇ ಇಸ್ವಿ ಅಂದರೆ ಇವತ್ತಿಗೆ ಅವನು 16ನೇ ವಯಸ್ಸು. ಹಾಗೆ 2ನೇ ಸುಪುತ್ರ ಶೌರ್ಯ ಶೆಟ್ಟಿ ಅಂದ್ಬಿಟ್ಟು. ಸೊ ಈ 2 ಜವಾಬ್ದಾರಿ ಮಕ್ಕಳ ಹೊರೆ ನಮ್ಮ ಧರ್ಮಪತ್ನಿ ಅಪರ್ಣ ಅಚ್ಚುಕಟ್ಟಾಗಿ. ಹಾಗಾಗಿ ಈ ಕೆಲಸದ ನಡುವೆ ಯಾವುದೇ ಒಂದು ಕುಟುಂಬದ ಇಲ್ಲ ಎಲ್ಲ ಒಂದು ಕಡೆ ಟೆನ್ಷನ್ ಇಟ್ಕೊಂಡೆ ಮನೆಗೆ ಬಂದ್ರು ಆ ಸ್ಟ್ರೆಸ್ ಫ್ರೀ ಅಂತೀವಲ್ಲ, ಹೌದು ಕರೆಕ್ಟ್, ಆ ಸ್ಟ್ರೆಸ್ ಫ್ರೀ ವಾತಾವರಣ ಮನೆಯಲ್ಲಿ ಮಕ್ಕಳನ್ನ ನೋಡಿದ ನಂತರ ಎಲ್ಲೋ ಒಂದು ಕಡೆ ಕಂಪನಿಯಲ್ಲಿ ಇದ್ದಿದ್ದ ಒತ್ತಡನೆಲ್ಲ
ಮಕ್ಕಳನ್ನು ನೋಡಿದ ನಂತರ ಅದನ್ನೆಲ್ಲ ಮರ್ತಿ ಕಳೆಯೋದು ಒಂದು ಫ್ಯಾಮಿಲಿ ಸಮೇತ. ಹಾಗಾಗಿ ಇಂಪಾರ್ಟೆನ್ಸ್ ಫ್ಯಾಮಿಲಿ ಕೊಡಬೇಕಾಗಿರೋದಂದರೆ ವಾರಕ್ಕೊಮ್ಮೆ ರಜಾ ಅಂದರೆ ಅಪರೂಪ. ಇಲ್ಲಾದರೂ ನಮಗೆ ಈ ಹಾಲಿಡೇಸ್, ನ್ಯಾಷನಲ್ ಫೆಸ್ಟಿವಲ್ ಹಾಲಿಡೇಸ್ ಬಂದರೆ ಜಾಸ್ತಿ ನಾವು ಹೊರಗಡೆ ಪ್ರಯಾಣ ಅಭ್ಯಾಸ ಇಲ್ಲ. ಈಗ ನಿಮ್ಮ ಜೀವನದ ಇವತ್ತು ನೀವೇನು ಇಷ್ಟು ಯಶಸ್ಸನ್ನು, ಸಕ್ಸಸ್ಸನ್ನು ಕಂಡಿದ್ದೀರಿ, ಇದನ್ನು ನೋಡಿ ಅತಿ ಹೆಚ್ಚು ಖುಷಿ ಪಡ್ತಾ ಇರೋವಂಥವ್ರು ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಕಂಪನಿಲಿ ಇರೋರು ಇದ್ದಾರೆ. ಆದರೆ ನಿಮಗೆ ಜನ್ಮ ಕೊಟ್ಟ ಅಮ್ಮ ಏನಿದ್ದಾರೆ ಅವರು ಇದನ್ನು ಪ್ರತಿದಿನ ಕೂಡ ಸಂಭ್ರಮ ಪಡ್ತಾ ಇದ್ದಾರೆ ಮನಸ್ಸಲ್ಲಿ. ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅದನ್ನು ಅವ್ರ ಮಾತೆಲ್ಲ ಕೇಳೋಣ. ನನ್ನ ಮಗ ರಾಜೇಶ್ ಎಲ್ಲ ವಿಷಯದಲ್ಲಿಯೂ ತುಂಬ ಒಳ್ಳೆ ಹುಡುಗ. ಚಿಕ್ಕ ಮಗುವಿಂದಲೂ ಅವನು ತುಂಬ ಶಿಸ್ತಲ್ಲಿ ಬೆಳ್ಕೊಂಡು ಬಂದಿದ್ದವನು. ದೇವರ ಭಕ್ತಿ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಇದು. ಅಪ್ಪ ಅಮ್ಮ ಅಣ್ಣಂದಿರ ಮೇಲೆ ಎಲ್ಲರ ಮೇಲೆ ತುಂಬ ಪ್ರೀತಿ ಭಾವನೆಯಿಂದ ನೋಡ್ತಾ ಇರ್ತಾನೆ. ಆಮೇಲೆ ಅವನು ಇಷ್ಟು ಎತ್ತರಕ್ಕೆ ಎಲ್ಲ ಬೆಳೆದಿದ್ದು ನಾವು ನಂಬಿದ ಗಣಪತಿನೂ ಕಟೀಲಮ್ಮ, ನಾವು ನಂಬಿದ ಮನೆ ದೇವರು ಎಲ್ಲರೂ ಇಷ್ಟಕ್ಕೆ ನಮ್ಮನ್ನು ತಂದು ಇದು ಮಾಡಿದ್ದಾರೆ. ಅದರಿಂದ ತುಂಬ ಹೆಮ್ಮೆ ಆಗ್ತದೆ. ನನ್ನ ಮಗ ಇಷ್ಟರ ಮಟ್ಟಿಗೆ ಬೆಳೀತಾನೆ ಅಂತೇಳಿ ನಾನು ತಿಳ್ಕೊಳ್ಳಿಲ್ಲ. ಮತ್ತು ಯಾವ ವಿಷಯಕ್ಕೂ ಅವನು ಸಮಾಧಾನದಿಂದ ಮಾತಾಡುವ ಮಗುನಂಥ ಮನಸ್ಸು ಒಂದು. ಎಲ್ಲರ ಹತ್ರ ಒಂದು ಪ್ರೀತಿ ಭಾವನೆಯಿಂದ ಮಾತಾಡುವ ಹುಡುಗ. ಯಾವುದಕ್ಕೂ ನಮಗೂ ಕೊರತೆ ಇಷ್ಟರವರೆಗೆ ಅವನು ಮಾಡಿಲ್ಲ. ಇದು ನಾವು ನೋಡಿದ್ದ ಇದು. ಆಮೇಲೆ ಅವನಿಗೆ ಮಕ್ಕಳು ಮರಿ ಎಲ್ಲ ಕೆಲಸದವರು ಅಂತ ಹೇಳಿದರೆ ಒಂದು ಪ್ರೀತಿಯಲ್ಲಿ ಅವನ ಅಣ್ಣ ತಮ್ಮಂದಿರ ಥರನೇ ಕೆಲಸದವರನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾನೆ. ಕೊರೋನಾ ಟೈಮಲ್ಲಿ ಎಷ್ಟೆಷ್ಟು ಜನರಿಗೆ ಅವನು ಹೆಲ್ಪ್ ಮಾಡಿದ್ದಾನೆ. ಎಷ್ಟು ಜನರಿಗೆ ಊಟ ಇಲ್ಲದವರಿಗೆ ಊಟ ಕೊಟ್ಟುಬಿಟ್ಟು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾನೆ. ಯಾವ ವಿಷಯಕ್ಕೂ ಅವನು ತೊಂದರೆ ಮಾಡಿಲ್ಲ. ಇನ್ನೂ ಸಾವಿರಾರು ಜನಕ್ಕೆ ಅವನು ಅನ್ನ ಹಾಕುವ ಭಾಗ್ಯ ಕೊಟ್ಟು ಇನ್ನಷ್ಟು ಎತ್ತರಕ್ಕೆ ಅವನು ಬೆಳೀಲಿ ಅಂಥೇಳಿ ನಾನು ಆ ಸ್ವಾಮಿಗಳ ಗುರು ಸ್ವಾಮಿಯ ಹತ್ರ ಬೇಡ್ಕೊಳ್ತಾ ಇರ್ತೀನಿ ಯಾವಾಗಲೂ. ಅಮ್ಮ ಮಾತಾಡಿದ್ದನ್ನು ಕೇಳಿದ್ರಿ, ನೀವು ಏನು ಹೇಳ್ತೀರಿ? ಖಂಡಿತ. ಪ್ರತಿ ಮಕ್ಕಳಿಗೆ ತಾಯಿ ಭಗವಂತನ ಸ್ವರೂಪ. ಹೌದು. ನಾವು ಭಗವಂತ ಎಲ್ಲಿದ್ದೀವಿ ಅಂದ್ಬಿಟ್ಟು ನಾವು ಹುಡುಕಾಟಕ್ಕಿಂತನೂ ಪ್ರತಿನಿತ್ಯ ಎದ್ದ ನಂತರ ನೀವು ಒಮ್ಮೆ ತಾಯಿಗೆ ಪಾದನ ಮುಟ್ಟಿ ನೀವೊಂದು ಪೂಜಿಸಿ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋದರೆ ಅದು ಜಯ ಖಂಡಿತ. ಅದರಲ್ಲಿ ನನ್ನ ಸಕ್ಸಸ್ಸಿಗೆ ಮೂಲ ಕಾರಣ ನಿಮ್ಮಮ್ಮ. ಅಮ್ಮ. ಓಕೆ, ಈಗ ನಿಮ್ಮ ಬಗ್ಗೆ ನಿಮ್ಮ ಶ್ರೀಮತಿಯವರು ಮಾತಾಡಿದ್ದಾರೆ, ಅಪರ್ಣ ಅವ್ರು ಏನು ಹೇಳ್ತಾರೆ ನೋಡ್ಕೊಂಡು ಬರುವ. ರಾಜನ್ ಬಗ್ಗೆ ಹೇಳಬೇಕಾದ್ರೆ ಬಹುಶಃ ನನಗೆ ಶಬ್ದಗಳೇ ಕಡಿಮೆ ಆಗ್ಬೋದು. ಬಿಕಾಸ್ ಹಿ ಈಸ್ ಫುಲ್ ಆಫ್ ಕ್ವಾಲಿಟೀಸ್. ಅವ್ರ ಮೋಟಿವೇಶನ್ ಆಗಲಿ, ಒಬ್ರನ್ನ ಎಂಪ್ಲಾಯೀಸನ್ನು ಅವ್ರ ಟೀಮ್ ವರ್ಕ್ ಥರ ಒಂದು ಮುಂದೆ ಕರ್ಕೊಂಡು ಹೋಗ್ತಾರೆ. ಲೀಡರ್ಶಿಪ್ ಕ್ವಾಲಿಟಿ ಅವ್ರ ಹತ್ರ ಇದೆ. ಬಾಸ್ ಥರ ಅವ್ರು ಯಾವತ್ತೂ ನಡೆಸೋದಿಲ್ಲ. ನಾನು ಮದುವೆ ಆಗಿ ನಮಗೆ 17 ಇಯರ್ಸ್ ಆಯಿತು. ಅವರು ಸಂಸ್ಥೆನ ಮುಂದೆ ತಗೊಂಡು ಹೋಗ್ಬಿಟ್ಟು ಯಶಸ್ಸನ್ನು ಪಡಿಬೇಕು ಅಂತ. ಅವ್ರಿಗೆ ಫಸ್ಟ್ ಲೈಫಲ್ಲಿ ಬರೋದು ದೇವ್ರು, ಆಮೇಲೆ ಶಂಕರ್ ಎಲೆಕ್ಟ್ರಿಕಲ್ಸ್. ಫ್ಯಾಮಿಲಿ ನೋಡೋದು ಭಾರ ನನ್ನ ಮೇಲೆ, ಮಕ್ಕಳನ್ನ ನೋಡೋದು, ಮನೇಲಿ ನೋಡೋದು ಎಲ್ಲ ನಾನು ನೋಡ್ಕೊಳ್ತೀನಿ. ಅವ್ರು ನನ್ನ ಮೇಲೆ ಇರೋದು ವಿಶ್ವಾಸ. ಅದೇ ರೀತಿಯಲ್ಲಿ ಅವರು ಸಿಂಪಲ್, ಡೌನ್ ಟು ಅರ್ತ್. ಅವ್ರಿಗೆ ತಾಳ್ಮೆ ಜಾಸ್ತಿ. ಅವ್ರ ವಿಶೇಷ ಅಂದರೆ ಅವ್ರಿಗೆ ತಾಳ್ಮೆ. ನಮ್ಮ ಮನೆಯಲ್ಲಿ ಬಹುಶಃ ಅವರು ಥರ ತಾಳ್ಮೆ ಯಾರಿಗೂ ಇಲ್ಲ. ನನ್ನ 2 ಮಕ್ಕಳು ದಕ್ಷರಾಜ್ ಮತ್ತು ಶೌರ್ಯ. ಮಂತ್ರಾಲಯ ಗುರುಗಳು ಹೇಳಿದ ಥರ ರಾಮ ಲಕ್ಷ್ಮಣ ಅವರು ನಮಗೆ. ಸಿಂಪ್ಲಿಸಿಟಿಯಲ್ಲಿ ದಕ್ಷರಾಜ್ ರಾಜನ ಮೇಲೆ ಹೋಗಿದ್ದಾರೆ, ಶೌರ್ಯ ತಾಳ್ಮೆ ಮೇಲೆ. 2 ಮಕ್ಕಳು ಅದೇ ಥರ ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಮುಂದೆ ಹೊರಿಸ್ತಾ ಹೋಗ್ತಾ ಇದ್ದಾರೆ. ಯಾವತ್ತು ಇಷ್ಟು ತನಕ ಅವರು ಯಾವತ್ತೂ ನನಗೆ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಯಾವತ್ತೂ ಹೇಳಲಿಲ್ಲ. ನನ್ನನ್ನು ಅವರು ಇಂಡಿಪೆಂಡೆಂಟ್ ಆಗಿರು, ಮಕ್ಕಳನ್ನ ಅದೇ ರೀತಿಯಲ್ಲಿ ಇದು ಮಾಡ್ತಾರೆ. ಮಕ್ಕಳ ಮೇಲೆ ಅವ್ರಿಗೆ ತುಂಬ ಪ್ರೀತಿ ಜಾಸ್ತಿ. ಅವ್ರ ಮಕ್ಕಳಂತಾನೆ ಇಲ್ಲ, ಅಣ್ಣಂದು ಮಕ್ಕಳು ಅದೇ ಥರ ಅವರು ಪ್ರೀತಿ ಮಾಡ್ತಾ ಅವ್ರ ಮುಂದೆ ಇದು ಮಾಡ್ತಾ ಇದ್ದಾರೆ. ಇಷ್ಟು ವರ್ಷಗಳು ನಾನು ಅವ್ರನ್ನ ತುಂಬ ಸಪೋರ್ಟ್ ಮಾಡ್ತೀನಿ. ಅದೇ ರೀತಿಯಲ್ಲಿ ಇನ್ನು ಮುಂದೇನೂ ನಾನು ಅವ್ರನ್ನ ಸಪೋರ್ಟ್ ಮಾಡ್ತೀನಿ. ಖಂಡಿತ ಬಾಲಸಂಗಾತಿ ಅದೃಷ್ಟಶಾಲಿ ಅಂದ್ಬಿಟ್ಟು ನಾನು ಹೇಳ್ಬೋದು. ಏನಕ್ಕೆ ಲೈಫ್ ಪಾರ್ಟ್ನರ್ ಅಂದರೆ ಅದು ಶಾಶ್ವತ ಆಗಿರಬೇಕು. ಹಾಗಾಗಿ ಲೈಫ್ ಪಾರ್ಟ್ನರ್ ನನಗೆ ದೊರಕಿದ್ದು ಅಪರ್ಣ ಭಗವಂತನ ಕೃಪೆಯಿಂದ. ಎಲ್ಲ ರೀತಿಯ ಯಾವುದೇ ಒಂದು ಮನಸ್ಸಲ್ಲಿ ಕಷ್ಟ ಅನ್ನೋ ಒಂದು ಸಂದರ್ಭಕ್ಕೆ ಯಾರ ಹತ್ರ ಅದನ್ನು ಭಗವಂತನ ಒಂದು ತಾಯಿ ಬಿಟ್ಟರೆ
ನಮ್ಮ ಮನೆಯವ್ರ ಹತ್ರ ಮಾತಾಡೋ ಸಂದರ್ಭ. ಹಾಗಾಗಿ ಅಪರ್ಣ ನನ್ನ ಬಾಲ ಸಂಗಾತಿ ಬಂದಿದ್ದಕ್ಕೆ ತುಂಬ ಹೆಮ್ಮೆ, ಹಾಗೆ ನನ್ನ ಅದೃಷ್ಟ ಅಂದ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ತುಂಬ ಲಕ್ಕಿ, ನಿಮ್ಮಂಥ ಹಸ್ಬೆಂಡನ್ನು ಪಡೆದಿದ್ದಾರೆ, ಇಷ್ಟು ಒಳ್ಳೆ ಮನಸ್ಸಿನವ್ರನ್ನ. ಇನ್ನು ನಿಮ್ಮ ಕಂಪನಿಗೆ ಬಂದಾಗ, ನಿಮ್ಮ ಕಂಪನಿಲಿ ಕಳೆದ 1 ದಶಕಗಳಿಗೂ ಹೆಚ್ಚು ಕಾಲದಿಂದ ನಿಮ್ಮ ಜೊತೆಗಿದ್ದು ನಿಮ್ಮ ಸಕ್ಸಸ್ಸಲ್ಲಿ ಅವರ ಶ್ರಮ ಕೂಡ ಒಂದಷ್ಟಿದೆ. ಡೈರೆಕ್ಟರ್ ಆಪರೇಷನ್ಸ್ ರಾಮಚಂದ್ರ ಅವರು ಕೂಡ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ. ಅವ್ರ ಮನಸ್ಸಲ್ಲಿ ತುಂಬ ಹೆಮ್ಮೆ ಇದೆ, ಅದನ್ನು ಅವ್ರ ಮಾತಲ್ಲೇ ನಾವು ಕೇಳೋಣ. ನನ್ನ ರಾಜೇಶ್ ಅವರ ಒಡನಾಟ ಆಲ್ಮೋಸ್ಟು 20 ವರ್ಷಕ್ಕಿಂತ ಹೆಚ್ಚಾಗಿದೆ. ಸೊ ಆದರೆ ಕಳೆದ 16 ವರ್ಷದಿಂದ ನಾನು ರಾಜೇಶ್ ಅವರ ಈ ಶಂಕರ್ ಎಲೆಕ್ಟ್ರಿಕಲ್ಸ್ ಕಂಪ್ನಿಯಲ್ಲಿ ಅವ್ರ ಜೊತೆಲೇ ಕೆಲಸ ಮಾಡ್ತಾಯಿದ್ದೀನಿ. ರಾಜೇಶ್ ಅವರು ಯಾವ ಥರ ಅಂತ ಹೇಳಿದಾಗಿದ್ದರೆ, ಅವರು ಯಾವತ್ತೂ ಕೂಡ ಒಬ್ಬ ಯಜಮಾನನ ಥರ ಯಾವತ್ತೂ ಯಾರ ಜೊತೆಯೂ ಸಮೇತ ನಡ್ಕೊಳ್ಳುವಂಥ ವ್ಯಕ್ತಿತ್ವ ಅವ್ರದ್ದಲ್ಲ. ಒಬ್ಬ ವ್ಯಕ್ತಿ ಹೇಗೆ ಅನ್ನೋದನ್ನು ಆತನ ವ್ಯಕ್ತಿತ್ವ ನಿರ್ಧಾರ ಮಾಡುತ್ತೆ. ಓಕೆ, ಸೊ ಅಂಥ ಒಂದು ವ್ಯಕ್ತಿತ್ವ ರಾಜೇಶ್ ಅವರಲ್ಲಿ ಒಂದು ಯುನೀಕ್ ಆಗಿದೆ ಅನ್ನೋದನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ರಾಜೇಶ್ ಅವರು ಹೇಗಂತೇಳಿದರೆ, ಅವ್ರು ಏನು ಮಾಡ್ತಾರೆ ಅದನ್ನು ಹೇಳ್ಕೊಂಡು ಅಭ್ಯಾಸ ಇಲ್ಲ. ಸೊ ಅವರು ಒಂಥರ ನಾನು ಏನೋ ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು, ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ಕೆಲಸ ಅಂತ ಬಂದಾಗ ಆಫೀಸ್ನಲ್ಲಿರ್ಬೋದು ಅಥವಾ ಹೊರಗಡೆ, ಆಫೀಸಿಂದ ಹೊರಗಡೆ ಇದ್ದರೂ ಸಮೇತ ಏನಾದರೂ ನಾನು ಒಳ್ಳೇದು ಮಾಡಬೇಕು ಅನ್ನೋದು ಅಷ್ಟೇ ಇಂಟೆನ್ಷನ್ನು, ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ನೋಡುವಾಗ ಬಂದುಬಿಟ್ಟು ನನಗೆ ಎಸ್ಪೆಷಲಿ ನಾನು ಹೇಳಬೇಕಂತ ಹೇಳಿದಾಗಿದ್ದರೆ, ಐ ಆಮ್ ರಿಯಲಿ ಫೀಲ್ ಪ್ರೌಡು. ನನಗೆ ಅದೊಂದು ತುಂಬ ಹೆಮ್ಮೆ ಇದೆ ರಾಜೇಶ್ ಜೊತೆಲಿ ಕೆಲಸ ಮಾಡ್ತಾ ಇರೋದಕ್ಕೆ. ಖಂಡಿತ ಪ್ರತಿ ಕಂಪನಿಗೆ ಮೂಲ ಆಧಾರ ಪಿಲ್ಲರ್ ಅಂತೀವಿ, ಒಂದು ಸ್ತಂಭ. ಯಾವುದೋ ಒಂದು ಕಟ್ಟಡ ಕಟ್ಟಬೇಕಾದ್ರೆ ನಿಮ್ಮ ಪಿಲ್ಲರ್ ಫೌಂಡೇಶನ್ ಎಷ್ಟು ಮಟ್ಟಿಗೆ ಗಟ್ಟಿ ಇರುತ್ತೆ ಅಷ್ಟು ಮಟ್ಟಿಗೆ ನೀವು ಎತ್ತರಕ್ಕೆ ನೀವು ಸೇರ್ಬೋದು. ಅದರಲ್ಲಿ ರಾಮಚಂದ್ರನ ಕೊಡುಗೆ ಖಂಡಿತವಾಗಿ ಅದು ಗಟ್ಟಿ ಎಷ್ಟು ಮಟ್ಟಿಗಿದೆ ಅಂದರೆ, ಈ ಲೀಡರ್ಶಿಪ್ ಕ್ವಾಲಿಟಿ ನಮ್ಮಲ್ಲಿ ನಾವು ನೋಡಿರೋದು ಬರೀ ನನ್ನಲ್ಲ. ಟ್ರೂ ಲೀಡರ್ಶಿಪ್ ಕ್ವಾಲಿಟಿ ಹೇಗಿರುತ್ತೆ ಅಂದರೆ, ಆತ ಇನ್ನೊಬ್ಬನಿಗೆ ಸಕ್ಸಸ್ನ ನೋಡೋ ಒಂದು ಹಂಬಲ, ಅದು ಕ್ವಾಲಿಟಿ ನಾನು ಕಂಡಿರೋದು ನಮ್ಮ ರಾಮಚಂದ್ರ ಕಡೆಯಿಂದ. ನನ್ನ ಅದೃಷ್ಟಕ್ಕೆ ನಮ್ಮ ಕಂಪ್ನಿಲಿ ಬಂದ ಎಲ್ಲ ಡಿಪಾರ್ಟ್ಮೆಂಟದ ಹೊರಗದವರು ಇದು ಕಂಪ್ನಿ ಅವರದೇ ಅನ್ನೋ ಒಂದು ಭಾವನೆಯಲ್ಲಿ ಕೆಲಸ ಮಾಡ್ತಿರೋದು. ಹಾಗಾಗಿ ನನಗಿಂತನೂ ಒತ್ತಡ ಇರೋದು ಇಂಥ ಜವಾಬ್ದಾರಿ ಹೊತ್ತೆ ತೊಗೊಂಡಿರೋ ರಾಮಚಂದ್ರ ಥರ ಸುಮಾರು ಡಿಪಾರ್ಟ್ಮೆಂಟ್ ಹೆಡ್ಡಿನ ಎಲ್ಲರಿಗೂ ಈ ಸಂದರ್ಭಕ್ಕೆ ನನ್ನ ಅಭಿನಂದನೆ ನಾನು ವ್ಯಕ್ತಪಡಿಸ್ತೀನಿ. ಹಾಗೆಯೇ ನಿಮ್ಮ ಕಂಪನಿಯ ಡೈರೆಕ್ಟರ್ ಪ್ರಾಜೆಕ್ಟ್ ಸಂಪತ್ ಶೆಟ್ಟಿ ಅವರು ಕೂಡ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ನೋಡ್ಕೊಂಡು. ರಾಜೇಶ್ ಅವರ ವ್ಯಕ್ತಿತ್ವದ ಬಗ್ಗೆ ಇನ್ನೂ ಹೇಳಬೇಕು ಅಂದರೆ, ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಪ್ರತಿ ವರ್ಗದ ಎಂಪ್ಲಾಯೀಸ್ ಇರ್ಬೋದು, ಇದರ್ ಇಟ್ ಈಸ್ ಎ ಟೆಕ್ನಿಷಿಯನ್ ಆರ್ ಇಟ್ ಈಸ್ ಎ ಇಂಜಿನಿಯರ್ ಆರ್ ಮ್ಯಾನೇಜರ್ ಲೆವೆಲ್, ಅವನು ಯಾವುದೇ ರೀತಿಯ ಸ್ಟ್ರೆಸ್ಸಲ್ಲಿರ್ಬೋದು, ಇಲ್ಲ ಯಾವುದೇ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇರ್ಬೋದು, ಕೆಲಸದ ಕಾರ್ಯದಲ್ಲಾಗಲಿ ಅವನ ವೈಯಕ್ತಿಕವಾಗಲೇ ಆಗಲಿ, ಅದಕ್ಕೆ ಸರಿಯಾದಂಥ ಮಾರ್ಗದರ್ಶನ ನೀಡುವುದರಲ್ಲಿ ಅವ್ರದ್ದು ರಾಜೇಶ್ ಅವರ ಉತ್ತಮ ಒಂದು ಸಹಕಾರ ಸಿಗುತ್ತೆ. ಯಾವುದೇ ರೀತಿಯ ಕಷ್ಟ ಅಂತ ಬಂದಾಗ ಎಲ್ಲ ಎಂಪ್ಲಾಯಿಗಳನ್ನ ಯಾವ ಥರ ನೋಡಬೇಕು. ಸೊ ಹಿ ವಿಲ್ ನಾಟ್ ಆ್ಯಕ್ಟ್ ಆ್ಯಸ್ ಎ ಬಾಸ್, ಹಿ ವಿಲ್ ಆಲ್ವೇಸ್ ಆ್ಯಕ್ಟ್ ಆ್ಯಸ್ ಎ ಫ್ರೆಂಡ್ ಟು ದ ಈಚ್ ಎಂಪ್ಲಾಯ್ ಆಫ್ ಅವರ್ ಆರ್ಗನೈಜೇಷನ್. ಸೊ it is we would love to work under Rajesh as a team leader. Thank you. ಡೈರೆಕ್ಟರ್ ಪ್ರಾಜೆಕ್ಟ್ ಆಗಿರುವ ನಮ್ಮ ಕಂಪನಿಯ ಸಂಪತ್ ಶೆಟ್ಟಿ. ಈ ಪ್ರಾಜೆಕ್ಟ್ ವರ್ಟಿಕಲ್ ಅಂದರೆ ಅದು ಯಾವತ್ತೂ ಸರ್ಪ್ರೈಸಸ್. ಪ್ರತಿನಿತ್ಯ ಕೆಲಸದ ಒತ್ತಡ ಹೇಗಿರುತ್ತೆ ಅಂದರೆ, ಈ ಪ್ರಾಜೆಕ್ಟಲ್ಲಿ ಸೇಫ್ಟಿ, ಪ್ಲ್ಯಾನಿಂಗ್, ಡಿಸೈನಿಂಗ್, ಎಕ್ಸಿಕ್ಯೂಷನ್ ಅನ್ನೋ ಒಂದು ಪ್ಯಾರಾಮೀಟರ್. ಅದು ಸಾಫ್ಟ್ವೇರ್ ಕಂಪನಿ, ಈ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಪ್ರತಿನಿತ್ಯ 100% ಕ್ವಾಲಿಟಿ ಮತ್ತು ಈ ಎಕ್ಸಲೆನ್ಸ್ ಸರ್ವೀಸಸ್ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಎಲ್ಲ ಕಾರ್ಪೊರೇಟ್ ಕಂಪನಿ ಜೊತೆಗೆ ಆ ಒಂದು ಮಾತುಕತೆಗೆ ಸಂಪತ್ ಶೆಟ್ಟಿ ಅನ್ನೋವರು ಕಂಪನಿ ಪರವಾಗಿ ಜವಾಬ್ದಾರಿ ಹೊತ್ತಿ, ಬರೀ ಆತನ ಡಿಪಾರ್ಟ್ಮೆಂಟಿಂದಲ್ಲ, ಕಂಪನಿ ಯಾವ ಮಟ್ಟಿಗೆ ಮೇಲ್ಮಟ್ಟಿಗೆ ತೊಗೊಂಡೋಗೋ ಒಂದು ಜವಾಬ್ದಾರಿನೂ ಅಚ್ಚುಕಟ್ಟಾಗಿ ಮಾಡಿ ಕಂಪನಿಯ ಒಂದು ಸಕ್ಸಸ್ಸಿನ ರೂಪಕ್ಕೆ ಕಾರಣ ಆಗಿದ್ದಾರೆ ಸಂಪತ್ ಶೆಟ್ಟಿ ಅವರು. Yes. I'd like to give just a brief about my father. Like, my father is a very friendly person, and he connects with people very nicely and easily. He plans out his everyday daily work. Like, he doesn't mix up his work as well as the family time. The family time, like, suppose like going out
playing with us. He never compromises that. So he's a really great person to me. I'm happy to have him as my father. He's a motivation and inspiration to me. He, whenever he's free, he takes out time and plays with us. He taught me many things, such as never giving up. Thank you. ನಾನು ರಾಜೇಶನ ದೊಡ್ಡಣ್ಣ ಪ್ರದೀಪ್ ಶೆಟ್ಟಿ ಅಂತ ನನ್ನ ಹೆಸರು. ರಾಜೇಶನ ಈ ಬೆಳವಣಿಗೆ ಬಗ್ಗೆ ನಾವೆಲ್ಲ ಹೆಮ್ಮೆ ಪಡುವಂಥದ್ದು. ಅವನು ಚಿಕ್ಕಂದಿನಲ್ಲೂ ಪ್ರತಿಯೊಂದರಲ್ಲೂ ಓದೋದ್ರಲ್ಲಾಗಲಿ ಪ್ರತಿಯೊಂದರಲ್ಲೂ ಒಳ್ಳೆ ಮುಂದೆ ಚೆನ್ನಾಗಿ ಓದ್ತಾ ಇದ್ದ ಅವನು. ಮತ್ತು ಈಗ ಅವನ ಸಂಸ್ಥೆ ಬೆಳೆದಿರೋ ಮಟ್ಟ ನೋಡಿದ್ರೆ ನಮಗೆಲ್ಲ ನಿಜಕ್ಕೂ ಆಶ್ಚರ್ಯ ಮತ್ತು ಭಾರಿ ಖುಷಿ ಅನ್ನಿಸ್ತಾ ಇದೆ. ಅವನು ಸುಮಾರು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು ಅವ್ರ ಮನೆಗೆಲ್ಲ ಅವನೊಂಥರ ಬೆಳಕಾಗಿದ್ದಾನೆ. ಮತ್ತು ಅವನು ಈ ಕಂಪ್ನಿಯನ್ನು ನಡ್ಸ್ಕೊಂಡು ಹೋಗೋ ರೀತಿ ಮತ್ತು ನಮ್ಮ ಮನೆಯಲ್ಲಿ ಅವನು ಚಿಕ್ಕವನಾದ್ರೂ ನಮಗೆಲ್ಲರಿಗೂ ಒಂಥರ ಅವನು ಚಿಕ್ಕವನಾದರೂ ನಮಗೆಲ್ಲರಿಗೂ ಒಂಥರ ಮಾರ್ಗದರ್ಶಕ ಅಂತಲೂ ಹೇಳ್ಬೋದು. ಮತ್ತು ಅವನು ನಡೆಸ್ತಿರೋ ಸಂಸ್ಥೆಯಿಂದ ಸುಮಾರು ಜನ ಒಳ್ಳೆಯದಾಗಿದ್ದಾರೆ. ಅವನಿಗೆ ಎಲ್ಲರ ಜೊತೆನೂ ಪ್ರೀತಿಯಿಂದ ನಡ್ಕೊಂಡು ಹೋಗ್ತಾ ಇದ್ದಾನೆ ಅವನು. ಇದೆಲ್ಲ ನಮಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಅವ್ನು ನಡ್ಸ್ಕೊಂಡು ಹೋಗಿ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಇನ್ನಷ್ಟು ಸಾವಿರಾರು ಜನಕ್ಕೆ ಕೆಲಸ ಕೊಡಲಿ ಅಂತ ನಾನು ಆ ಕಟೀಲಮ್ಮನಲ್ಲಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥಿಸ್ತೀನಿ. ಅವನ ಈ ಕೀರ್ತಿ ಇದೇ ರೀತಿ ಬೆಳೀತಾ ಇರಲಿ ಅಂತ ನಾನು ಬಯಸ್ತೀನಿ. ಖಂಡಿತವಾಗ್ಲೂ ನೀವು ಮಾಡಿರೋ ಸೇವೆಗೆ ನಿಮಗೆ ಬೇರೆ ಬೇರೆ ರೂಪಗಳಲ್ಲಿ ಪ್ರತಿಫಲ ಸಿಗ್ತಾ ಇದೆ. ತುಂಬ ಖುಷಿಯಾಗುತ್ತೆ. ಯಾಕಂತ ಹೇಳಿದರೆ ಒಬ್ಬ ಉದ್ಯಮಿಯಾಗಿ ಸಾಮಾಜಿಕ ಕಳಕಳಿ ಜೊತೆಗೆ ನಮ್ಮ ನಂಬಿಕೆ ಆಧ್ಯಾತ್ಮದಲ್ಲಿ ಕೂಡ ಇದೆ. ಅದಕ್ಕೂ ಕೂಡ ನೀವು ಕಾಳಜಿಯನ್ನು ತೋರಿಸೋದು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಆ ದೇವರ ಸೇವೆಯನ್ನು ಕೂಡ ಮಾಡ್ತಿದ್ದೀರಿ. ದೇವರ ಸೇವೆ ಯಾರು ತುಂಬ ಮಾಡ್ತಾರೆ ಬಹುಶಃ ಅವ್ರ ಮನಸ್ಸು ತುಂಬ ಒಳ್ಳೆದಿರುತ್ತೆ. ಅದೇ ಥರ ಕಷ್ಟದಲ್ಲಿರೋರು ಕೂಡ ಸೇವೆಯನ್ನು ಮಾಡೋದ್ರ ಮೂಲಕ ಅದು ಒಂಥರ ದೇವರ ಸೇವೆಯೇ ಆಗುತ್ತೆ. ಸೊ ಅದೆಲ್ಲದರ ಮೂಲಕ ಒಂದು ಪರಿಪೂರ್ಣವಾದ ಒಂದು ವ್ಯಕ್ತಿತ್ವವನ್ನು ನಿಮ್ಮ ಮೂಲಕ ನಾವು ಕಂಡ್ವಿ. ಇಷ್ಟು ಹೊತ್ತುಗಳ ಕಾಲದ ಏನು ಮಾತುಕತೆ ಇದೆ ವೀಕ್ಷಕರಿಗೆ ಸಾಕಷ್ಟು ವಿಷಯಗಳನ್ನು ನಮಗೆ ಕಲಿಯೋದಕ್ಕೆ ಸಿಗುತ್ತೆ. ಎಲ್ಲೊಂದು ಕಡೆ ಕಷ್ಟ ಅಂತ ನಾನು ಬರೀ ಕಷ್ಟ ಅಂತ ನಾನು ಹೇಳ್ಕೊಂಡು ಕೂತ್ರೆ ಏನೂ ಮಾಡಲಿಕ್ಕಾಗಲ್ಲ. ಪ್ರಯತ್ನ ಪಟ್ಟರೆ ಒಂದು ದಿವಸದ ಪ್ರಯತ್ನ ಅಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕೋಟನ್ನು ನಾನು ಓದಿದ್ದೆ, ಈ ಕಷ್ಟ ಅಂತ ನಾವು ಅಂದ್ಕೊಂಡು ಸುಮ್ಮನೆ ಇದ್ರಾಗಲ್ಲ, ಅಥವಾ ಪ್ರಯತ್ನ ಅನ್ನೋದು ಒಂದು ದಿವಸ ಮಾಡಿ ಇವತ್ತು ಮಾಡ್ತೀನಿ ಇನ್ನು ಒಂದು ವಾರ ಬಿಟ್ಟು ಮತ್ತೆ ಟ್ರೈ ಮಾಡುವ ಅಂತಲ್ಲ. ನಿರಂತರ ಪ್ರಯತ್ನ ಇದ್ದಾಗ ಮಾತ್ರ ಲೈಫಲ್ಲಿ ನಾನು ಅಂದ್ಕೊಂಡದ್ದನ್ನು ಸಾಧಿಸ್ಬೋದು ಅನ್ನೋದನ್ನು ನೀವು ಬಹಳ ಚಿಕ್ಕ ಏಜ್ ಅಂದರೆ ಈಗ ತುಂಬ ಪ್ರಾಯ ಆಗಿದೆ ಅಥವಾ 40-50 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ನಿಮ್ಮ ಇಷ್ಟು ವರ್ಷದ ಜರ್ನಿಲಿ ನೀವು ಮಾಡಿರುವಂಥ ಸಾಧನೆ ಎಷ್ಟೋ ಜನರಿಗೆ ಸ್ಫೂರ್ತಿಯಾಗುತ್ತೆ. ದುರಾದೃಷ್ಟ ಇವತ್ತಿನ ಕೆಲವು ಯುವಕರು ಈ ಆನ್ಲೈನ್ ಗೇಮಿಂಗ್ ಅನ್ನೋ ಒಂದು ಚಟುವಟಿಕೆಯಲ್ಲಿ ನನ್ನ ಒಂದು ಕಳಕಳಿ, ದಯವಿಟ್ಟು ಯಾವುದೇ ಒಂದು ಆನ್ಲೈನ್ ಚಟುವಟಿಕೆ ಅದು ನಿಮ್ಮ ಮುಂದಿನ ಭವಿಷ್ಯ ತುಂಬ ಹಾಳು ಮಾಡುತ್ತೆ. ಏನಕ್ಕೆ ಇತ್ತೀಚೆಗೆ ನಾನು ಕೇಳ್ಪಟ್ಟೆ. ಹಾಗಾಗಿ ಯಾವುದೇ ಒಂದು ಕೆಟ್ಟ ಕೆಲಸ ಮಾಡುವುದಂದರೆ ಯಾರೋ ಒಬ್ಬರಿಗೆ ಸಹಾಯ ಮಾಡ್ತೀರಾ, ಆದರೆ ಅದೇ ಒಳ್ಳೆಯ ಕೆಲಸ ಮಾಡಿದರೆ ಎಷ್ಟೋ ಹೃದಯ ಸಹಕಾರ ಮಾಡಿದಾಗ ಆಗುತ್ತೆ. ಹಾಗಾಗಿ ಡೋಂಟ್ ಲುಕ್ ಫಾರ್ ಎನಿ ಶಾರ್ಟ್ಕಟ್, ಲುಕ್ ಫಾರ್ ಎ ಲಾಂಗ್ ಟರ್ಮ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್, ಸಕ್ಸಸ್ ಡಸ್ ನಾಟ್ ಕಮ್ ಕಾನ್ಸ್ಟೆಂಟ್ಲಿ, ಸಕ್ಸಸ್ ಕಮ್ಸ್ ಇಟ್ ಈಸ್ ಎ ಕನ್ಸಿಸ್ಟೆಂಟ್ಲಿ. ಹಾಗಾಗಿ ದಯವಿಟ್ಟು ಸಕ್ಸಸ್ನ ಹಿಂಭಾಗ ಯು ಮೇಕ್ ಶೋರ್ ಇಟ್ ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಆ್ಯಂಡ್ ಪಂಚುವಾಲಿಟಿ ಇಸ್ ದ ಓನ್ಲಿ ಮೂಲ ಮಂತ್ರ. ದಿಸ್ ಇಸ್ ವಾಟ್ ಐ ಹ್ಯಾವ್ ಬಿನ್ ಲರ್ನ್ಡ್ ಇನ್ ಮೈ ಲಾಸ್ಟ್ 24 years and this is where which I want to convey the message to all the youngsters of this generation. ಸ್ಪಂದನ ಟಿವಿ ಹಾಗೂ ನನ್ನ ಆತ್ಮೀಯ RJ ಪ್ರಸನ್ನರವರಿಗೆ ಕುಟುಂಬದ ಪರವಾಗಿ ಹಾಗೂ ಕಂಪನಿ ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿನ ಪರವಾಗಿ ಎಲ್ಲ ತಂಡದವರಿಗೆ ನನ್ನ ಅಭಿನಂದನೆ ಹಾಗೂ ವಂದನೆಯನ್ನು ಅರ್ಪಿಸುತ್ತೇನೆ. ಸ್ಪಂದನ ಟಿವಿ ಕಡೆಯಿಂದ ತಮಗೂ ಕೂಡ ಧನ್ಯವಾದಗಳು ಸರ್. ನಿಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಒಂದಿಷ್ಟು ಸಮಯವನ್ನು ನಮಗೋಸ್ಕರ ಮೀಸಲಿಟ್ರಿ. ಆ್ಯಂಡ್ ನಮ್ಮ ಕಳಕಳಿ ಏನಿತ್ತು, ಒಬ್ಬ ವ್ಯಕ್ತಿ ಚಿತ್ರವನ್ನು ತೋರಿಸೋದ್ರ ಮೂಲಕ, ಒಳ್ಳೆಯ ಕೆಲಸಗಳನ್ನು ತೋರಿಸೋದ್ರ ಮೂಲಕ ಅದು ಇನ್ನಷ್ಟು ಜನರಿಗೆ ಪ್ರೇರಣೆ ಆಗಬೇಕು ಅನ್ನೋವಂಥದ್ದು ಇವತ್ತಿನ ಎಪಿಸೋಡ್. ಎಲ್ಲ ವೀಕ್ಷಕರೇ ನಿಮಗೆ ತುಂಬ ಖುಷಿಯಾಗಿದೆ ಅಂತ ಅಂದುಕೊಳ್ತಾ, ವೀಕ್ಷಕರೇ ಇದುವರೆಗೆ ರಾಜೇಶ್ ಶೆಟ್ಟಿಯವರ ಬದುಕಿನ ಕಥೆಯನ್ನು ಅವರದೇ ಮಾತುಗಳಲ್ಲಿ ನೀವು ಕೇಳಿದ್ರಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಬ್ಬ ಸಾಧಕನ ಕತೆ ಹೇಳೋದಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಒಳ್ಳೆಯ ಯೋಚನೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಕೆಲಸಗಳು ಸದಾ ನಿಮಗೆ ಸಾಥನ್ನು ಕೊಡ್ತಾ ಇರಲಿ. ನೋಡ್ತಾ ಇರಿ ಸ್ಪಂದನ ಟಿವಿ. ಧನ್ಯವಾದಗಳು.